ಉಳಿಸುವಂಥ ಯುವ ಜನರನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯವು ಸ್ಥಾಪನೆಗೊಂಡಿತು. ಅಂಬಿಕಾ ಸ್ಥಾಪನೆಗೊಂಡ ನಂತರ ಹಲವಾರು ಕಾರ್ಯಕ್ರಮಗಳನ್ನು ಈ ದಿಸೆಯಲ್ಲಿ ಹಾಕಿಕೊಂಡಿರುವಂಥದ್ದು ನಿಮಗೆಲ್ಲ ತಿಳಿದಿರುವಂಥ ವಿಷಯ. ಭಾರತದ ಸೈನಿಕರ ಬಗ್ಗೆ ಕಾಳಜಿ ಇರ್ಬೋದು, ಯೋಗದ ಬಗ್ಗೆ ನಮ್ಮ ಗೌರವ ಇರ್ಬೋದು, ಇದೆಲ್ಲವೂ ಕೂಡ ನಮ್ಮ ಕಾಲೇಜು ಪ್ರತಿ ವರ್ಷವೂ ನಡೆಸಿಕೊಂಡು ಬರುವಂತಹ ಕಾರ್ಯಕ್ರಮವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಪಾರಂಪರಿಕ ದಿನಾಚರಣೆಯನ್ನು ಈ ದಿನ ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವವರು ನಮ್ಮ ನಟ್ಟೋಜ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀಯುತ ಸುಬ್ರಹ್ಮಣ್ಯ ನಟ್ಟೋಜ ಸರ್ ಇವರನ್ನು ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಪಾರಂಪರಿಕ ದಿನಾಚರಣೆಗೆ ಒಬ್ಬರು ಅತಿಥಿಗಳನ್ನು ಕರಿಬೇಕು ಅಂತ ಕಂಡು ಬಂದಾಗ ನಮಗೆ ಪ್ರಪ್ರಥಮವಾಗಿ ನಮ್ಮ ನೋಟಿಸ್ಗೆ ಬಂದಂಥದ್ದು ಕುಮಾರಿ ಹಾರಿಕಾ ಮಂಜುನಾಥ್ ಅವರನ್ನು ನಾವು ಸಂಪರ್ಕಿಸಿದಾಗ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರನ್ನು ಅಂಬಿಕಾ ವಿದ್ಯಾಸಂಸ್ಥೆಗಳ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಟ್ಟೋಜ ಫೌಂಡೇಶನ್ ಟ್ರಸ್ಟ್ ಇದರ ಕಾರ್ಯದರ್ಶಿಗಳು ಹಾಗೂ ಅಂಬಿಕಾ ವಿದ್ಯಾಸಂಸ್ಥೆಗಳ ಸಂಚಾಲಕರಾದಂತಹ ಶ್ರೀಮತಿ ರಾಜಶ್ರೀ ಎಸ್ ನಟ್ಟೋಜ ಮೇಡಮ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಅಂಬಿಕಾ ವಿದ್ಯಾಸಂಸ್ಥೆಗಳ ನಿರ್ದೇಶಕರಾದಂತಹ ಶ್ರೀಯುತ ಡಾಕ್ಟರ್ ಮಾಧವ್ ಭಟ್ ಸರ್, ಅದೇ ರೀತಿ ಶ್ರೀಯುತ ಸುರೇಶ್ ಶೆಟ್ಟಿ ಸರ್, ಗುರುದ್ವಯರು, ಪುತ್ತೂರಿನ ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ಬೆಳಗಿದಂತಹ ಈ ಇರುವರು ಗುರುಗಳನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಇನ್ನೋರ್ವ ಅಂಬಿಕಾ ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿಯ ನಿರ್ದೇಶಕರಾದಂತಹ ಶ್ರೀಯುತ ಪ್ರಸನ್ನ ಭಟ್ ಸರ್, ನಮ್ಮ ಈ ಅಂಬಿಕಾ ವಿದ್ಯಾಸಂಸ್ಥೆಗಳ ಎಲ್ಲ ಬಿಲ್ಡಿಂಗ್ನ ರೂವಾರಿಗಳು ಶ್ರೀಯುತ ಪ್ರಸನ್ನ ಭಟ್, ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ ಬಪ್ಪಳಿಗೆ ಇಲ್ಲಿಯ ಪ್ರಾಚಾರ್ಯರಾದಂತಹ ಶ್ರೀಮತಿ ಸುಚಿತ್ರಾ ಪ್ರಭು ಮೇಡಮ್, ಅಂಬಿಕಾ ವಿದ್ಯಾಲಯ CBSEಯ ಪ್ರಾಚಾರ್ಯರಾದಂತಹ ಕುಮಾರಿ ಮಾಲತಿ ಮೇಡಮ್, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅಂಬಿಕಾ ಸಮೂಹ ಸಂಸ್ಥೆಗಳ ಆಡಳಿತಾಧಿಕಾರಿಗಳು ಶ್ರೀಯುತ ಗಣೇಶ್ ಪ್ರಸಾದ್ ಸರ್, ಅದೇ ರೀತಿ ಕ್ಯಾಂಪಸ್ ನಿರ್ದೇಶಕರಾದಂತಹ ಶ್ರೀಯುತ ರಾಜೇಂದ್ರ ಪ್ರಸಾದ್ ಸರ್, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕುಮಾರಿ ಹಾರಿಕಾ ಮಂಜುನಾಥ್ ಅವರ ಪೋಷಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮಾಧ್ಯಮ ಮಿತ್ರರನ್ನು, ಛಾಯಾಗ್ರಾಹಕರನ್ನು, ನಮ್ಮೆಲ್ಲ ಪೋಷಕರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳು ತುಂಬ ಸಂತಸದಿಂದ ಕಂಗೊಳಿಸ್ತಾ ಇದ್ದೀರಿ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಿ. ನಿಮ್ಮನ್ನು ಎಲ್ಲರ ಪರವಾಗಿ ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು. Now I kindly request the dignitaries on stage to honor our chief guest with a shawl. Light is a symbol of knowledge. So to begin the program on an auspicious note, I would like to request the President and Secretary of Ambika Group of Institutions and also the other dignitaries to light the lamp. सतो मा सद्गमय तमसो मा ज्योतिर्गमय मृत्योर्मा अमृतङ्गमय ॐ शान्ति शान्ति शान्तिः.
On account of Manasollasa, our college day, several competitions were conducted by our college. Our students participated in all of these events with the greatest of enthusiasm and team spirit. Now I request Akshata ma'am and Chetrika ma'am of Nellikatte and Jayanti Honnamma ma'am and Aparna S. Upadhyaya ma'am of Bappalige to read out the winners list. Namaste to one and all. Students note, Nellikatte batch students are supposed to come to the stage from the right side, receive the prize and go down from the left side. Good morning, everyone. Here is the prize list of individual competitions. The winners have to come to the stage from the left side of the stage. Bappalige students. I kindly request the chief guest of today's program, Miss Harika Manjunath, to give away the prizes to our winners. ಪುತ್ತೂರು ಯೋಗ ಕೇಂದ್ರದ ಪ್ರಸಾದ್ ಪಾಣಾಜೆ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. I request Sri Subramanya Nattoja sir, President of Ambika Group of Institutions, felicitates the winners. I call upon Sanvi Kajay of Panini batch, who has bagged first place in Hanuman Chalisa recitation, second place in Kannada Bhavagite, and third place in classical singing. The first individual event, Kannada Bhavagite, first prize bagged by Karthik Rao from Chanakya. M. Atmashri of 𝐅𝐴𝐵 batch has bagged first place in Kannada Bhavagite, second place in classical singing. Kannada Bhavagite, second place bagged by Adyat A from Maitrey. Mahati B of Patanjali batch has bagged third place in classical singing and third place in Kannada Bhavagite. In Kannada Bhavagite, third place bagged by Ishita K from Maitrey. Vikas B of Patanjali batch has bagged first place in pick and speech and second place in seminar. Next event, individual event is classical music. The first prize is bagged by Ishita K from Maitrey. Janaka K of Patanjali batch has bagged first place in mock press and second place in painting. In classical music, the second place is bagged by Dhriti Bhatt from Takshashila. Vriddhi A. Kunde of Charaka batch has bagged first place in fancy dress and third place in Hindi poem writing. In classical music, the third place goes to Sri Krishna Sharma Maitrey and Adyant A. Maitrey. Arundhati L. Acharya of Charaka batch has bagged first place in word game and second place in pick and speech. Next individual event, Turncoat. The first place is bagged by Akhilesh Anand Sharma from Takshashila. Sumaida K. of Bhaskara batch has bagged first place in classical singing. Second place in Turncoat bagged by Bhumika Vijay from Chanakya. Sakshi Krishna of Bhaskara batch has bagged third place in pick and speech. In Turncoat, third place is bagged by Ganashri from Maitrey. Jashmi DS of Kapila batch has bagged third place in pick and speech. Next event, Kannada story writing. First place is bagged by Ganashri from Maitrey. Ananya J. Shetty of Kautilya batch has bagged first place in Hindi poem writing.
The second place in Kannada story writing bagged by Anaga K.C. from Gargi. Shravya Rai of Bhaskara batch has bagged second place in Hindi poem writing. In Kannada story writing, third place is bagged by Sonika K.C. from Nalanda. Rakshita of Kannada batch has bagged third place in Hindi poem writing. Next event is Hindi poem writing. The first place is bagged by Jyotika D.K. from Nalanda. Varshini Alva of Patanjali batch has bagged second place in fancy dress. The second place in Hindi poem writing bagged by Shisha M. from Takshashila. Sanvi J.H. of Aryabhatta batch has bagged third place in fancy dress. In Hindi poem writing, third place goes to Smriti Amarnath Hegde from Takshashila. Riya J. Rai of Charaka batch has bagged third place in fancy dress. Next individual event is Hanuman Chalis. The first place bagged by Deepthi K.S. from Maitreyi. Srinidhi P.S. of Charaka batch has bagged first place in Kannada story writing. In Hanuman Chalis, the second place is bagged by Sri Krishna Sharma from Maitreyi. Nirosha of Shishruta batch has bagged second place in Kannada story writing. Third place in Hanuman Chalis bagged by Ninad N. Dongre from Nalanda. Rakshita of Aryabhatta batch has bagged third place in Kannada story writing. Next individual event, word game. The first place is bagged by Himani A.C. from Nalanda. Divyashri P. of Aryabhatta batch has bagged second place in Hanuman Chalisa recitation. In word game, the second place is bagged by Amulya V. Rai from Nalanda. Niriksha of Kapila batch has bagged third place in Hanuman Chalisa recitation. A.J. Varun bagged third place in word game from Nalanda. Prajwal H. of Bhaskara batch has bagged second place in word game. Next individual event, mock press. The first place is bagged by Karan Patel from Chanakya. Thank you, Ms. Harika Manjunath. Now I kindly request our governing council member, Madhav Bhatt sir, to give away the prizes to our winners. Thank you, sir. I request Kushi Suresh PD Shetty, of sir, Charaka batch has bagged member third of place in governing word game. council, sir. Suresh Shetty, sir, please felicitate the winners. In Shri mock press- Krishna S. Natoja of Kautilya batch has bagged second place in mock press. In mock press, the second place is bagged by Sri Lakshmi Suresh from Maitreyi. K. Pavan Shenai of Bhaskara batch has bagged third place in mock press. In mock press, the third place is bagged by Himani A.C. from Nalanda. Shama VM of Bhaskara batch has bagged first place in Bharatanatyam. The next individual event, Bharatanatyam, first place goes to Dhriti Bhatt, Takshashila. Rachana V of Panini batch has bagged second place in Bharatanatyam. In Bharatanatyam, second place goes to Deepthi K.S. from Maitreyi. Ananya V of Kautilya batch has bagged third place in Bharatanatyam. In Bharatanatyam, third place goes to Manya P.R. from Takshashila. Also, Kavana of Kapila batch has bagged third place in Bharatanatyam. The next individual event, fancy dress, the first place goes to Gautam from Chanakya. Jashwit of Bhaskara batch has bagged first place in seminar. In fancy dress, the second place goes to Apeksha T. from Chanakya. Vaishnavi G. Bhatt of Patanjali batch has bagged third place in seminar. In fancy dress, the third place goes to Hanish M.C. from Chanakya. Nidhi Bedige of Kapila batch has bagged first place in painting.
The next individual event, seminar, the first place goes to Aditya Narayana from Nalanda. Shrisha GR of 𝐼𝐴𝐵 batch has bagged third place in painting. The second place goes to Kavyalakshmi Bhatt from Nalanda. The third place shared by two students, Preetham M from Maitreyi and Sri Lakshmi Suresh from Maitreyi. Thank you, sir. Congratulations to all the prize winners. The next individual event, painting, the first place is bagged by Anaga KC from Gargi. Second place goes to Shravani CC from Takshashila. Third place goes to Akshata R from Chanakya. Thank you, sir. Congratulations to all the winners as well as participants of these events. Thank you. Namaste. Here is a list of winners of group competitions. I request Shri Prasanna Bhatt sir, the member of Governing Council, 𝐼𝐴𝐵 Group of Educational Institution, to honor our students. Namaste to all. Here are the list of group event winners. I request Srimati Rajashri Nattoja Madam to honor our winners. In Kannada group song, the first place is bagged by 𝐼𝐴𝐵 batch. The participants are M. Atmashri, Divyashri, Samhita and Manaswi. In fancy dress competition, first place is bagged by Varshini P. Bhatt and team, Nalanda. Second place goes to Bhaskara batch. The participants are Dharani S, Sumedha, Shama, Pallavi and Anushri K. Second place is bagged by Ronika Rai and team of Chanakya. Third place goes to Rachanavi, Sanvi Kache, Vidita Bhatt, Medhini Gate and Sinchana of Panini Kannada batch. Third place goes to Maitreya team, Shilpita BS and team. In fancy dress group competition, first place goes to Charaka batch. The participants are Trisha Shetty, Chitra, Sharvari, Vriddhi and Chaitra. In Kannada folk song competition, first place is bagged by Nandana G and team of Nalanda. Second place goes to Laria, Bhumika, Jashmita, Shravya and Anupriya Kumari of Patanjali batch. Second place is bagged by Ishita K and team of Maitreya. Third place is bagged by Kapila batch. The team members are Kavana, Pratita, Charishma and Smriti. Dhriti Bhatt K and team of Takshashila has won the third place. In product launch competition, first place is bagged by Charaka batch. The team members are Vishrat, Advit, Rachit and Saraj. The next competition is a face painting. First place is bagged by Neha and Rishali of Nalanda. Second place is bagged by Bhaskara batch students. The participants are Prakyar, Yashas, Manpreet, Avanisha, Shlesh and Vedik.
Pratham Karant and Nishan BS of Chanakya has bagged the second place. Third place goes to Kautilya batch. The participants are Ansika, Sunidhi, Pratiksha, Ananya and Sridevi. Third place goes to Lakshya VS and Kirtana of Takshashila. In news reporting competition, the first place is bagged by Arundhati L. Acharya, Srinidhi and Deepali of Charaka batch. The next competition is product launch. First place is bagged by Satvik Bharadwaj and team of Chanakya. Second place goes to Sanjay Kumar, Shravan and Sukesh of Aryabhata batch. Amo Krishna M and team of Nalanda has bagged second place. Third place is bagged by Tilak Raj, Ahan and Nikshit of Patanjali batch. Satvika S and team of Chanakya has bagged third place. In floor art competition, the first place goes to Dhanyashri and Shrima B of Patanjali batch. The next competition is news reporting. First place is bagged by Aditya Narayan G and team of Nalanda. Second place bagged by Abhirama and Dhananjay of Bhaskara batch. Harshita LD and team of Nalanda has bagged second place. Third place is secured by Srinidhi and Srisha Rai of Kapila batch. Third place is shared by two teams, one of Pavan and team of Chanakya and the next team Manmita and team of Maitreya. In face painting competition, first place goes to Satvik Karant and Hitesh of Kapila batch. Listen and identify. First place goes to Sudarshan S and Mokshit CD of Chanakya. Second place goes to Avani and Akshara of Patanjali batch. Second place goes to Sanjana Dinakar and Prapti Nayak of Chanakya. Third place is bagged by Akshita R and Pranamya of Charaka batch. Ayush Shetty and Gagan Hegde of Nalanda has bagged third place. In listen and identify competition, Aditya and Anantashayana of Panini and Kannada batch has secured first place. In floor art competition, first place goes to Himani S and Harshita LD of Nalanda. Second place is bagged by Advait Agnihotri and Ayush Rao of Bhaskara batch. Second place is bagged by Sanika H.A. and Neha N.R. of Nalanda. Third place is bagged by Mahati B and Navami of Patanjali batch. Apeksha T and Anvita A.L. of Chanakya has bagged third place. In quiz competition, first place goes to Trisha Rai and Shruti Lakshmi of Patanjali batch.
quiz competition. First place is bagged by 𝐼𝐴𝐻 and A.J. Varun of Nalanda. Second place is bagged by Chandana and Srijana of Charaka batch. Second place goes to Satvik Bharadwaj and Aniruddha P. Sharma of Chanakya. Third place is bagged by Pavan Bharadwaj and Sanjay of Aryabhatta batch. Pranati A and Himani A.C. of Nalanda has bagged third place. In Best Out of West competition, first place is bagged by Varshini Alva and Atmika Prasad of Patanjali batch. Chemistry skit competition. Adarsh TK and team of Nalanda has bagged first place. Second place is bagged by Navami and Spandana of Patanjali batch. Krupalu P and team of Maitreya has bagged second place. Third place is bagged by Atmika Rai and Spooty of Aryabhatta batch. Third place is shared by two teams. The first team is of Chanakya, Krupank and team. And Jnanika DK and team of Nalanda was also bagged third place. In treasure hunt competition, first place is bagged by Bhaskara batch. The participants are Yashasvi, Shivani, Shravya and Asima Agnihotri. The next competition, treasure hunt. First place goes to Radhika Prabhu and Sanjana Dinakar of Chanakya. Second place is bagged by Kanada Panini batch. Participants are Aniket, Gagandeep, Sam Sapanya, Nischinta. Second place goes to R.N. Ayyappa and Vaishak KV of Nalanda. Third place is bagged by Kautilya batch. The participants are Pratik, Pratyush, Abhay and Digant. The next competition is Bio Rangoli. First place is bagged by Maitreya student Tejashri MJ and Daksha HR. In debate competition, first place is bagged by Jashwit and Abhinav of Bhaskara batch. Kavyashri UN and Siri KC of Nalanda has bagged second place. Second place goes to Asima Agnihotri and Sakshi Krishna of Bhaskara batch. Third place is again shared by two teams. One is Prarthana and Disha of Nalanda. The next team is Prapti VG and Ananya of Gargi. Third place is bagged by Vikas B and Janaka of Patanjali batch. In classroom cleanliness and decoration competition, first place goes to the batch Patanjali. I request the class representatives of respective classes come and receive the award. Model making competition. First place is bagged by Gargi team Amrit Kumar and Aditya Naveen. Second place is bagged by Aryabhatta batch. The class representatives are requested to come and receive the prizes. Second place goes to Pranati A of Nalanda.
place is bagged by Takshashila team Santosh and Tarun. Thank you, sir, for commending our students. Congratulations to all the prize winners. Jai Hind. Thank you. The next competition is Bhajan competition. First place is bagged by Takshashila team Dhriti Bhatt and team. The second place is bagged by Maitreya student Ishita and team. Third place is bagged by Kavyalakshmi and team of Nalanda. The next competition is the classroom cleanliness. I request the class representatives to come and collect their prize. The first place is bagged by Maitreya team. The second place goes to Takshashila. Thank you, madam. Congratulations to all the winners. Thank you. Now, I humbly request Srimati Rajashri S. Nattoja Ma'am, Secretary of the Nattoja Foundation Trust, to speak a few words. ಎಲ್ಲರಿಗೂ ನಮಸ್ತೆ. ಮಕ್ಕಳೆಲ್ಲ ಕಲರ್ಫುಲ್ಲಾಗಿ ಬಂದಿದ್ದೀರಾ. ಇಡೀ ಸಭಾಭವನ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಸ್ವಲ್ಪ ಹೊತ್ತು ಕುತ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇರ್ಬೋದು ನಿಮಗೆ. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಈ ಮೇಕಪ್ಪು ಡ್ರೆಸ್ಸು ಎಲ್ಲ ಎಷ್ಟು ಕಿರಿಕಿರಿ ಅನ್ನಿಸ್ತಾ ಇರ್ಬೋದಲ್ವ ನಿಮಗೆ? ಅನ್ನಿಸ್ತಾ ಇದೆಯಾ? ಅನ್ನಿಸ್ತಾ ಇದ್ದರೆ ಅದರ ಇಂಪಾರ್ಟೆನ್ಸ್ ನಿಮಗೆ ಗೊತ್ತಿಲ್ಲ ಅಂತ. ಅದರ ಹಿಂದೆ ಇರುವ ಭಾವನೆ, ಸ್ಯಾಂಕ್ಟಿಟಿ, ಇನ್ಫ್ಲೂಯೆನ್ಸ್ ನಿಮಗೆ ಗೊತ್ತಿಲ್ಲ ಅಂತ. ಮೊನ್ನೆ ಇತ್ತೀಚೆಗೆ ತಾನೇ ಸುಮಾರು ಜನ ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವು ವಿಡಿಯೋಸ್ ಬೊಟ್ಟು ತೆಗೆದು ತಲೆಗೆ ಏನು ಹಾಕ್ತಾರೆ ಆ ವಿಡಿಯೋ ನೀವು ನೋಡಿರ್ಬೋದು ಸುಮಾರು ಜನ. ಅದು ಹುಡುಗಿಯರಿಗೆ ಮಾತ್ರ ಅಲ್ಲ, ಹುಡುಗರಿಗೂ ಹೇಳುವಂಥದ್ದೇ. ಹುಡುಗರ ಹಣೆಯಲ್ಲಿ ಬೊಟ್ಟು ಕಾಣ್ತಾ ಇಲ್ಲ, ಹುಡುಗಿಯರ ಹಣೆಯಲ್ಲಿ ಸಣ್ಣ ಸಣ್ಣದು ಕಾಣ್ತಾ ಇದೆ. ಆ್ಯಕ್ಚುಲಿ ನಾನು ಮಾತಾಡಲಿಕ್ಕೆ ಇರಲಿಲ್ಲ, ಜಸ್ಟ್ ಒಂದು ಪಾಯಿಂಟನ್ನು ನಿಮಗೆ ಹೇಳುವ ಅಂತ ಮನಸ್ಸಾಯಿತು.
ಈಗಿನ ಟ್ರೆಂಡ್ ಹೇಗಿದೆ ಅಂತ ಹೇಳಿದರೆ, ಎಲ್ಲ ಮುಗಿದು ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಲಿಕ್ಕೆ ಹೋದರೆ ತುಂಬ ಜನ ತುಂಬ ವ್ಯೂಸ್ ಆಗಿರುವಂಥ ವಿಡಿಯೋಸ್ ಅಂತ ಹೇಳಿದರೆ ಗುರೂಸ್, ಸ್ಪಿರಿಚುವಲ್ ಗುರೂಸ್, ಯೋಗ ಗುರೂಸ್ ನೋಡಿರಬಹುದು ನೀವು. ಯಾಕೆ ಅಂತ ಹೇಳಿದರೆ, ಇದಲ್ಲದೆ ಇನ್ನೊಂದು ಯಾವುದು ಹೈಯರ್ ಪಾಯಿಂಟ್ ಇದೆ ಅಂತಲೇ ಎಲ್ಲರೂ ನೋಡ್ತಾ ಇರುವಂಥದ್ದು. ಒಂದು ಇಂಪಾರ್ಟೆಂಟ್ ಪಾಯಿಂಟ್, ವೈ ವಿ ಹ್ಯಾವ್ ಟು ವೇರ್ ಬಿಂದಿ. ಅದನ್ನೊಂದು ವಿಷಯ ಹೇಳಲಿಕ್ಕೆ ಮಾತ್ರ ನಾನು ಬಂದಿರೋದು. ನಾಳೆಯಿಂದ ಹುಡುಗಿಯರು ಮಾತ್ರ ಅಲ್ಲ, ಹುಡುಗರು 100% ಕುಂಕುಮ ಹಾಕಿ ಬರಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಷ್ಟೆ. ನೀವು ಪ್ರತಿಯೊಂದು ದೇವರ ಶ್ಲೋಕ ಇರಬಹುದು. ಮೊನ್ನೆ ನವರಾತ್ರಿಗೆ ನಾವೊಂದು ಟಾಸ್ಕ್ ಕೊಟ್ಟಿದ್ವಿ, ಅಟ್ಲೀಸ್ಟ್ 10 days ಲಲಿತಾ ಸಹಸ್ರನಾಮ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಓದಿ ಅಂತ. ಎಷ್ಟು ಜನ ಪೇರೆಂಟ್ಸನ್ನು ಇನ್ಫ್ಲುಯೆನ್ಸ್ ಮಾಡಿ ಮನೇಲಿ ಓದಿದ್ದೀರಾ ಗೊತ್ತಿಲ್ಲ. ಲಲಿತಾ ಸಹಸ್ರನಾಮದ ಧ್ಯಾನ ಶ್ಲೋಕದಲ್ಲಿ ಫಸ್ಟ್ ಇರುವಂಥದ್ದೇ ಸಿಂಧೂರಾರುಣ ವಿಗ್ರಹಂ ತ್ರಿನಯನಾಂ. ನಾನು ಆ ತ್ರಿನಯನಕ್ಕೆ ಮಾತ್ರ ಒಂದು ಸಬ್ಸ್ಟಿಟ್ಯೂಷನ್ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಥರ್ಡ್ ಐ, ಓಪನಿಂಗ್ ಆಫ್ ಥರ್ಡ್ ಐ. ನೀವು ಯೂಟ್ಯೂಬಲ್ಲಿ ನೋಡಿದರೆ ಅದಕ್ಕಿರುವಷ್ಟು ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್ ಬೇರೆ ಯಾವ ಇದಕ್ಕೂ ಇರಲಿಕ್ಕಿಲ್ಲ. ಎಲ್ಲರಿಗೂ ಭಾರಿ ಆಸೆ ಥರ್ಡ್ ಐ ಹೇಗೆ ಓಪನ್ ಮಾಡುವಂಥದ್ದು, ಓಪನ್ ಆಗುವಂಥದ್ದು ಹೇಗೆ ಅಂತ. ನೀವು ಎಷ್ಟೋ ಜನ ಇನ್ನೂ ನಿಮ್ಮದು ಏಜ್ ಸಣ್ಣದು, ಅದರ ಕಡೆ ಗಮನ ಹೋಗಿರಲಿಕ್ಕಿಲ್ಲ. ಆದರೆ ಆಫ್ಟರ್ ಸರ್ಟನ್ ಏಜ್, ಎಷ್ಟು ಆಫ್ಟರ್ ಸರ್ಟನ್ ಏಜ್ ಅಂತ ಹೇಳಿದರೆ ಆಫ್ಟರ್ 60 ಅಲ್ಲ ನಾನು ಹೇಳ್ತಾ ಇರೋದು, ಆಫ್ಟರ್ 20. ಹೌದಾ ಅಲ್ವಾ? ನೋಡಿ, ಆ ಏಜ್ ಕೆಟಗರಿಯ ಮಕ್ಕಳಿಗೆ ಇದರ ಕಡೆ, ಆ ಏಜ್ ಕೆಟಗರಿಯ ಯೂತ್ ಇದರ ಕಡೆ ಅಟ್ರಾಕ್ಟ್ ಆಗ್ತಿದ್ದಾರೆ. ನೀವು ಆಗ್ತೀರಾ ಅಂತ ಹೇಳಿದರೆ ತಪ್ಪಲ್ಲ. ಸೊ ಥರ್ಡ್ ಐ ಓಪನಿಂಗ್ ಅಂದರೆ ಏನು, ಯಾಕೆ ಅದಕ್ಕೆ ಥರ್ಡ್ ಐ ಓಪನಿಂಗ್ ಅಂತ ಹೇಳ್ತಾರೆ? ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದರೆ, ನಮಗೆಲ್ಲರಿಗೂ ಥರ್ಡ್ ಐ ಇದೆ, ಆದರೆ ಓಪನ್ ಆಗಲಿಲ್ಲ. ಆ ಓಪನ್ ಹೇಗೆ ಆಗ್ತದೆ ಹೇಳಿದರೆ, ಅಲ್ಲಿ ಬೊಟ್ಟು ಕುಂಕುಮ ಇಡುವ ಪ್ಲೇಸಲ್ಲಿ ಇರುವ ಥರ್ಡ್ ಐ ಇದೆ ಅಲ್ಲ, ಅದನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೋಸ್ಕರ ಮಾತ್ರ ಕುಂಕುಮ ಮಾತ್ರ ಅಲ್ಲ, ಇಟ್ ಈಸ್ ವೆರಿ ಗ್ರೇಟ್. ಅದರ ಇನ್ಫ್ಲುಯೆನ್ಸ್ ಇದೆಯಲ್ಲ. ಏನಾಗಾದ್ರೆ ಥರ್ಡ್ ಐ ಅಂತ ನಮಗೆಲ್ಲರಿಗೂ ಗೊತ್ತಿರುವ ಕಾನ್ಸೆಪ್ಟೇ. ಶಿವ 3ನೇ ಕಣ್ಣು ತೆರೆದಾಗ ಏನಾಯಿತು ನಿಮಗೆ ಗೊತ್ತಿದೆ, ಮನ್ಮಥ ಭಸ್ಮ ಆದ. ಹಾಗಾದರೆ ನಮಗೆ ಯಾಕೆ ಅಪ್ಪ ಥರ್ಡ್ ಐ? ನಾವು ಯಾರನ್ನು ಭಸ್ಮ ಮಾಡಲಿಕ್ಕಿದೆ? ಥರ್ಡ್ ಐ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಿದ್ರೆ, ನಮಗೆ ಆಲ್ರೆಡಿ 2 ಕಣ್ಣುಗಳಿದ್ದಾವೆ. ಒಂದು ಪಾಸ್ಟ್ ಟೆನ್ಸ್, ಇನ್ನೊಂದು ಫ್ಯೂಚರ್ ಟೆನ್ಸ್. ನಮ್ಮ ಪಾಸ್ಟ್ ಲೈಫ್, ಇನ್ನೊಂದು ನಮ್ಮ ಫ್ಯೂಚರ್ ಲೈಫನ್ನು ಇಂಡಿಕೇಟ್ ಮಾಡ್ತದೆ. ಅದೆರಡೂ ನಮಗೆ ನೋವಿನ ವಿಷಯ. ಆದರೆ ಥರ್ಡ್ ಐ ಏನು ಸೆಂಟರಲ್ಲಿದೆ, ಅದು ಓಪನ್ ಆದಾಗ ನಾವು ಪ್ರೆಸೆಂಟನ್ನು ಮಾತ್ರ ನೋಡ್ತೇವೆ. ಪ್ರೆಸೆಂಟ್ ನೋಡಿ, ನೀವೆಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ, ಎಷ್ಟು ಕಲರ್ಫುಲ್ ಆಗಿದ್ದೀರಾ, ಎಷ್ಟು ಲೈವ್ಲಿ ಆಗಿದ್ದೀರಾ. ಇಟ್ ಈಸ್ ಪ್ರೆಸೆಂಟ್. ಸೊ ಥರ್ಡ್ ಐ ಈಸ್ ನಥಿಂಗ್ ಬಟ್ ಲಿವ್ ಇನ್ ಪ್ರೆಸೆಂಟ್. ನಮಗೆ ಎಲ್ಲ ಕಷ್ಟಗಳು ಬರ್ತಾ ಇರೋದು ನಾವು ಪ್ರೆಸೆಂಟಲ್ಲಿ ಇಲ್ಲದೇ ಇರುವ ಕಾರಣ. ಯಾವ ಟೈಮಲ್ಲಿ, ಈಗ ನೀವು ಏನು ಮಾಡಬೇಕು, ಪ್ರೆಸೆಂಟಲ್ಲಿ ಇರೋದು ಹೇಳಿದರೆ ನಾನು ಹೇಳೋದನ್ನು ಕೇಳಬೇಕು ಅಷ್ಟೇ. ಅಯ್ಯೋ ಇವ್ರು ಯಾವಾಗ ಮುಗಿಸ್ತಾರಪ್ಪ ಅಂತ ನೀವು ಯೋಚನೆ ಮಾಡಿದರೆ ಫ್ಯೂಚರಲ್ಲಿದ್ದೀರಾ. ಅಯ್ಯೋ ನಾನು ಮನೇಲಿ ಸರಿಯಾಗಿ ತಿಂಡಿ ತಿಂದು ಬರಲಿಲ್ಲಪ್ಪ ಹೇಳಿದರೆ ಪಾಸ್ಟಲ್ಲಿ ಇದ್ದೀರಾ. ಈವನ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಈಸ್, all of you are students, you are preparing for your goal, exam, whatever it may be. So live in present. Meaning is what? At present, what is your responsibility? Only do that. Action. Action matra present. Action andre
ಏನೇನೋ ಯೋಚನೆ ಬರ್ಬೋದು ನಿಮಗೆ. ನಾಡ್ದು ಬರುವ ಡ್ರಾಮಾ ಆ ಆ್ಯಕ್ಷನ್ ಅಲ್ಲ ಹೇಳ್ತಾ ಇರೋದು, ಡ್ಯಾನ್ಸಲ್ಲಿ ಮಾಡುವ ಆ್ಯಕ್ಷನ್ ಅಲ್ಲ ಹೇಳ್ತಿರೋದು. ನಿಮ್ಮ ಕೆಲಸ ಏನು? ಇಟ್ ಈಸ್ ಆ್ಯಕ್ಷನ್. ಆ್ಯಂಡ್ ಡೋಂಟ್ ಥಿಂಕ್ ಅಬೌಟ್ ದ ರಿಸಲ್ಟ್. ಲಿವಿಂಗ್ ಇನ್ ಪ್ರೆಸೆಂಟ್ ಮೀನ್ಸ್ ಡೂ ಯುವರ್ ವರ್ಕ್ ಸಿನ್ಸಿಯರ್ಲಿ ವಿದೌಟ್ ಥಿಂಕಿಂಗ್ ಅಬೌಟ್ ದ ಫ್ಯೂಚರ್. ಈಗ ಸರಿಯಾಗಿ ಮಾಡದಿದ್ದರೆ ಅಲ್ವಾ ಫ್ಯೂಚರಲ್ಲಿ ನಾವು ಫ್ಲಾಪ್ ಆಗೋದು. ಸೊ live in present. To remember this, put ಬಿಂದಿ ಡೈಲಿ ನೆನ್ಪು ಮಾಡ್ಕೊಳ್ಳಿ. ಹಣೆಗೆ ಕುಂಕುಮ ಇಟ್ಕೊಳ್ಳಿ. ಕುಂಕುಮ ಅಲ್ಲದಿದ್ದರೆ ನೀವು ಎಂತ ಅಂಟಿಸ್ಕೊಳ್ತೀರೋ ತೊಂದರೆ ಇಲ್ಲ, ಎಂತ ಬೇಕಿದ್ರೂ ಅಂಟಿಸ್ಕೊಳ್ಳಿ. ಇಟ್ ವಿಲ್ ಆ್ಯಕ್ಟಿವೇಟ್ ಯುವರ್ ಥರ್ಡ್ ಐ. ಆ್ಯಕ್ಟಿವೇಟ್ ಮಾಡಿ ಆ ದಿವಸ ನೀವು ನೆನ್ಪಿಟ್ಕೊಳ್ಬೇಕು. ಕುಂಕುಮ ಇಟ್ಕೊಳ್ಳುವಾಗ ಇವತ್ತು ನಾಳೆ ನೆಕ್ಸ್ಟ್ ಕುಂಕುಮ ಇಡುವವರೆಗೆ ಐ ವಿಲ್ ಬಿ ಇನ್ ಪ್ರೆಸೆಂಟ್. ಪ್ರೆಸೆಂಟಲ್ಲಿ ಇದ್ದು ನಿಮ್ಮ ಕೆಲಸಗಳನ್ನು ಸಿನ್ಸಿಯರ್ ಆಗಿ ಮಾಡಿ, ಆಟೋಮೆಟಿಕಲಿ ರಿಸಲ್ಟ್ ಬಂದೇ ಬರ್ತದೆ. ಅಂಡರ್ಸ್ಟುಡ್? ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಇದೊಂದು ಸಾಂಕೇತಿಕ ಅಷ್ಟೇ, ಟ್ರೆಡಿಷನಲ್ ಡೇ, ನಿಮಗೊಂದು ಚೇಂಜ್ ಇರಲಿ ಅಂತ ಅಷ್ಟೇ. ಬಟ್ ಇದರ ಹಿಂದೆ ಈ ಟ್ರೆಡಿಷನಲ್ ಡ್ರೆಸ್ ಇರಬಹುದು, ಅದರ ಬಗ್ಗೆ ತುಂಬ ವಿಷಯಗಳಿದ್ದಾವೆ. ಅದೆಲ್ಲ ನಿಮಗೆ ಯಾವಾಗಾದರೂ ಟೈಮ್ ಆದಾಗ, ಓದಬೇಕು ಅನಿಸಿದಾಗ, ಅಥವಾ ಯಾರ ಹತ್ರ ಆದರೂ ಕೇಳಿ ತಿಳ್ಕೊಳ್ಬೇಕು ಅನಿಸಿದಾಗ ಕೇಳ್ಕೊಳ್ಳಿ. ಬಟ್ ಫ್ರಮ್ ಟುಮಾರೋ ಆನ್ವರ್ಡ್ಸ್ ರಿಮೆಂಬರ್ ದಿಸ್ ಥಿಂಗ್. ನಿಮ್ಮ ಉಂಗುರ ಬೆರಳಿಂದ ಇಟ್ಕೊಳ್ಬೇಕು. ನಿಮ್ಮ ಉಂಗುರ ಬೆರಳಿಂದ ಬಲಕೈಯಿಂದ ಹಣೆಗೆ ತಿಲಕವನ್ನು ಪ್ರತಿಯೊಬ್ಬರು ಇಟ್ಕೊಂಡು, ತಿಲಕ ಅಂದರೆ ಕುಂಕುಮ ಆಗ್ಬೋದು, ಗಂಧ ಆಗ್ಬೋದು, ಭಸ್ಮ ಆಗ್ಬೋದು, ಸ್ಟಿಕ್ಕರ್ ಆಗ್ಬೋದು, ಏನಾದರೂ ಇಟ್ಕೊಳ್ಳಿ. ಆಗ ನೆನಪು ಮಾಡ್ಕೊಳ್ಳಿ, ವಿ ಹ್ಯಾವ್ ಟು ಲೀವ್ ಇನ್ ಪ್ರೆಸೆಂಟ್. ಥ್ಯಾಂಕ್ ಯು ವೆರಿ ಮಚ್. ನಾಡ್ದಿನ ನಿಮ್ಮ ಎಲ್ಲ ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ಚೆನ್ನಾಗಿ ಮಾಡಿ. ಹಾಗೆ ಮುಂದೆ ಬರುವ ಎಕ್ಸಾಮ್ಸ್ ಇರಬಹುದು, ನಿಮ್ಮ ಫ್ಯೂಚರ್ ಲೈಫ್ ಇರ್ಬೋದು, ಎಲ್ಲದಕ್ಕೂ ಸೊಲ್ಯೂಷನ್ ಲೀವ್ ಇನ್ ಪ್ರೆಸೆಂಟ್. ಥ್ಯಾಂಕ್ ಯು. I would like to call Harshita LD to render the guest's introduction. ಶ್ರೀ ಮಂಜುನಾಥ್ ಮತ್ತು ಶ್ರೀಮತಿ ರುಕ್ಮಿಣಿ ದಂಪತಿಗಳ ಪುತ್ರಿಯಾದ ಇವರು ಪ್ರಸ್ತುತ ಬೆಂಗಳೂರಿನಲ್ಲಿ ಪ್ರಥಮ ವರ್ಷ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಕ್ಯಾಶ್ಲೆಸ್ ಜಾಗೃತಿ ಕಾರ್ಯಕ್ರಮದಿಂದ ಚಿರಪರಿಚಿತರು. ಸ್ವತಃ 2016ರ ಡಿಸೆಂಬರ್ನಲ್ಲಿ ಮೋದಿಜಿಯವರೇ ಇವರ ಸಾಧನೆ ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಯುವ ವಾಗ್ಮಿ, ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ ಭಾಷಣಕಾರರು. ದೇಶದ ವಿವಿಧ ರಾಜ್ಯಗಳಾದ ಕೇರಳ, ತಮಿಳುನಾಡು, ದೆಹಲಿ, ಮಹಾರಾಷ್ಟ್ರ ಸೇರಿದಂತೆ ದೇಶದ ಉದ್ದಗಲಕ್ಕೂ ತಮ್ಮ ವಾಗ್ಝರಿಯನ್ನು ಹಬ್ಬಿಸಿದ್ದಾರೆ. ಭರತನಾಟ್ಯ ಕಲಾವಿದೆ, ಜೊತೆಗೆ ಖ್ಯಾತ ಯೋಗಪಟು ಆಗಿದ್ದಾರೆ. ಕನ್ನಡ, ಇಂಗ್ಲಿಷ್, ಮರಾಠಿ ಹೀಗೆ ಅನೇಕ ಪತ್ರಿಕೆಗಳಲ್ಲಿ ಇವರ ಸಾಧನೆ ಬಗ್ಗೆ ವಿವರಿಸಿದ್ದಾರೆ. ಹಲವಾರು ದೃಶ್ಯ ಮಾಧ್ಯಮಗಳಲ್ಲಿ ಇವರ ಸಂದರ್ಶನವಾಗಿದೆ. ಇವರ ಸಾಧನೆಯನ್ನು ಕಂಡು ಈಗಿನ ಮಾನ್ಯ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಸ್ವತಃ ಇವರನ್ನು ಭೇಟಿಯಾಗಿದ್ದಾರೆ. ಧರ್ಮ ಸಂಸ್ಕೃತಿ ಪ್ರಸಾರಿಣಿ ಪ್ರಶಸ್ತಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ 2023ನೇ ಸಾಲಿನ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಪ್ರಶಸ್ತಿ, ಯುವ ನಕ್ಷತ್ರ, ವರ್ತೂರು ಶ್ರೀ ಪ್ರಶಸ್ತಿ, ರಾಜ್ಯದ ಆಶಾಕಿರಣ, ವಾಯ್ಸ್ ಆಫ್ ನೇಷನ್ ವತಿಯಿಂದ 2022ನೇ ಸಾಲಿನ ರೋಟರಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ರೋಟರಿ ಕ್ಲಬ್ ಬೆಂಗಳೂರು ವತಿಯಿಂದ 2024-25ನೇ ಸಾಲಿನ ರೋಟರಿ ಯುವ ಸಾಧಕರ ಪ್ರಶಸ್ತಿ ನೀಡಲಾಗಿದೆ. ಇವರು 5ನೇ ತರಗತಿಯಿಂದ ಯಾವುದೇ ಫಾರ್ಮಲ್ ಸ್ಕೂಲ್ಗೆ ತೆರಳದೆ ಖಾಸಗಿ ವಿದ್ಯಾರ್ಜನೆ ಮಾಡಿ ದ್ವಿತೀಯ PUCಯಲ್ಲಿ 97 ಅಂಕ ಗಳಿಸಿರುತ್ತಾರೆ. ಅವಿರತ ಧರ್ಮ ಜಾಗೃತಿಯಲ್ಲಿ ತೊಡಗಿಸಿಕೊಂಡಿರುವ ಇವರು ನಮ್ಮ ವೇದಿಕೆಯ ಮೆರಗನ್ನು ಹೆಚ್ಚಿಸಿದ್ದಾರೆ. ಇವರೇ ಇಂದಿನ ಮುಖ್ಯ ಅತಿಥಿ ಕುಮಾರಿ ಹಾರಿಕಾ ಮಂಜುನಾಥ್. ಇವರ ಕೀರ್ತಿ ಇನ್ನಷ್ಟು ಬೆಳಗಲಿ ಎಂದು ಹಾರೈಸುತ್ತಾ ಇವರಿಗೆ ವೇದಿಕೆ. ಹರಿ ಓಂ.
ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿರ್ಮೂರ್ಮುಹುಂ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜ ಶಿರತ್ನಾಡ್ಯಾಂ ವಂದೇ ಭಾರತ ಮಾತರಂ. ಕ್ಷೇತ್ರದ ಎಲ್ಲ ದೇವದೇವಿಯರುಗಳ ಪಾದರವಿಂದಗಳಿ ಮತ್ತು ಶಂಕರರ ಪಾದರವಿಂದಗಳಿ ಶರಣಾಗತಿಯನ್ನು ಬಿಡ್ತಾ ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೆ, ನೆಲೆದಿರುವಂಥ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ, ಶಿಕ್ಷಕ ವೃಂದದವರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನಾನು ಹಣೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಕಾರ್ಯಕ್ರಮಕ್ಕೆ ಬಂದಾಗ ಭಾಳ ಸಂತೋಷ ಆಯಿತು. ಕಾರಣ ಕಲ್ಚರಲ್ ಡೇ, ಟ್ರೆಡಿಷ್ನಲ್ ಡೇ ತುಂಬ ಹೋಗ್ತಾ ಇರ್ತೀವಿ ಕಾರ್ಯಕ್ರಮಗಳಿಗೆ. ಆದರೆ ಇಷ್ಟು ವರ್ಷಗಳ ಕಾಲ ಹೋಗಿರುವಂಥ ಎಲ್ಲ ಶಾಲಾ ಕಾಲೇಜುಗಳ ಟ್ರೆಡಿಷ್ನಲ್ ಡೇನಲ್ಲಿ ಒಂದು ದಿನ ಕೂಡ ಟ್ರೆಡಿಷನ್ ನೋಡಿದ್ದೇ ಇಲ್ಲ. ಪ್ರಥಮ ಬಾರಿಗೆ ಟ್ರೆಡಿಷ್ನಲ್ ಡೇನಲ್ಲಿ ಟ್ರೆಡಿಷನ್ ನೋಡ್ತಾ ಇರೋದು ನಿಮ್ಮ ಕಾಲೇಜ್ನಲ್ಲಿ, ಅಂಬಿಕಾ ಕಾಲೇಜಲ್ಲಿ. ಇಲ್ಲಿರುವ ಸಂಸ್ಕಾರ, ವೇದಿಕೆ ಹತ್ತೋಕ್ಕೂ ಮುಂಚೆ ವೇದಿಕೆಯನ್ನು ನಮಸ್ಕಾರ ಮಾಡಿ ವ್ಯಾಸಪೀಠಕ್ಕೆ ಕೊಡುವಂಥ ಗೌರವ ಇರ್ಬೋದು, ಅಥವಾ ವ್ಯಾಸಪೀಠದ ಮೇಲೆ ನೆಲೆದಿರುವಂಥ ಶಿಕ್ಷಕರಿಂದ ಪ್ರಶಸ್ತಿ ತಗೊಳ್ಳುವಂಥ ಸಂದರ್ಭಕ್ಕೆ ಅವರ ಕಾಲಿಗೂ ಬಿದ್ದು ಅವರ ನಮಸ್ಕಾರ ತಗೊಳ್ಳೋದಿರ್ಬೋದು. ಇದು ಯಾವುದು ಕೂಡ ಹಿಂದಿನ ಕಾಲದಲ್ಲಿ ಸಾಮಾನ್ಯ ಇತ್ತು. ಹಿರಿಯರನ್ನು ನೋಡಿದ ಕೂಡಲೇ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ತಗೊತ ಇದ್ದ, ಆಶೀರ್ವಾದ ಪಡಿತಾ ಇದ್ದಿದ್ದು. ಈಗಿನ ಕಾಲಘಟ್ಟದಲ್ಲಿ ಎಲ್ಲೋ ನಮ್ಮ ವಯಸ್ಸಿನವರು ಈ ಸಂಸ್ಕಾರವನ್ನು ಬಿಟ್ಟು ಹೋಗ್ತಾ ಇದ್ದೀವಿ. ಆದರೆ ಆ ಸಂಸ್ಕಾರವನ್ನು ಮತ್ತೊಮ್ಮೆ ದೇಶದಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಿದ್ದೀರಾ, ನೋಡಿದಾಗ ಬಹಳ ಹೆಮ್ಮೆ ಆಯಿತು. ಈ ಸಂಸ್ಕೃತಿ, ನಿಮ್ಮ ಟೀಮ್ಗಳ ಹೆಸರನ್ನು ಕೇಳಿದಾಗ ಭಾಳ ಸಂತೋಷ ಆಯಿತು. ನಳಂದ, ಆರ್ಯಭಟ್ಟ, ಚರಕ, ಅದ್ಭುತ ಹೆಸರುಗಳು. ಹಿರಿಯರು ಕೂತ್ಕೊಂಡು ಹೇಳ್ತಾ ಇದ್ರು, ಎಲ್ಲ ನಮ್ಮ ಭಾರತದ ವಿಜ್ಞಾನಿಗಳ ಹೆಸರನ್ನೇ ಇಟ್ಟಿದ್ದೀವಿ ಅಂತ. ಇಂಥದೇ ಸಂಸ್ಕಾರ ದೇಶದಲ್ಲಿ ಬರಬೇಕಾಗಿರೋದು. ನಾವು ಪರಿಚಯ ಮಾಡ್ಕೊಳ್ಬೇಕಾಗಿರೋದು ಅವರನ್ನೇ. ಇವತ್ತು ಭಾರತವನ್ನು ನೋಡಿದಾಗ, ಭಾರತದ ಯುವಕ ಯುವತಿಯರನ್ನು ನೋಡಿದಾಗ ಹೆಮ್ಮೆ ಆಗುತ್ತೆ. ಮತ್ತು ನಮಗೆ ಹೆಮ್ಮೆ ಆಗಬೇಕು, ನಾವು ಪುಣ್ಯ ಮಾಡಿದ್ದೀವಿ. ಇಡೀ ಭಾರತದ ಇತಿಹಾಸದಲ್ಲಿ ಭಾರತದ ಅಮೃತಗಳಿಗೆ ಕಾಲಕ್ಕೆ ನಾವೆಲ್ಲ ಯುವಕ ಯುವತಿಯರಾಗಿ ಬದುಕ್ತಾ ಇದ್ದೀವಿ ನಮ್ಮ ದೇಶದಲ್ಲಿ. ಇವತ್ತು ಭಾರತಾಂಬೆ ಇಡೀ ಜಗತ್ತಿನ ಮುಂದೆ ಮತ್ತೊಮ್ಮೆ ವಿಶ್ವಮಾತೆಯ ಸ್ಥಾನದಲ್ಲಿ ನಿಲ್ಲುವಂಥ ಗಳಿಗೆಗೆ ನಾವು ಭಾರತದಲ್ಲಿ ಇದ್ದೀವಿ. ತಾಯಿ ಭಾರತಿ ಮತ್ತೊಮ್ಮೆ ಜಗತ್ತಿನ ಮುಂದೆ ವಿಶ್ವಮಾತೆಯಾಗಿ ಎದ್ದು ನಿಲ್ತಿದ್ದಾರೆ. ವಿವೇಕಾನಂದರು ಈ ಕನಸನ್ನು ಶತಮಾನಗಳ ಹಿಂದೆ ಕಂಡಿದಂಥವರು. ಭಾರತ ಮತ್ತೊಮ್ಮೆ ತಾಯಿ ಭಾರತಿ ವಿಶ್ವಮಾತೆಯಾಗಿ ಜಗತ್ತಿನ ಮುಂದೆ ಎದ್ದು ನಿಲ್ಲಬೇಕು. ಅರವಿಂದರ ಕನಸಾಗಿತ್ತು, ಕುವೆಂಪು ಅವರ ಕನಸಾಗಿತ್ತು, ಎಲ್ಲ ಹಿರಿಯರ ಕನಸು. ಆ ವಿಶ್ವಮಾತೆ ಭಾರತಿ, ಆ ವಿಶ್ವಗುರು ಭಾರತ, ಆ ಕನಸು ಇಂದು ಸಾಕಾರಗೊಳ್ತಾ ಇದೆ. ಇವತ್ತು ಭಾರತ ಯಾವ ಮಟ್ಟಕ್ಕೆ ನೆಲೆದಿದೆ ಅಂದರೆ, ನಮ್ಮ ಕರ್ನಾಟಕದ ಒಬ್ಬ ಕವಿಗಳು ಹೇಳಿದ್ರಲ್ಲ, ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ, ಕಳೆಯಿತೋ ಕಳೆಯಿತು ಶತಮಾನಗಳ ಶಾಪ ಅಂತ. ಆ ರೀತಿ ಜಗತ್ತಿಗೆ ಅಂಟಿಕೊಂಡಿದ್ದಂಥ ಅಂಧಕಾರವನ್ನು ಕಳೆದು ಹಾಕಲಿಕ್ಕೆ ಭಾರತ ಮತ್ತೊಮ್ಮೆ ಜಗತ್ತಿನ ಮುಂದೆ ಎದ್ದು ನಿಲ್ತಾ ಇದೆ. ತಾಯಿ ಭಾರತಿ ಎದ್ದು ನಿಲ್ತಿದ್ದಾಳೆ ತನ್ನ ಜ್ಞಾನದ ಮೂಲಕ. ಯಾವ ರೀತಿ ಜಗತ್ತನ್ನು ಭಾರತ ಉಳಿಸ್ತಾ ಇದೆ, ಎದ್ದು ನಿಂತು ಅನ್ನೋದಕ್ಕೆ ಬಹಳ ದೂರದ ಉದಾಹರಣೆ ಬೇಡ. ಇದೇ ಒಂದಿಷ್ಟು 4 ವರ್ಷದ ಹಿಂದೆನೇ ಒಂದು ಉದಾಹರಣೆ ಜಗತ್ತು ನೋಡ್ತು. 2020 ಕೋವಿಡ್ ಬಂತು. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಇಡೀ ಜಗತ್ತು ತನ್ನ ಉಸಿರನ್ನ ಕಳ್ಕೊತಾ ಇತ್ತು. ಜಗತ್ತೇ ಉಸಿರನ್ನ ಕಳ್ಕೊಂಡಾಗ ಜಗತ್ತಿನ ಮುಂದೆ ಕೋವಿಡ್ಗೆ ವ್ಯಾಕ್ಸಿನನ್ನು ಕಂಡುಹಿಡಿದಿದ್ದು 5 ದೇಶಗಳು. ಒಂದು ಅಮೆರಿಕ ವ್ಯಾಕ್ಸಿನನ್ನು ಕಂಡುಹಿಡಿತು. ಬುದ್ಧಿವಂತರಿರುವಂಥ ದೇಶ, ಶ್ರೀಮಂತರಿರುವಂಥ ದೇಶ ವ್ಯಾಕ್ಸಿನ್ ಕಂಡುಹಿಡಿದ್ರು. ಅಮೆರಿಕದಲ್ಲಿರುವಂಥ ಬುದ್ಧಿವಂತರೆಲ್ಲ ಭಾರತೀಯರ, ನಾವೇ ಹೋಗ ವ್ಯಾಕ್ಸಿನ್ ಕಂಡುಹಿಡಿದು. ಒಂದು ರೀತಿ ಒಟ್ಟು ಅಮೆರಿಕ ವ್ಯಾಕ್ಸಿನ್ ಕಂಡುಹಿಡಿತು. ಇನ್ನೊಂದು ವ್ಯಾಕ್ಸಿನ್ ಕಂಡುಹಿಡಿದಂಥ ದೇಶ ಇಂಗ್ಲೆಂಡ್, ಬುದ್ಧಿವಂತರ ದೇಶ, ಶ್ರೀಮಂತರ ದೇಶ, ನಮ್ಮಿಂದನೇ ಲೂಟಿ ಮಾಡ್ಕೊಂಡು ಹೋಗಿದ್ದು ಎಲ್ಲ ಸಂಪತ್ತನ್ನು. ಅವರು ವ್ಯಾಕ್ಸಿನನ್ನು ಕಂಡುಹಿಡಿದಿದ್ದು. 3ನೇ ದೇಶ ರಷ್ಯಾ, ಶ್ರೀಮಂತರಿರುವಂಥ ದೇಶ, ಬುದ್ಧಿವಂತರಿರುವ ದೇಶ, ವ್ಯಾಕ್ಸಿನ್ ಕಂಡುಹಿಡಿದ್ರು. 4ನೇ ದೇಶ ಚೀನಾ, ವೈರಸ್ಸೇ ಅವರದು, ಕೋವಿಡ್ಗೆ ವ್ಯಾಕ್ಸಿನ್ ಕಂಡುಹಿಡಿದ್ರೆ ದೊಡ್ಡ ಮಾತಿಲ್ಲ, ಅವರು ವ್ಯಾಕ್ಸಿನನ್ನು ಕಂಡುಹಿಡಿದ್ರು. ಈ 4 ದೇಶಗಳ ನಂತರ ಜಗತ್ತಿನ ಮುಂದೆ ವ್ಯಾಕ್ಸಿನನ್ನು ಕಂಡುಹಿಡಿದಂಥ 5ನೇ ದೇಶ, ಯಾವ ದೇಶವನ್ನು ಇಷ್ಟು ವರ್ಷಗಳ ಕಾಲ ಜಗತ್ತು ಹಾವಾಡಿಗರ ದೇಶ, ಬಡವರ ದೇಶ, ಅನಾಗರಿಕರ ದೇಶ ಅಂತ ಆಡ್ಕೊಂಡು ತಿರುಗಾಡ್ತಿತ್ತೋ ಅಂಥ ಭಾರತ ಜಗತ್ತಿನ ಮುಂದೆ ಎದೆ ಉಬ್ಬಿಸ್ಕೊಂಡು ನಿಂತು ಹೇಳುತ್ತು, ನಮ್ಮ ಸೈಂಟಿಸ್ಟ್ಗಳು, ನಮ್ಮ ಭಾರತದ ಮೆಡಿಕಲ್ ಫೀಲ್ಡ್ ಕೇವಲ 7 ತಿಂಗಳುಗಳ ಅವಧಿನಲ್ಲಿ, 7 ತಿಂಗಳುಗಳಲ್ಲಿ ನನ್ನ ದೇಶದ ಬುದ್ಧಿವಂತರು ಕೂಡ ವ್ಯಾಕ್ಸಿನನ್ನು ಕಂಡುಹಿಡಿದಿದ್ದಾರೆ ಅಂತ 2 ವ್ಯಾಕ್ಸಿನನ್ನು ಕಂಡುಹಿಡಿದ್ವಿ. ಆ ಸಂದರ್ಭಕ್ಕೆ ಇಡೀ ಜಗತ್ತು ಈ 5 ದೇಶಗಳ ಮುಂದೆ ಕೈ ಚಾಚ್ಕೊಂಡು ನಿಂತ್ಕೊಂಡು, ನಮ್ಮ ದೇಶದ ಜನರ ಸಾಯ್ತಿದ್ದಾರೆ, ನಮ್ಮ ದೇಶದ ಜನರನ್ನು ಉಳಿಸ್ಕೊಳ್ಬೇಕಾಗಿದೆ, ದಯವಿಟ್ಟು ವ್ಯಾಕ್ಸಿನನ್ನು ಕೊಡ್ತೀರಾ? ಭಾರತ ಹೊರತುಪಡಿಸಿ ಉಳಿದ 4 ದೇಶಗಳು ಹೇಳಿದ್ವು, ನಿಮಗೆ ವ್ಯಾಕ್ಸಿನ್ ಬೇಕಾ? ವ್ಯಾಕ್ಸಿನ್ನ ಪ್ರೊಡಕ್ಷನ್ ಕಾಸ್ಟ್ಗಿಂತ ಹೆಚ್ಚು ಹಣವನ್ನು ನಮಗೆ ಕೊಡಬೇಕು. ಉಳಿದಂಥ ದೇಶಗಳು ಕಣ್ಣೀರಿಟ್ವು. ವ್ಯಾಕ್ಸಿನ್ ತಗೊಳ್ಳೋಕ್ಕೆ ಪ್ರೊಡಕ್ಷನ್ ಕಾಸ್ಟ್ ಕೊಡುವಷ್ಟು ಹಣ ಕೂಡ ನಮ್ಮ ದೇಶಗಳ ಹತ್ರ ಇಲ್ಲಪ್ಪ, ನಮ್ಮ ಆರ್ಥಿಕ ಕುಸಿದು ಹೋಗ್ತಿದೆ. ಈ ಸಂದರ್ಭದಲ್ಲಿ ಜನರನ್ನು ಉಳಿಸ್ಕೊಳ್ಬೇಕು ಅಂದರೆ ವ್ಯಾಕ್ಸಿನ್ ಕಾಸ್ಟ್ಗಿಂತ ಹೆಚ್ಚಿನ ಹಣ ಹೇಳ್ತಾರೋದು ಅಂತ. ಉಳಿದ 4 ದೇಶಗಳು ಹೇಳಿದ್ವು, ಪ್ರೊಡಕ್ಷನ್ ಕಾಸ್ಟ್ಗಿಂತ ಜಾಸ್ತಿ ಹಣ ಕೊಡಲಿಕ್ಕಾಗಲಿಲ್ಲ ಅಂದರೆ ನಿಮ್ಮ ದೇಶದ ಆಸ್ತಿಗಳನ್ನು ನಮ್ಮ ಹತ್ರ ಅಡ ಇಡಿ, ನಾನು ನಿಮಗೆ ವ್ಯಾಕ್ಸಿನನ್ನು ಕೊಡ್ತೀವಿ. ಏನು ಮಾಡಬೇಕಿತ್ತು ಜಗತ್ತು? ಒಂದು ತನ್ನ ದೇಶದ ಆಸ್ತಿಗಳನ್ನು ಅಡ ಇಟ್ಟು ಒಂದು ರೀತಿ ದೇಶವನ್ನು ಮಾರ್ಕೊಂಡು ವ್ಯಾಕ್ಸಿನನ್ನು ತಗೊಳ್ಬೇಕು, ಇಲ್ಲ ತಮ್ಮ ಜನರನ್ನು ಸಾಯ್ಲಿಕ್ಕೆ ಬಿಡಬೇಕು.
ಆ ಪರಿಸ್ಥಿತಿಯಲ್ಲಿ ಜಗತ್ತಿನ 200ಕ್ಕೂ ಹೆಚ್ಚು ರಾಷ್ಟ್ರಗಳು 4 ದೇಶಗಳಿಂದ ನಿರಾಶ್ರಿತರಾಗಿ ಕೊನೆಗೆ 5ನೇ ದೇಶ ಭಾರತದ ಕಡೆ ತಿರ್ಕೊಂಡ್ವು. ಭಾರತದ ಹತ್ರ ಕೇಳಿದ್ವು, ಇಷ್ಟು ವರ್ಷಗಳ ಕಾಲ ಜಗತ್ತನ್ನು ಸಾಕಿದಂಥ ದೇಶ ನಿಮ್ಮದು, ಜಗತ್ತಿಗೆ ಆಶ್ರಯವನ್ನು ಕೊಟ್ಟಂಥ ದೇಶ, ಬಂದಂಥ ಯಾರಿಗೂ ಕೂಡ ಬೇಡ ಅನ್ನಲಿಲ್ಲ ನೀವು, ಇಡೀ ಜಗತ್ತಿನ ಮುಂದೆ ಬಾಯಿಲಿ ಶಾಂತಿ ಮಂತ್ರ ಕೈಲಿ ಅಭಯಸ್ತವನ್ನು ಇಟ್ಕೊಂಡು ಜಗತ್ತನ್ನು ಸಲಹಿದವ್ರು ನೀವು. ಇವತ್ತು ಮತ್ತೊಮ್ಮೆ ಜಗತ್ತು ತನ್ನ ಉಸಿರನ್ನು ಕಳ್ಕೊತಾ ಇದೆ, ಈಗ ಜಗತ್ತನ್ನು ಉಳಿಸ್ಲಿಕ್ಕೆ ಭಾರತ ಬರೋದಿಲ್ವಾ? ತಕ್ಷಣ ಭಾರತ ಮುಂದೆ ಎದ್ದು ನಿಂತ್ಕೊಂಡು ಹೇಳ್ತು, ನಾವು ವ್ಯಾಕ್ಸಿನನ್ನು ಕಂಡುಹಿಡಿದಿದ್ದೀವಿ, ನಿಮ್ಮ ಕೈಯಲ್ಲಿ ಅಕಸ್ಮಾತ್ ವ್ಯಾಕ್ಸಿನ್ಗೆ ಪ್ರೊಡಕ್ಷನ್ ಕಾಸ್ಟ್ ಕೊಡೋಷ್ಟು ಹಣ ಇಲ್ಲ ಅಂದರೂ ಪರವಾಗಿಲ್ಲ, ಆ ಪ್ರೊಡಕ್ಷನ್ ಕಾಸ್ಟಲ್ಲಿ 50% ಹಣವನ್ನು ಕೊಡಿ ಸಾಕು, ಅದು ಕೊಡಲಿಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ 1 ನಯಾ ಪೈಸೆ ಕೂಡ ಭಾರತಕ್ಕೆ ಅವಶ್ಯಕತೆ ಇಲ್ಲ, ಸಂಪೂರ್ಣ ಉಚಿತವಾಗಿ ವ್ಯಾಕ್ಸಿನನ್ನು ಕೊಡ್ತೀವಂತ 25ಕ್ಕೂ ಹೆಚ್ಚು ದೇಶಗಳಿಗೆ ಉಚಿತವಾಗಿ ವ್ಯಾಕ್ಸಿನನ್ನು ತಲುಪಿಸಿದ ಅಷ್ಟೇ ಅಲ್ಲದೆ 100ಕ್ಕೂ ಹೆಚ್ಚು ದೇಶಗಳಿಗೆ ಕೇವಲ 50% ಹಣದಲ್ಲಿ ವ್ಯಾಕ್ಸಿನನ್ನು ಜಗತ್ತಿಗೆ ತಲುಪಿಸಿದ್ವಿ. ಹೆಮ್ಮೆ ವಿಚಾರ ನನ್ನ ನೆಚ್ಚಿನ ಬಂಧುಗಳೇ. ಈ ಕೆಲಸಗಳೆಲ್ಲ ಆದ ನಂತರ ಗುಯೆನ್ಯಾ ದೇಶದ ರೆಪ್ರೆಸೆಂಟೇಟಿವ್ಗಳು, ಪ್ರತಿನಿಧಿಗಳು UN ನೇಷನ್ ಅಸೆಂಬ್ಲಿನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಹೇಳ್ತಾರೆ, ಭಾರತ ನಮಗೆ ವ್ಯಾಕ್ಸಿನ್ ಕೊಟ್ಟಿದ್ದು ದೊಡ್ಡದು ಏನಕ್ಕೆ ಅನಿಸ್ತು ಅಂದರೆ ಉಚಿತವಾಗಿ ಕೊಡ್ತು ಅಂತಲ್ಲ, ಹಣವನ್ನು ಯಾರು ಬೇಕಾದರೂ ಬಿಡ್ಬೋದು, ಆದರೆ ಹೆಮ್ಮೆ ಅನಿಸಿದ್ದು ಇಡೀ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಭಾರತ, ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರಸಿ. ಕೋಟ್ಯಾಂತರ ಜನ ಇದ್ದಾರೆ ಭಾರತದಲ್ಲಿ. ಭಾರತ ಒಂದು ಮಾತು ಹೇಳ್ಬೋದಿತ್ತು, ನನ್ನ ದೇಶದಲ್ಲಿ ಕೋಟ್ಯಾಂತರ ಜನರು ಇದ್ದಾರೆ, ಅವರನ್ನು ಉಳಿಸ್ಕೊಳ್ಬೇಕಾಗಿದೆ, ನಿನ್ನ ದೇಶಕ್ಕೆ ನಾನು ಯಾಕೆ ವ್ಯಾಕ್ಸಿನ್ ಕೊಡಲಿ ಅಂತ ಒಂದು ಮಾತು ಹೇಳ್ಬೋದಿತ್ತು ಭಾರತ. ಆದರೆ ಭಾರತ ಹೇಳ್ತು, ನನ್ನ ದೇಶದಲ್ಲಿರುವಂಥ ಕೋಟ್ಯಾಂತರ ಜನರ ಮಾತ್ರ ಅಲ್ಲ, ಜಗತ್ತಿನಲ್ಲಿರುವಂಥ 200 ಕೋಟಿ ಜನರನ್ನ ಸಲಹಬಲ್ಲಂಥ ಸಾಮರ್ಥ್ಯ ಕೂಡ ಭಾರತಕ್ಕಿದೆ, ಬೇಕಂದ್ರೆ ಭಾರತ ನಿಮ್ಮನ್ನು ಉಳಿಸ್ಕೊಳ್ತೀವಿ ಅಂತ ಮುಂದೆ ಬಂತಲ್ಲ ಭಾರತ. ಆ ಭಾರತದ ಆ ಹಿರಿಮೆಗೆ ನಾವು ತಲೆ ಬಾಗ್ತೀವಿ ಅಂತ ಗುಯೆನ್ಯಾ ದೇಶದ ರೆಪ್ರೆಸೆಂಟೇಟಿವ್ ಪ್ರತಿನಿಧಿಗಳು UN ನೇಷನ್ ಅಸೆಂಬ್ಲಿನಲ್ಲಿ ಹೇಳ್ಕೊತಾರಲ್ಲ, ಭಾರತಕ್ಕೆ ಅಂತ ಹಿರಿಮೆ, ಈ ಹೆಮ್ಮೆ ಭಾರತಕ್ಕೆ ಬರ್ತಿದೆ. ಜಗತ್ತನ್ನ ಉಸಿರನ್ನ ಉಳಿಸೋದು ಭಾರತಕ್ಕೆ ಗೊತ್ತಿದೆ. ಅಕಸ್ಮಾತ್ ಭಾರತದ ವಿರುದ್ಧ ದಾಳಿ ಮಾಡಿದ್ರೆ ಉರಿ ಅಂತ ಸರ್ಜಿಕಲ್ ಸ್ಟ್ರೈಕ್ ಮಾಡುವ ಮೂಲಕ, ಏರ್ ಸ್ಟ್ರೈಕ್ಗಳನ್ನು ಮಾಡುವ ಮೂಲಕ ನಮ್ಮ ದೇಶವನ್ನು ಕಾಪಾಡಿಕೊಳ್ಳೋದು ಕೂಡ ಭಾರತಕ್ಕೆ ಗೊತ್ತಿದೆ ಅಂತ ಭಾರತ ತೋರಿಸ್ಕೊಟ್ಟಿದೆ. ಇವತ್ತು ಭಾರತ ಮಂಗಳದ ಅಂಗಳಕ್ಕೆ ತಲುಪಿದೆ. ಆದಿತ್ಯ L1 ಮೂಲಕ ಇವತ್ತು ಸೂರ್ಯನ ಕಕ್ಷೆಗೆ ಭಾರತ ತಲುಪಿ ನಿಂತಿದೆ. ಇಷ್ಟೆಲ್ಲ ಬದಲಾವಣೆಗಳ ದೇಶದಾದ್ಯಂತ ಬರ್ತಿದೆ. ಇದೇ ಕಾರಣಕ್ಕೆ ಜಗತ್ತು ಭಾರತದ ಹಿರಿಮೆಯನ್ನು ಒಪ್ಪಿಕೊಂಡು ಭಾರತಕ್ಕೆ ತಲೆ ಬಾಗ್ತಿದೆ ಇಡೀ ಜಗತ್ತು. ನೀವು ಹೇಳಿದ್ದನ್ನು ವೇದವಾಕ್ಯವಾಗಿ ಪಾಲಿಸ್ತೀವಿ ಅಂತ ಭಾರತ ಒಂದು ಮಾತನ್ನು ಹೇಳಿದ್ರೆ ಅದು ಜಗತ್ತು ಪಾಲಿಸುತ್ತೆ. ವಿವೇಕಾನಂದರು ಶತಮಾನಗಳ ಹಿಂದೆ ಕೋಲ್ಕತ್ತಾದ ಮಣ್ಣಿನಲ್ಲಿ ನಿಂತು ಹೇಳ್ತಾರೆ, ಲೆಕ್ಚರ್ಸ್ ಫ್ರಮ್ ಕೊಲಂಬೋ ಟು ಅಲ್ಮೋರೆ ಎಂಬ ಪುಸ್ತಕದಲ್ಲಿ ವಿವೇಕಾನಂದರು ಹೇಳ್ತಾರೆ, ಐ ಆಮ್ ವೇಟಿಂಗ್ ಫಾರ್ ದ ಡೇ ವೆನ್ ದೋಸ್ ಜೈಂಟ್ ಮೈಂಡ್ಸ್ ಆಫ್ ಇಂಡಿಯಾ ವಿಲ್ ಕಮ್ ಔಟ್ ಆಫ್ ಇಂಡಿಯಾ ಟು ರೂಲ್ ದ ವರ್ಲ್ಡ್ ವಿತ್ ದರ್ ಇಂಟೆಲೆಕ್ಟ್. ಭಾರತದ ದೈತ್ಯ ಮನಸ್ಸುಗಳು ಯಾವತ್ತು ಭಾರತದಿಂದ ಹೊರಗೆ ಬಂದು ಜಗತ್ತನ್ನು ಆಳ್ತಾವೆ ಅನ್ನೋತ ನೋಡ್ಲಿಕ್ಕೆ ಕಾಯ್ತಾ ಕೂತಿದ್ದೀನಿ ನಾನು ಅಂತ ವಿವೇಕಾನಂದ ಹೇಳಿದ್ರು. ಆ ಮಾತು ಇವತ್ತು ಜೀವಂತ ಸಾಕ್ಷಿ ಆಗ್ತಿದೆ. ಭಾರತ ಒಂದು ಮಾತನ್ನು ಹೇಳುತ್ತೆ, ವರ್ಷಕ್ಕೊಮ್ಮೆ ಯೋಗ ಮಾಡಿ ಅಂತ. 21ನೇ ತಾರೀಕು ವರ್ಷಕ್ಕೊಂದು ದಿನ ಇಡೀ ಜಗತ್ತಿನ 100ಕ್ಕೂ ಹೆಚ್ಚು ದೇಶಗಳು ಸೂರ್ಯನ ಕಡೆ ಮುಖ ಮಾಡಿ ಸೂರ್ಯ ನಮಸ್ಕಾರ ಮಾಡ್ಲಿಕ್ಕೆ ನಿಂತ್ಕೊಳ್ಳುತ್ತೆ. ನ್ಯೂಯಾರ್ಕ್ ಟೈಮ್ಸ್ ಅಂತ ಪತ್ರಿಕೆಗಳು, ಗ್ಲೋಬಲ್ ಟೈಮ್ಸ್ಗಳು ದಾಖಲು ಮಾಡ್ತವೆ, ಹೆಡ್ಲೈನ್ಸ್ಗಳನ್ನು ಬರೀತಾವೆ. ಯೋಗ ವಿಚ್ ಒರಿಜಿನೇಟೆಡ್ ಫ್ರಮ್ ದ ಲ್ಯಾಂಡ್ ಆಫ್ ಇಂಡಿಯಾ ಟುಡೇ ಬಿಕೇಮ್ ಎ ಗ್ಲೋಬಲ್ ಫಿನಾಮಿನಾನ್ ಬೈ ಬೀಂಗ್ ಸೆಲೆಬ್ರೇಟೆಡ್ ಇನ್ ಮೋರ್ ದೆನ್ 200 ಕಂಟ್ರೀಸ್ ಆಫ್ ದ ವರ್ಲ್ಡ್ ಅಂತ. ಜಗತ್ತಿನ 200ಕ್ಕೂ ಹೆಚ್ಚು ದೇಶಗಳಲ್ಲಿ ಆಚರಿಸಲ್ಪಡುವ ಮೂಲಕ ಭಾರತದಲ್ಲಿ ಹುಟ್ಟಿದಂಥ ಯೋಗ ಇವತ್ತು ಜಗತ್ತಿನ ಬದಲಾಯಿಸುವಂಥ ಗ್ಲೋಬಲ್ ಫಿನಾಮಿನಾ ಆಗಿದೆ ಅಂತ ವಿದೇಶದ ಪತ್ರಿಕೆಗಳು ದಾಖಲು ಮಾಡ್ತಾವೆ. ಭಾರತ ಒಂದು ಮಾತನ್ನು ಹೇಳುತ್ತೆ, ಭಗವದ್ಗೀತೆ ಓದ್ರಪ್ಪ ನಿಮ್ಮ ಜೀವನ ಉದ್ಧಾರ ಆಗುತ್ತೆ ಅಂತ. ಭಾರತದ ಒಂದು ಮಾತಿಗೆ ಇವತ್ತು ಜಗತ್ತಿನ ಐವಿ ಲೀಗ್ಗಳು, ಅಷ್ಟು ಐವಿ ಲೀಗ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ವಾರಕ್ಕೊಂದು ದಿನ ಕಡ್ಡಾಯವಾಗಿ ಭಗವದ್ಗೀತೆಯನ್ನು ತಮ್ಮ ಕಾಲೇಜ್ನ, ತಮ್ಮ ಇನ್ಸ್ಟಿಟ್ಯೂಟ್ನ ಮಕ್ಕಳಿಗೆ ಹೇಳ್ಕೊಡ್ತಾರೆ, ಯೂನಿವರ್ಸಿಟಿಯ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಸೇಂಟ್ ಝೇವಿಯರ್ ಇನ್ಸ್ಟಿಟ್ಯೂಷನ್ ಹೆಸರನ್ನು ಗಮನ ಇಟ್ಕೊಳ್ಳಿ. ಸೇಂಟ್ ಝೇವಿಯರ್ ಇನ್ಸ್ಟಿಟ್ಯೂಷನ್ ಅಫಿಷಿಯಲ್ ಆಗಿ ತಮ್ಮ ಹೆಡ್ಲೈನ್, ತಮ್ಮ ಆರ್ಟಿಕಲ್ ಬಿಡುಗಡೆ ಮಾಡಿ ಹೇಳ್ತಾವೆ, ನಮ್ಮ ಸೇಂಟ್ ಝೇವಿಯರ್ ಇನ್ಸ್ಟಿಟ್ಯೂಟ್ನಲ್ಲಿ ಬರುವಂಥ ಮಕ್ಕಳು ಮಾತ್ರ ಅಲ್ಲ, ಬರುವಂಥ ಶಿಕ್ಷಕರು ಕಡ್ಡಾಯವಾಗಿ ಭಗವದ್ಗೀತೆ ಓದಿದ್ರೆ ಮಾತ್ರ ನಿಮ್ಮನ್ನು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಶಿಕ್ಷಕರಾಗಿ ತಗೊಂತೀವಿ, ಇಲ್ಲ ಅಂದರೆ ನಿಮ್ಮ ಕಾರ್ಯ ನಮ್ಮ ಶಾಲೆಗೆ ಬೇಕಾಗಿಲ್ಲ ಅಂತ ಸೇಂಟ್ ಝೇವಿಯರ್ ಇನ್ಸ್ಟಿಟ್ಯೂಷನ್ನವರು ಅಫಿಷಿಯಲ್ ಆಗಿ ಬಿಡುಗಡೆ ಮಾಡ್ತಾರೆ ಹೇಳಿಕೆಯನ್ನು. ಭಾರತದ ಮಾತನ್ನು ಜಗತ್ತು ಕೇಳ್ತಿದೆ. ಯಾಕಂದರೆ ಜಗತ್ತಿಗಂತ ಜ್ಞಾನ ಭಾರತ ಕೊಟ್ಟಿದೆ. ಜಗತ್ತಿಗೆ ಎಲ್ಲ ಜ್ಞಾನವನ್ನು ತಲುಪಿಸಿದ್ದು ನಮ್ಮ ಭಾರತ ದೇಶವೇ. ಎಲ್ಲವನ್ನೂ ಕೊಟ್ವಿ ಜಗತ್ತಿಗೆ. ಜಗತ್ತಿನ ಪ್ರಥಮ ಪುಸ್ತಕ ಅಂತ ಜಗತ್ತಿನಲ್ಲೇ ಮೊದಲನೇ ಪುಸ್ತಕ ಬರೆದವ್ರು ನಾವು ಋಗ್ವೇದ. ಜಗತ್ತಿನಲ್ಲೇ ಪ್ರಥಮ ವ್ಯಾಕರಣ ಶಾಸ್ತ್ರವನ್ನು ಪರಿಚಯ ಮಾಡಿಕೊಟ್ಟಿದ್ದು ನಾವು ಪಾಣಿನಿ ಅಷ್ಟಾಧ್ಯಾಯಿ. ಜಗತ್ತಿಗೆ ಪ್ರಥಮ ಅಸ್ಟ್ರಾಲಜಿ ಬುಕ್ಕನ್ನು ಕೊಟ್ಟಿದ್ದು ನಾವು ಜ್ಯೋತಿಷ್ಯಾಂಗ ಶಾಸ್ತ್ರ. ಜಗತ್ತಿಗೆ ಪ್ರಥಮ ಸೋಷಿಯಾಲಜಿ ಪುಸ್ತಕವನ್ನು, ಸಮಾಜಶಾಸ್ತ್ರ ಪುಸ್ತಕ ಪರಿಚಯ ಮಾಡಿಕೊಟ್ಟಿದ್ದು ನಾವು ಕಲ್ಪಸೂತ್ರ. ಜಗತ್ತಿಗೆ ಪ್ರಥಮ ಅರ್ಥಮೆಟಿಕ್ಸ್ ಬುಕ್ಕನ್ನು ಕೊಟ್ಟರು ನಾವು ಬುಧಾಯನ ಶಾಸ್ತ್ರ. ಜಗತ್ತಿಗೆ ಎಲ್ಲವನ್ನು, ಜಗತ್ತಿಗೆ ಗಣಿತ ಪರಿಚಯ ಮಾಡಿಕೊಟ್ಟಿದ್ದು ನಾವು. ಜಗತ್ತಿಗೆ ಚಾಣಕ್ಯನ ಕೂಟನೀತಿಗಳನ್ನು ಕೊಟ್ಟಂಥ ದೇಶ ಭಾರತ. ಜಗತ್ತಿಗೆ ರಾಮಾಯಣ ಮಹಾಭಾರತ ಅಂತ ಕಾವ್ಯಗಳನ್ನು ಕೊಟ್ಟಂಥ ದೇಶ ಭಾರತ. ಶಾಸ್ತ್ರಗಳನ್ನು ಕೊಟ್ಟಂಥ, ಗ್ರಂಥಗಳನ್ನು ಕೊಟ್ಟಂಥ ದೇಶ ಭಾರತ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಚತುರ್ವಿಧ ವೇದಗಳನ್ನು ಜಗತ್ತಿಗೆ ಕೊಟ್ಟಂಥ ದೇಶ. ಚತುರ್ವಿಧ ಪುರುಷಾರ್ಥಗಳನ್ನು ಜಗತ್ತಿಗೆ ಕೊಟ್ಟಂಥ ದೇಶ ಭಾರತ.
ಉಪನಿಷತ್ತುಗಳನ್ನು, ಕಠೋಪನಿಷತ್ತು ಅಂತ 108 ಉಪನಿಷತ್ತುಗಳನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟು ಕೊಡುಗೆ ಕೊಟ್ಟಂಥ ದೇಶ ಭಾರತ ದೇಶ. ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಖಗೋಳ, ವಿಜ್ಞಾನ, ಭೌತಶಾಸ್ತ್ರ, ಸಂಖ್ಯೆಸೂತ್ರ, ಮೈಮಾಸ ಸೂತ್ರ, ನಾಟ್ಯಶಾಸ್ತ್ರ, ಯೋಗಶಾಸ್ತ್ರ, ಯೋಗ ಪ್ರಬಂಧ, ತಿರುಮುರೈ, ಪಂಚದಶಿ, ವೇದಾಂತ ಸಾರ, 25 ಶಾಸ್ತ್ರ, 25 ಸೂತ್ರ, ಶಿವಸೂತ್ರ, ಶಿವಸಂಹಿತ, ನೃತ್ಯಶಾಸ್ತ್ರ, ಹರಿವಂಶ ಪುರಾಣ, ಪದ್ಮಪುರಾಣ, 25 ಶಾಸ್ತ್ರಗಳು, 18 ಪುರಾಣಗಳು, 28 ಸೂತ್ರಗಳು, 108 ಸಂಹಿತೆಗಳು. ಇಡೀ ಜಗತ್ತು ಅಜ್ಞಾನದ ಅಂಧಕಾರದಲ್ಲಿ ಮುಳುಗೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರನಂತೆ ಹೊಳೆದು ತನ್ನ ಜ್ಞಾನದ ಉಷಕಿರಣಗಳಿಂದ ಜಗತ್ತನ್ನು ಪ್ರಜ್ವಲಿಸಿ ನಿಂತಂತೆ ಏಕೈಕ ದೇಶ ಅದು ನನ್ನ ದೇಶ ಭಾರತ ಮಾತ್ರ. ಈ ಭಾರತಕ್ಕಿರುವಂಥ ಹಿರಿಮೆ ಅಂತದ್ದು. ಎಲ್ಲವನ್ನು ಕೊಟ್ವಿ ನಾವು ಜಗತ್ತಿಗೆ, ಎಲ್ಲವನ್ನು ಕೊಟ್ಟು ಜಗತ್ತಿಗೆ ನಮ್ಮ ಪೂರ್ವಿಕರ ಕರೆಯನ್ನು ಕೊಟ್ಟಿದ್ರು. ಏತದ್ದೇಶ ಪ್ರಥು ಸತ್ಯ ಸಕಾಶಾದ್ ಅಗ್ರಜನ್ಮನಃ ಸ್ವಂ ಸಂಚರಿತನ ಶಿಕ್ಷೆಯನ್ನು ಪೃಥಿವ್ಯಾ ಸರ್ವಮಾನವ. ಪೃಥ್ವಿಯ ಸಮಸ್ತ ಮನುಕುಲದ ಜನರೇ, ನಿಮ್ಮ ಅಗ್ರಜರಾದಂಥ ಹಿರಿಯರಾದಂಥ ಭಾರತೀಯರು ನಾವು ಭಾರತದಲ್ಲಿದ್ದೀವಪ್ಪ, ನಮ್ಮ ಬಳಿ ಬನ್ನಿ, ನಿಮಗೆ ಬೇಕಾದಂಥ ಎಲ್ಲ ಜ್ಞಾನವನ್ನು ಪ್ರೀತಿಯಿಂದ ದಾರೆ ಎರೆದುಕೊಡ್ತೀವಿ ಅಂತ ಜಗತ್ತಿಗೆ ಜ್ಞಾನದ ಕರೆಯನ್ನು ಕೊಟ್ಟು ಇಡೀ ಜಗತ್ತಿನ ಜನರನ್ನು ಭಾರತಕ್ಕೆ ಕರ್ಕೊಬಂದು ಭಾರತವನ್ನು ಜ್ಞಾನದ ಕೇಂದ್ರವನ್ನಾಗಿಸಿ ನಳಂದ, ತಕ್ಷಶಿಲಾ, ವಿಕ್ರಮಾಶಿಲಾ, ನಾಗಾರ್ಜುನ ಅಂತ 10 ವಿಶ್ವವಿದ್ಯಾನಿಲಯಗಳನ್ನು ನಿರ್ಮಾಣ ಮಾಡಿ ಅಲ್ಲಿ 14 ವಿದ್ಯೆಗಳು, 64 ಕಲೆಗಳನ್ನು ಲಕ್ಷಾಂತರ ಶಿಕ್ಷಕರ ಮೂಲಕ ಜಗತ್ತಿಗೆ ಪಸರಿಸುವಂಥ ಕೆಲಸವನ್ನು ಮಾಡಿದಂಥ ದೇಶ ಭಾರತ. ಆದರೆ ಒಂದು ಕಾಲದಲ್ಲಿ ಈ ಜ್ಞಾನವನ್ನು ನಾಶ ಮಾಡುವಂಥ ಪ್ರಯತ್ನ ಬಹಳಷ್ಟು ಜನ ಮಾಡಿದ್ರು. ನಮ್ಮ ದೇಶ ಈ ಜ್ಞಾನ ಕೊಟ್ಟಿದ್ದು ದೊಡ್ಡ ವಿಷಯ ಅಲ್ಲ, ಈ ಜ್ಞಾನ ಉಳಿಸ್ಕೊಂಡು ಬಂದಿದ್ದೀವಲ್ಲ ಅದು ದೊಡ್ಡ ಮಾತು. ಯಾಕೆ ಗೊತ್ತೇ? ಈ ದೇಶದ ಇದೇ ಜ್ಞಾನ ಪರಂಪರೆ ನಾಶ ಮಾಡ್ಲಿಕ್ಕೆ ನಮ್ಮ ಮೇಲೆ ಆದಂಥ ದಾಳಿ ಒಂದೆರಡಲ್ಲ. ನಮ್ಮದೇ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ನಾವು ಚಿಕ್ಕಂದಿನಿಂದ ಓದಿದ್ದೀವಿ. ನಳಂದ ವಿಶ್ವವಿದ್ಯಾಲಯ ಖಿಲ್ಜಿ ಅದರ ಮೇಲೆ ದಾಳಿ ಮಾಡ್ದ, ನಳಂದ ವಿಶ್ವವಿದ್ಯಾಲಯದ ಮೇಲೆ ಬೆಂಕಿಯನ್ನಿಟ್ರು, ನಳಂದ ವಿಶ್ವವಿದ್ಯಾಲಯದ ಗ್ರಂಥಾಲಯ ಒಟ್ಟು 3 ತಿಂಗಳ ಕಾಲ ನಿರಂತರ ಸುಟ್ಟಿತ್ತು ಅಂತ ಓದಿದ್ದೀವಿ ನಾವು. ಅಷ್ಟು ಪುಸ್ತಕಗಳ ಭಂಡಾರ ಇದು. ಆದರೆ ಮುಂದಿನ ಸಾಲನ್ನು ಮರ್ತೋಗಿದ್ದೀವಿ. 6 ಗ್ಲೋರಿಯಸ್ ಎಪೋಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಎಂಬ ಪುಸ್ತಕದಲ್ಲಿ ಸಾವರ್ಕರ್ ಅವರು ಬರೀತಾರೆ, ನಳಂದ ವಿಶ್ವವಿದ್ಯಾಲಯದ ಮೇಲೆ ದಾಳಿ ಮಾಡಿದಾಗ ನಳಂದ ವಿಶ್ವವಿದ್ಯಾಲಯದಲ್ಲಿದ್ದಂಥ ಗುರುಗಳನ್ನು ಅದೇ ಗುರುಕುಲದ ಬೆಂಕಿಯಲ್ಲಿ ಜೀವಂತವಾಗಿ ನಿಲ್ಲಿಸಿ ಸುಡಲಾಯಿತು. ತಪ್ಪಿಸ್ಕೊಂಡು ಕೈಲಿ ಗ್ರಂಥಗಳನ್ನು ಇಟ್ಕೊಂಡು ಓಡೋಗ್ತಿದ್ದಂಥ ವಿದ್ಯಾರ್ಥಿಗಳನ್ನು ಕತ್ತರಿಸಿ ಅಲ್ಲೇ ಕೊಲ್ಲಲಾಯಿತು. ಯಾಕಿಷ್ಟು ಬರ್ಬರ ದಾಳಿಗಳು? ಭಾರತದ ಜ್ಞಾನವನ್ನು ಯಾವ ರೀತಿ ಆದರೂ ನಾಶ ಮಾಡಬೇಕು ಅಂತ ಈ ದಾಳಿ ಅಲ್ಲಿಗೆ ನಿಲ್ಲಿಲ್ಲ. ಇವತ್ತಿಗೂ ನಮ್ಮ ಶಿಕ್ಷಣವನ್ನು ಓದ್ತೀವಲ್ಲ, ಯಾರ ಶಿಕ್ಷಣ ಯಾರು ಕೊಟ್ಟಿದ್ದು? ಮೆಕಾಲೆ ಕೊಟ್ಟಂಥ ಶಿಕ್ಷಣ. ಯಾಕೆ ತಂದಿದ್ದು ಮೆಕಾಲೆ ಶಿಕ್ಷಣವನ್ನು? ಇಲ್ಲಿ ಓದುವಂಥ ಮಕ್ಕಳಿಗೆ ಬಹಳ ಸ್ಪಷ್ಟವಾಗಿ ತಿಳಿದಿರುತ್ತೆ, ನಿಮ್ಮ ಶಿಕ್ಷಕರು ಬಹಳ ಬಾರಿ ಹೇಳಿರ್ಬೋದು. ಮೆಕಾಲೆ ತಂದಿದ್ದೇನಕ್ಕೆ? ಭಾರತವನ್ನು ಬುಡ ಸಮೇತವಾಗಿ ನಾಶ ಮಾಡಬೇಕು. ಒಬ್ಬ ಕ್ರಾಂತಿಕಾರಿಗಳು ಬಹಳ ಸುಂದರವಾಗಿ ಹೇಳಿದರು. ಬಾಲಗಂಗಾಧರ ತಿಲಕರು ಹೇಳ್ತಾರೆ, ಭಾರತ ತನ್ನ ಮೂಲ ಜ್ಞಾನದ ಬುಡವನ್ನು ಕಳೆದುಕೊಂಡು ಇನ್ನೇನು ಕೆಲವು ವರ್ಷಗಳಲ್ಲಿ ಬೀಳುವಂಥ ವೃಕ್ಷವಾಗಿ ಬೆಳೆದು ನಿಂತಿದೆ ಭಾರತ ಅಷ್ಟೇ. ಯಾಕೆ ಪರಿಸ್ಥಿತಿ ಬಂತು ಭಾರತಕ್ಕೆ? ನಮ್ಮ ಜ್ಞಾನ ಪರಂಪರೆ ಮರೆತು ಹೋದ್ವಿ ನಾವು. ಆದರೆ ನಾವು ಮರ್ತೋದ್ರೂ ಪರವಾಗಿಲ್ಲ, ಇವತ್ತಿಗೂ ಆ ಗ್ರಂಥಗಳನ್ನು ಉಳಿಸ್ಕೊಂಡು ಬಂದಿದ್ದೀವಿ ನಾವು ಮರೆತರೂ ವಿದೇಶಿಗರು ಮರಿಲಿಲ್ಲ. ಇವತ್ತಿಗೂ ನಾನು ಈ ಕ್ಷಣ ನಿಮ್ಮ ಮುಂದೆ ನಿಂತ್ಕೊಂಡು ಗ್ರಾವಿಟಿ ಕಂಡುಹಿಡಿದಿದ್ದು ಯಾರು ಅಂದರೆ ಯಾರ ಹೆಸರು ಹೇಳ್ತೀವಿ ನಾವು? ನ್ಯೂಟನ್ ಹೆಸರು ಹೇಳ್ತೀವಲ್ಲ. ಯಾಕೆ? ತಪ್ಪು ನಮ್ದಲ್ಲ, ನಮ್ಮ ಪಠ್ಯ ಪುಸ್ತಕದಲ್ಲಿ ಕಲಿಸ್ಕೊಟ್ಟಿದ್ದದು. ಅದೇ ಈ ಪ್ರಶ್ನೆನ ವಿದೇಶದ ಐವಿ ಲೀಗ್ನ ಮುಂದೆ ನಿಂತ್ಕೊಂಡು ಕೇಳಿ, ಐವಿ ಲೀಗ್ನ ಯೂನಿವರ್ಸಿಟಿಗಳ ಮುಂದೆ. ಮೊನ್ನೆ ಯೂನಿವರ್ಸಿಟಿ ಆಫ್ ಮ್ಯಾಂಚೆಸ್ಟರ್ ಒಂದು ಕ್ಷಮಾಪಣೆ ಪತ್ರವನ್ನು ಬಿಡುಗಡೆ ಮಾಡುತ್ತೆ. ಆ ಕ್ಷಮಾಪಣೆ ಪತ್ರದಲ್ಲಿ ಯೂನಿವರ್ಸಿಟಿ ಆಫ್ ಮ್ಯಾಂಚೆಸ್ಟರ್ನವರು ಹೇಳ್ತಾರೆ, ಭಾರತ ನಮಗೆ ಕ್ಷಮಿಸಬೇಕು, ಇಷ್ಟು ವರ್ಷ ಗ್ರಾವಿಟಿ ಕಂಡಿಡಿದು ನಾವು ವಿದೇಶಿಗರು ಅಂತ ಪೇಟೆಂಟ್ ಆಡ್ಕೊಂಡು ತಿರುಗಾಡ್ತಾ ಇದ್ವಿ. ಈಗ ತಿಳಿದು ಬಂದಿದೆ, ಗ್ರಾವಿಟಿ ಕಂಡಿಡಿದಿದ್ದು ಗುರುತ್ವಾಕರ್ಷಣೆ ನಾವಲ್ಲ, ವಿದೇಶಿಗರಲ್ಲ. ಶತಮಾನಗಳ ಹಿಂದೆ ನಿಮ್ಮದೇ ಭಾರತದಲ್ಲಿದ್ದಂಥ ಕಣದ ಎಂಬ ಋಷಿಮುನಿಗಳು ಯುಕ್ತಿ ಭಾಷೆ ಎಂಬ ಗ್ರಂಥದಲ್ಲಿ ಗುರುತ್ವಾಕರ್ಷಣ ಶಕ್ತಿಯನ್ನು, ಗ್ರಾವಿಟಿಯನ್ನು ಪ್ರಥಮ ಬಾರಿಗೆ ಉಲ್ಲೇಖ ಮಾಡಿ ಜಗತ್ತಿಗೆ ಪರಿಚಯಿಸಿಕೊಟ್ರು. ಆ ಪೇಟೆಂಟ್ ನಿಮಗೆ ಸಲ್ಲಬೇಕು ಭಾರತೀಯರಿಗೆ ಅಂತ ಯೂನಿವರ್ಸಿಟಿ ಆಫ್ ಮ್ಯಾಂಚೆಸ್ಟರ್ ಕ್ಷಮಾಪಣೆ ಪತ್ರ ಬಿಡುಗಡೆ ಮಾಡ್ತು. ಪ್ರಿನ್ಸ್ಟನ್ ಯೂನಿವರ್ಸಿಟಿ ಒಬ್ಬ ಪ್ರೊಫೆಸರ್ 𝐗 𝐁 ಅವರ ಹೆಸರು, ಪ್ರಿನ್ಸ್ಟನ್ ಯೂನಿವರ್ಸಿಟಿ ಪ್ರೊಫೆಸರ್. ಅವರು ಮೊನ್ನೆ ಆರ್ಟಿಕಲ್ ಬಿಡುಗಡೆ ಮಾಡಿ ಹೇಳ್ತಾರೆ, ಕ್ಯಾಲ್ಕುಲಸ್ ಕಂಡುಹಿಡಿದಿದ್ದು ನಾವು ಅಂತ ಹೇಳ್ತಾ ಇದ್ವಿ, ನಾವು ವಿದೇಶಿಗರೆಲ್ಲ ಕ್ಯಾಲ್ಕುಲಸ್ ಕಂಡುಹಿಡಿದಿದ್ದು. ಭಾರತದ ದಕ್ಷಿಣ ಭಾರತದಲ್ಲಿದ್ದಂಥ ಗುರುಕುಲದಲ್ಲಿದ್ದಂಥ ಮಾಧವ ಮತ್ತು ನೀಲಕಂಠ ಎಂಬ 2 ಋಷಿಗಳು ಕೂತ್ಕೊಂಡು ಕ್ಯಾಲ್ಕುಲಸ್ ಅನ್ನು ಕಂಡುಹಿಡಿದು ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಿದ್ದು, ಅದು ವಿದೇಶಿಗರು ನಾವು ಕಂಡುಹಿಡಿದಿದ್ದಲ್ಲ ಅಂತ ವಿದೇಶದ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಹೇಳ್ತಾರೆ. ಇವತ್ತು ಜಗತ್ತಿಗೆ ಅರ್ಥ ಆಗ್ತದೆ ಭಾರತದ ಜ್ಞಾನದ ಹಿರಿಮೆ ಏನು ಅಂತ. ನಮ್ಮ ಕೆಲಸ ಯಾವುದು? ಈಗ ಉಳ್ಕೊಂಡು ಬಂದಿರುವಂಥ ಜ್ಞಾನ ಪರಂಪರೆ ಹೀಗೆ ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆ ತಲುಪಿಸೋದಷ್ಟೇ.
ಸಾಂಸ್ಕೃತಿಕ ದಿನಾಚರಣೆ ಅಂದರೆ ಪಿತ್ರಾರ್ಜಿತ ಸಂಪತ್ತನ್ನು ಯಾವ ರೀತಿ ಮುಂದಿನ ಪೀಳಿಗೆಗೆ ತಲುಪಿಸ್ತೀವೋ ಪಿತ್ರಾರ್ಜಿತ ಸಂಸ್ಕಾರವನ್ನು ಮುಂದಿನ ಪೀಳಿಗೆಗೆ ತಲುಪಿಸಬೇಕಾಗಿದೆಯಲ್ಲ, ಆ ಕೆಲಸವನ್ನು ನೆನಪು ಮಾಡ್ಕೊಳ್ಳಿಕ್ಕೋಸ್ಕರ ಅಂತ ಇಂಥ ದಿನಾಚರಣೆಗಳನ್ನು ನಾವು ಆಚರಿಸೋದು. ನಮ್ಮ ಕಾರ್ಯ ಅದೇ. ಇಷ್ಟು ವರ್ಷಗಳ ಕಾಲ ಎಷ್ಟು ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮ ಪೂರ್ವಿಕರಿಗೆ ಜ್ಞಾನವನ್ನು ಉಳಿಸ್ಕೊಂಡು ಬಂದರು. ಈ ಜ್ಞಾನ ಪರಂಪರೆ ನಾಶ ಮಾಡಬೇಕಂತ ನಮ್ಮ ಮೇಲೆ 1,000ಕ್ಕೂ ಹೆಚ್ಚು ವರ್ಷಗಳ ಕಾಲ ನಿರಂತರ ದಾಳಿ ಆಯಿತು. ಈ 1,000ಕ್ಕೂ ಹೆಚ್ಚು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ನನ್ನ ನೆಚ್ಚಿನ ಬಂಧುಗಳೇ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳಿದು. ಪಠ್ಯಪುಸ್ತಕದಲ್ಲಿ ಓದ್ತೀವಲ್ಲ ನಾವು ದಿನನಿತ್ಯ ಎದ್ದಾಗ, ಎಲ್ಲೋದ್ವ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ನಿಲ್ಲಿಸಿ ಮೆರೆದಂಥ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಂದಂಥ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂಥ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಬ್ಯಾಬಿಲೋನಿಯನ್ ಜನಾಂಗ? ಎಲ್ಲೋಯ್ತು ಮೆಸೊಪೊಟೇಮಿಯನ್ ಜನಾಂಗ? ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ವು. ಯಾಕೆ? ತಮ್ಮ ಮೇಲಾದಂಥ 20-50 ವರ್ಷದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಆ ಜನಾಂಗಕ್ಕಿರಲಿಲ್ಲ. 21 ವರ್ಷ ಒಂದೇ ಒಂದು ಪರೀಕ್ಷೆ ಜನಾಂಗ ದಾಳಿ, ಪರಿಣಾಮ ಇಡೀ ಈಜಿಪ್ಷಿಯನ್ ಜನಾಂಗ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಟರ್ಕಿ 14 ವರ್ಷ ಒಂದೇ ಜನಾಂಗದ ದಾಳಿ, ಮಣ್ಣಲ್ಲಿ ಮಣ್ಣಾಗಿ ಹೋಯಿತು ಮೂಲ ಜನಾಂಗ. ಲೆಬನಾನ್ನ ಯುದ್ಧ ನಡೀತಿದೆಯಲ್ಲ, 30 ವರ್ಷಗಳ ಹಿಂದೆ ಲೆಬನಾನ್ನಲ್ಲಿದ್ದಂಥ ಮೂಲ ಜನಾಂಗ ಯಾರದು ಗೊತ್ತೇ? ಕ್ರಿಶ್ಚಿಯನ್ ದೇಶ ಅದು. 30 ವರ್ಷಗಳ ಹಿಂದೆ, 30 ವರ್ಷದ ಒಳಗೆ ಕ್ರಿಶ್ಚಿಯನರೇ ಬಾಹುಳ್ಯ ಇದ್ದಂಥ ಕ್ರಿಶ್ಚಿಯನ್ ದೇಶವಾಗಿದ್ದಂಥ ಲೆಬನಾನ್ ಜನಾಂಗ ಇವತ್ತು ಯಾವ ಜನಾಂಗದ ಕೈಗೆ ಸಿಕ್ಕಿದೆ ಅಂತ ನಾವೇ ನೋಡ್ತಾ ಇದ್ದೀವಿ. ಎಲ್ಲೋಯ್ತು ಲೆಬನಾನ್ನಲ್ಲಿದ್ದಂಥ ಕ್ರಿಶ್ಚಿಯನ್ ಜನಾಂಗ? ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಯಾಕೆ? ತಮ್ಮ ಮೇಲಾದಂಥ 10 ವರ್ಷದ ಒಂದು ಜನಾಂಗದ ದಾಳಿ ತಡೆಯುವಷ್ಟು ಸಾಮರ್ಥ್ಯ ಅವ್ರಿಗಿರಲಿಲ್ಲ. ಇರಾಕ್, ಇರಾನ್, ಸಿರಿಯಾ 10-15 ವರ್ಷ ಒಂದೇ ಒಂದು ಪರಕೀಯ ಜನಾಂಗದ ದಾಳಿ, ಮೂಲ ಜನಾಂಗ ನಶಿಸಿ ಹೋಯಿತು. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂಥ 100 ಮತಪಂಥಗಳು ಕಣ್ಮರೆಯಾಗಿದ್ದಾವೆ. 40-50 ವರ್ಷದ ದಾಳಿಗೆ ಪ್ರಾಚೀನ ಅಂತ ಕರೆಸ್ಕೊಂಡಂಥ ಜನಾಂಗಗಳು ಇತಿಹಾಸದ ಪುಟಗಳಿಂದ ಅಳಿಸಿ ಹೋಗಿವೆ ನನ್ನ ನೆಚ್ಚಿನ ಬಂಧುಗಳೇ. ಆದರೆ 40-50 ಅಲ್ಲ, 1313 ವರ್ಷಗಳ ನಿರಂತರ ದಾಳಿ ಆದ ನಂತರವೂ ಮತ್ತು 1,000ಕ್ಕೂ ಹೆಚ್ಚು ವರ್ಷಗಳ ಕಾಲ ನಮ್ಮ ಮೇಲೆ ದಾಳಿ ಮಾಡಿದ್ರು. 1-2 ಪರಕೀಯ ಜನಾಂಗಗಳಲ್ಲ, ಎಷ್ಟು ಜನಾಂಗಗಳ ದಾಳಿ ಮಾಡಿದ್ವು. ಮೊಘಲರು ಬಂದರು, ತುರ್ಕರು ಬಂದರು, ಅರಬ್ಬರು ಬಂದರು, ಅಫ್ಘನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲೀಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಭಾರತವಾಗೇ ಜೀವಂತವಾಗಿದೆ. ಭಾರತೀಯರು ಭಾರತೀಯರಾಗಿ ಉಳ್ಕೊಂಡಿದ್ದೀವಲ್ಲ, ನಮ್ಮ ಪೂರ್ವಿಕರ ಕ್ಷಾತ್ರ ತೇಜಸ್ಸು. ಇನ್ನೆಷ್ಟು ಕಷ್ಟ ಕಾರ್ಪಣ್ಯಗಳ ನಡುವೆ ಈ ಜ್ಞಾನವನ್ನು ಉಳಿಸ್ಕೊಂಡು ಬಂದಿರ್ಬೋದು ನಾವು ಬಿಡಿ ನನ್ನ ನೆಚ್ಚಿನ ಬಂಧುಗಳೇ. ಭಜನೆಗಳನ್ನು ಹಾಡ್ತೀವಿ ಅಂತ ಹೇಳಿದ್ರಿ, ಹನುಮಾನ್ ಚಾಲಿಸ ಪಠಣೆಯಲ್ಲಿ ಪ್ರೈಸ್ಗಳನ್ನು ತಗೊಂಡಿದ್ದೀರಾ, ಭಗವದ್ಗೀತೆಗಳನ್ನು ಓದ್ತೀವಿ ನಾವು. ಸಾಮಾನ್ಯವಾ? ಮನುಷ್ಯರು ಬಿಡಿ, ಸ್ವತಃ ಭಗವಂತನ ಅವತಾರ ಶ್ರೀಕೃಷ್ಣ ಪರಮಾತ್ಮ 104 ವರ್ಷ ಆಗಿದೆ. ಇನ್ನು 6 ತಿಂಗಳುಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ದೇಹತ್ಯಾಗ ಮಾಡಬೇಕು. ಆಗ ಕೃಷ್ಣ ಉದ್ಧವನನ್ನು ಕರೆದು ಹೇಳ್ತಾರೆ, ಉದ್ಧವ, ಇನ್ನು 6 ತಿಂಗಳುಗಳಲ್ಲಿ ನನ್ನ ದೇಹತ್ಯಾಗ ಆಗ್ತಾ ಇದೆ, ನನ್ನ ಅವತಾರ ಸಮಾಪ್ತಿ ಆಗುತ್ತೆ. ನಾನು ಸತ್ರು ಪರವಾಗಿಲ್ಲಪ್ಪ, ನನ್ನಲ್ಲಿರುವಂಥ ಧರ್ಮ ಜ್ಞಾನ ಸಾಯುವಂತಿಲ್ಲ, ನನ್ನಲ್ಲಿರುವಂಥ ಅಷ್ಟು ಜ್ಞಾನವನ್ನು ನಿನಗೆ ಕೊಡ್ತೀನಿ. ಆ ಜ್ಞಾನವನ್ನು ತಲೆ ಮೇಲೆ ಹೊತ್ತುಕೊಂಡು ಬದ್ರಿ ಆಶ್ರಮಗಳಿಗೆ ಹೋಗು, ಅಲ್ಲಿನ ಋಷಿಗಳಿಗೆ ಈ ಜ್ಞಾನವನ್ನು ತಲುಪಿಸು. ಹಿಮಾಲಯದಿಂದ ಗಂಗೆ ಹರಿದು ಬಂದಂತೆ ಬದ್ರಿ ಆಶ್ರಮಗಳಿಂದ ಜ್ಞಾನ ಗಂಗೆಯೂ ಭಾರತದಾದ್ಯಂತ ಹರಿದು ಬರಲಿ ಅಂತ ಕೃಷ್ಣರು ಅವತಾರ ಸಮಾಪ್ತಿಗೂ ಮುಂಚೆ ಹೇಳಿದಂಥ ಕೊನೆಗೆ ಮಾತುಗಳಲ್ಲೊಂದು, ಈ ಧರ್ಮ ಜ್ಞಾನ ಉಳಿಬೇಕಾಗಿದೆ, ಈ ದೇಶ ಜ್ಞಾನ ಪರಂಪರೆ ಉಳಿಸ್ಕೊಳ್ಬೇಕಾಗಿದೆ. ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ಇನ್ನೇನು ಕೆಲವು ದಿನಗಳಲ್ಲಿ ದೇಹತ್ಯಾಗ ಮಾಡಬೇಕು. ಶರಾಶರಿ ಮೇಲೆ ಮಲಗಿದಂಥ ಭೀಷ್ಮ ಪಿತಾಮಹರನ್ನು ನೋಡಿದ ಕೂಡಲೇ ಕೃಷ್ಣರ ಬಾಯಿಂದ ಬಂದಂಥ ಉದ್ಗಾರ, ತಸ್ಮಿನ್ನಸ್ತಂಗತೆ ಭೀಷ್ಮೆ ಪಾಂಡವಾನಾಂ ಧುರಂದರೆ. ಅಸ್ತಂಗತರಾಗ್ತಿದ್ದಾರಪ್ಪ ಭೀಷ್ಮ ಪಿತಾಮಹರು. ಅಲ್ಲಿ ಭೀಷ್ಮ ಪಿತಾಮಹರು ಮಾತ್ರ ಸಾಯ್ತಿಲ್ಲ, ಅವರ ಹತ್ರ ಇರುವಂಥ ಸಮಸ್ತ ಪಾಂಡವಂಶದ ಕುರುವಂಶದ ಜ್ಞಾನ ಸಾಯ್ತಿದೆ. ಅದು ಸಾಯುವಂತಿಲ್ಲ. ಸಮಸ್ತ ಪಾಂಡವರು ಭೀಷ್ಮ ಪಿತಾಮಹರ ಹತ್ರ ಕೂತ್ಕೊಳ್ಳಿ, ಅವರ ಕಾಲಡಿಯಲ್ಲಿ ಕೂತು ಅವರ ಹತ್ರ ಇರುವಂಥ ಜ್ಞಾನವನ್ನು ಪಡೆದುಕೊಂಡು ಬನ್ನಿ ಅಂತ ಹೇಳಿದ್ರಲ್ಲ ಕೃಷ್ಣ. ಯಾಕೆ ಈ ಹಿರಿಮೆ? ಯಾಕೆ ಧರ್ಮವನ್ನು ಉಳಿಸ್ಕೊಳ್ಬೇಕು ಅನ್ನೋ ತುಡಿತ? ಸ್ವತಃ ಶಂಕರರು ಕೇವಲ ಅವ್ರು ಬಹಳ ವರ್ಷ ಬದುಕಿಲ್ಲ ನನ್ನ ನೆಚ್ಚಿನ ಬಂಧುಗಳೇ, 3-4 ದಶಕಗಳ ಕಾಲ ಬದುಕಿ ತೀರ್ಕೊಂಡಂಥವ್ರು. ಆದರೆ ಆ ಶಂಕರಾಚಾರ್ಯನ ಇವತ್ತಿಗೂ ನೆನಪಿಸ್ಕೊಂತೀವಲ್ಲ. ಇಡೀ ದೇಶದಾದ್ಯಂತ ಪೀಠಗಳನ್ನು ನಿರ್ಮಾಣ ಮಾಡಿ 4 ದಿಕ್ಕುಗಳಿಂದ ಭಾರತವನ್ನು ಒಗ್ಗೂಡಿಸುವ ಮೂಲಕ ಭಾರತದಲ್ಲಿ ಅದ್ವೈತ ವೇದಾಂತದ ಒಂದು ಹೊಸ ಜ್ಞಾನ ಪರಂಪರೆಯನ್ನು ಸೃಷ್ಟಿ ಮಾಡಿದ್ರಲ್ಲ ಶಂಕರರು. ಯಾಕೆ ಕೆಲಸ ಮಾಡಿದ್ದು? ಈ ಧರ್ಮ ಜ್ಞಾನ ಉಳಿಸ್ಕೊಳ್ಬೇಕಾಗಿದೆ. ಇಡೀ ಆ ದೇಶದಲ್ಲಿ ಜ್ಞಾನ ಪರಂಪರೆ ಮರ್ತು ಹೋಗ್ತಾ ಇರಬೇಕಾದ್ರೆ ಹೋದಲ್ಲೆಲ್ಲ ಕೂತುಕೊಂಡು ಮಾತಾಡಿ ಅವ್ರ ಜೊತೆ ಕೂತ್ಕೊಂಡು ಸಂಭಾಷಣೆಗಳನ್ನು ಮಾಡಿ ಸಂಭಾಷಣೆಯಲ್ಲಿ ಇತರರನ್ನು ಸೋಲಿಸಿ ನಮ್ಮ ಧರ್ಮ ಜ್ಞಾನವೇ ಹೆಚ್ಚು, ಇದನ್ನು ಉಳಿಸ್ಕೊಳ್ಬೇಕು ಅಂತ ಮೂಲೆಗೂ ತಲುಪಿಸಿದ್ರಲ್ಲ ದೇಶದಾದ್ಯಂತ. ಯಾಕ ದುಡಿತ? ಸ್ವತಃ ಅಲ್ಲಮ್ಮ ಪ್ರಭುಗಳು ಕಲ್ಯಾಣಕ್ಕೆ ಬೆಂಕಿ ಬೀಳುತ್ತೆ, ಕಲ್ಯಾಣಕ್ಕೆ ಬೆಂಕಿ ಬೀಳೋಕೆ ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿ ನಿಂತು ಭವಿಷ್ಯವಾಣಿ ನುಡಿತಾರೆ, ಕೆಟ್ಟು ಹಾಳಾಗುವುದು ಕಲ್ಯಾಣ.
ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು. ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು, ಕೇಳುವವರು ಗುರುವಾಗಲೆಂದು ಕೇಳರು. ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ ಸಮರ್ಥಿಯಾಗದೆ ವಿಪರೀತವಾಗಿ ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಡೆ ತುಂಬುತ್ತದೆ. ಎದೆ ಎತ್ತಿ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕೆರವಾಗುತ್ತದೆ. ಅನ್ಯಥ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು, ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು. ಮೇಲು ಕೀಳೆಂಬುದು ಅತಿ ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನ ತಮ್ಮ ಕಾಲು ತುಳಿತಕ್ಕೆ ತೊಟ್ಟು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳ ಎಂಜಲೆ ವೇದ ಬಿಂದುವೆಂದು, ರಾಜನ ತಲೆಯೇ ವಜ್ರವೈಡೂರ್ಯವೆಂದು, ಜನರ ಬುದ್ಧಿ ಬರೀ ಮಣ್ಣೆಂದು, ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡಿದು ಕಲ್ಯಾಣ ಬಿಟ್ಟು ಹೊರಟ್ರು. ಮುಂದೆ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡಿದಂತೆ ಕಲ್ಯಾಣಕ್ಕೆ ಬೆಂಕಿ ಬಿತ್ತು. ಆದರೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಅಲ್ಲಿದ್ದಂಥ ಯಾರೊಬ್ಬ ಶರಣರು ಕೂಡ ಮನೆಯಲ್ಲಿಟ್ಟಿದ್ದಂಥ ವಜ್ರ ವೈಡೂರ್ಯ ಚಿನ್ನ ಸಂಪತ್ತನ್ನು ಉಳಿಸ್ಕೊಂಡು ರಕ್ಷಣೆ ಮಾಡ್ಕೊಂಡು ತರೋಣ ಯಾರೂ ಹೋಗಲಿಲ್ಲ. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದು ಕಲ್ಯಾಣವೇ ಹೊತ್ತಿ ಉರಿತಾ ಇರಬೇಕಾದ್ರೆ ಕಲ್ಯಾಣದಲ್ಲಿದ್ದಂಥ ಒಬ್ಬೊಬ್ಬ ಶರಣರು, ಮಡಿವಾಳ ಮಾಚಿದೇವರಿಂದ ಹಿಡಿದು ನೀಲಾಂಬಿಕೆ ಗಂಗಾಂಬಿಕೆವರೆಗೂ ಒಬ್ಬೊಬ್ಬ ಶರಣರು ಕೈಗೆ ಸಿಕ್ಕಿದಂಥ ವಚನಗಳ ತಾಳೆಗರಿಗಳನ್ನು ಕೈಯಲ್ಲಿ ಹಿಡ್ಕೊಂಡು ಓಡೋಡಿ ಬಂದರು. ಏನಕ್ಕೆ? ಜಗತ್ನಲ್ಲಿ ಏನು ಸುಟ್ಟು ನಾಶ ಆದರೂ ಪರವಾಗಿಲ್ಲ, ಈ ಧರ್ಮ ಸುಡುವಂತಿಲ್ಲ, ಈ ಧರ್ಮದ ಜ್ಞಾನ ಪರಂಪರೆ ಸುಟ್ಟು ನಾಶ ಆಗುವಂತಿಲ್ಲ ಅಂತ ನಮ್ಮ ಪೂರ್ವಿಕರಲ್ಲಿ ಈ ಧರ್ಮ, ಈ ದೇಶದ ಜ್ಞಾನ ಪರಂಪರೆ ಉಳಿಸ್ಕೊಳ್ಳಲೇಬೇಕು, ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು ಅಂತ ಇದ್ದಂಥ ತುಡಿತ ಅಂತಹದ್ದು, ಆ ಉಳಿವಿನ ತುಡಿತ. ಇಷ್ಟು ಕಾರ್ಪಣ್ಯಗಳ ಮೂಲಕ, ಕಷ್ಟ ಕಾರ್ಪಣ್ಯಗಳ ನಡುವೆ ಉಳಿದು ಬಂದಿರುವಂಥ ದೇಶ ಧರ್ಮ ನಮ್ಮದು. ಈ ಸಂಸ್ಕೃತಿ ನಾವಲ್ಲದೆ ಉಳಿಸ್ಕೊಂಡು ಮುಂದಿನ ಪೀಳಿಗೆ ಕೊಡೋರು ಯಾರು? ನಮ್ಮ ಜ್ಞಾನ ನಾವು ತಿಳ್ಕೊಳ್ಳಿಲ್ಲ, ಇನ್ಯಾರು ತಿಳ್ಕೊತಾರೆ? ನಮ್ಮ ಆಚರಣೆ ನಾವು ಆಚರಿಸಿಲ್ಲ, ಇನ್ಯಾರು ಆಚರಿಸ್ತಾರೆ? ನಮ್ಮ ಭಜನೆಗಳನ್ನು ನಾವು ಆಡಲಿಲ್ಲ, ಇನ್ಯಾರು ಆಚರಿಸ್ತಾರೆ? ನಮ್ಮ ಮಠ ಮಂದಿರಗಳಿಗೆ ನಾವು ಬರಲಿಲ್ಲ, ಇನ್ಯಾರು ಬರ್ತಾರೆ? ನಮ್ಮ ಸಂಸ್ಕೃತಿ ರಕ್ಷಣೆ ನಾವು ಮಾಡ್ಕೊಳ್ಳಿಲ್ಲ, ಇನ್ಯಾರು ಮಾಡ್ಕೊತಾರೆ? ಈ ಸಂಸ್ಕೃತಿನಲ್ಲಿ ಕುಂಕುಮ ಹೇಳಿದ್ರಲ್ಲ, ಕುಂಕುಮ ಏನಕ್ಕೆ ಇಡಬೇಕು? ಅಮ್ಮವ್ರು ಬಹಳ ಚೆನ್ನಾಗಿ ಹೇಳಿದ್ರು, ಸೈಂಟಿಫಿಕ್ ಉದಾಹರಣೆಯನ್ನು ನೀಡಿದ್ರು ಬಹಳ ಸ್ಪಷ್ಟವಾಗಿ, ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ. ಆ ಕುಂಕುಮ ಇಡಬೇಕು ಅನ್ನೋದಕ್ಕೆ ಗ್ರಂಥಗಳಲ್ಲಿ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ, ಹೆಣ್ಮಕ್ಳು ವಿಶೇಷವಾಗಿ ಕೇಳಿಸ್ಕೊಳ್ಬೇಕು. ದೇವಿ ಪುರಾಣದಲ್ಲಿ ಶ್ರೀ ಮಾರ್ಕಂಡ ಋಷಿಮುನಿಗಳು ಬರೀತಾರೆ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗದಂಬೆಯನ್ನು, ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ಆಗ ತಾಯಿ ಜಗನ್ಮಾತೆ ಶಾಂಭವಿ ಅವತಾರವನ್ನು ತಾಳಿ ನಿಂತು ಶುಂಭ ನಿಶುಂಭ ರಾಕ್ಷಸರ ಸಂಹಾರ ಮಾಡಿ ಆ ರಾಕ್ಷಸರ ರಕ್ತವನ್ನು ತೆಗೆದು ತನ್ನ ಹಣೆಗೆ ಇಟ್ಕೊತಾರಂತೆ. ಅದರ ಸಂಕೇತವಾಗಿ ಇವತ್ತಿಗೂ ನಮ್ಮ ಹೆಣ್ಮಕ್ಳು ಹಣೆ ಕುಂಕುಮ ಇಡ್ತಾರೆ. ಏನಕ್ಕೆ? ಎದುರಿಗೆ ಬರುವಂಥ ಗಂಡಸರಿಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ. ಒಂದು, ನಿನ್ನನ್ನು ಜಗನ್ಮಾತೆಯ ಸ್ಥಾನದಲ್ಲಿ, ತಾಯಿಯ ಸ್ಥಾನದಲ್ಲಿಟ್ಟು ಆರಾಧಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರಿಗೆ ಬಂದ ಪರಿಸ್ಥಿತಿ ನಿನಗೂ ಬರೋದು ಅನ್ನ ಎಚ್ಚರಿಕೆ ಗಂಟೆ ನೀಡಲಿಕ್ಕೆ ನಮ್ಮ ಹೆಣ್ಮಕ್ಳು ಮನೆಯಲ್ಲಿರುವಂಥ ಒಬ್ಬೊಬ್ಬ ಹೆಣ್ಮಕ್ಳು ಜೀವಂತ ದುರ್ಗೆ ಅಂತ ಹಣೆ ಕುಂಕುಮ ಇಡಬೇಕಂತ ನಮ್ಮ ಪೂರ್ವಿಕರು ಹೇಳಿಕೊಟ್ರು. ಆ ಕುಂಕುಮಕ್ಕಿರುವಂಥ ಮಹತ್ವ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಗಂಡು ಮಕ್ಕಳು ಕೂಡ ತಾಯಿ ಹೇಳಿದ್ರಲ್ಲ ಎಲ್ಲರೂ ಕುಂಕುಮ ಇಡಬೇಕು. ಹಿಂದೂ ಮನ್ನಲ್ಲಿ ಹುಟ್ಟಿದಂಥ ಒಬ್ಬೊಬ್ಬ ಹಿಂದೂ, ಒಬ್ಬೊಬ್ಬ ಭಾರತೀಯನೋ ಹಣೆಗೆ ಕುಂಕುಮ, ತಿಲಕ, ವಿಭೂತಿ, ಭಂಡಾರ, ಗಂಧ, ಚಂದನ ಇಟ್ಕೊಂಡು ಓಡಾಡಲೇಬೇಕು. ಯಾಕೆ ಗೊತ್ತೇ? ಕಾಟಾಚಾರಕ್ಕೆ ಹಣೆ ಕುಂಕುಮ ಇಡಿ ಅಂತ ಹೇಳಲಿಲ್ಲ, ಸುಮ್ಮನೆ ಸಣ್ಣದಾಗಿ ಮನೆಯಲ್ಲಿ ಹೇಳಿದ್ದಾರೆ ಅದಕ್ಕೆ ಇಡ್ತಾ ಇದೀವಲ್ಲ, ಎದುರಿಗೆ ಬರೋವರ ಕಣ್ಣಿಗೆ ಕಾಣಿಸುವಂತಿರಬೇಕು, ಆ ಕುಂಕುಮದ ತೇಜಸ್ಸು ಅವ್ರ ಕಣ್ಣಿಗೆ ತಾಗುವಂತಿರಬೇಕು. ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಳುವಂಥ ಸ್ವಾಭಿಮಾನದ ಸಂಕೇತ ಅದು. ಹಣೆಗೆ ಯಾಕೆ ಕುಂಕುಮ ತಿಲಕ ಇಡ್ತೀವಿ? ಕವಿಗಳೊಬ್ರು ಹೇಳ್ತಾರಲ್ಲ, ಯೇ ಹೇ ದೇಖೋ ರಾಜಪುತಾನ ನಾಜಿಸೆ ತಲವಾರೋ ಪೆ, ಇಸ್ನೆ ಅಪ್ನಾ ಜೀವನ್ ಕಾಟ ಭರ್ಜಿ ತೀರ್ ಕಟಾರೋ ಪೆ, ಕೂದ್ ಪಡಿತೆ ಯಹ ಹಜಾರೋ ಪದ್ಮಿನಿಯ ಅಂಗಾರೋ ಪೆ, ಇಸ್ ಮಿಟ್ಟಿ ಕಾ ಕಣ ಕಣ ಕೆ ಹರಾ ಕುರ್ಬಾನಿ ಕಿ ಗಾತಾ, ಇಸ್ ಮಿಟ್ಟಿ ಸೆ ತಿಲಕ್ ಕರೋ ಯೇ ಧರ್ತಿ ಹೇ ಬಲಿದಾನೋಕೆ ಅಂತ ಹೇಳಿದ್ರಲ್ಲ, ಆ ಬಲಿದಾನಿಗಳ ಮನ್ನನ್ನು ಹಣೆ ಕುಂಕುಮವಾಗಿ ಇಡ್ಕೊತಾ ಇದ್ದೀವಿ ನಾವು. ನಮ್ಮ ಮೇಲಾದಂಥ ಸಾವಿರಾರು ವರ್ಷಗಳ ದಾಳಿಯ ನಂತರ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರ, ಅಸಂಖ್ಯ ಕಷ್ಟ ನಷ್ಟ ಕಾರ್ಪಣ್ಯಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತನುವೆತ್ತಿ ನಿಂತಿರುವಂಥ, ಮೃತ್ಯುವನ್ನು ಮಡಿಸಿ ಬದುಕ್ತಾ ಇರುವಂಥ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತವಾಗಿ ಹಣೆ ಕುಂಕುಮ ಇಡಬೇಕಂತ ನಮ್ಮ ಪೂರ್ವಿಕರು ಹೇಳಿಕೊಟ್ರು. ಆ ಸ್ವಾಭಿಮಾನದ ಸಂಕೇತ ಅದು. ಹಣೆಗ ಕುಂಕುಮ ಇಟ್ಟಾಗೆಲ್ಲ ನಮಗೆ ನೆನಪಾಗಬೇಕು ನನ್ನ ನೆಚ್ಚಿನ ಬಂಧುಗಳೇ, ನಮ್ಮ ಇತಿಹಾಸದ ಪರಿಚಯ, ನಮ್ಮಲ್ಲಿ ಹರಿತಾ ಇರುವಂಥ ರಕ್ತದ ಪರಿಚಯ. ಯಾವುದು ನಮ್ಮ ಪರಿಚಯ? ಪೂಜನೆ ಅಟಲ್ ಬಿಹಾರಿ ವಾಜಪೇಯಿಜಿಯವರು ಕೊಟ್ಟರು ಹಿಂದೂಗಳ ಪರಿಚಯ. मैं शंकर का वह क्रोधा ललकर सकता जग को क्षार क्षार, मैं डमरू का वह प्रलयंकार ध्वनि जिसमें नचता भीषण संहार, मैं माँ दुर्गा का उन्मत्तहास, मैं माँ काली का शस्त्राभ्यास, मैं यम की प्रलयंकारी पुकार, अगर अंतरतम की अग्नि से जगती में आग लगा दूं मैं, यदि ददकुटे जड़सल अंबर जड़ चेतन तो कैसा विस्मय, हिंदू तन मन हिंदू जीवन रग रग हिंदू मेरा परिचय ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರಲ್ಲ. ಆ ಹಿಂದುತ್ವದ ಪರಿಚಯ, ಆ ಭಾರತೀಯತೆಯ ಪರಿಚಯ ನಮಗಾಗಬೇಕು. ಆ ಸ್ವಾಭಿಮಾನದ ಸಂಕೇತವಾಗಿ ಹಣೆ ಕುಂಕುಮ ತಿಲಕ ಕಡ್ಡಾಯವಾಗಿ ಇಡೋದು ನಾವು.
ಆ ಪರಿಚಯ ನಮಗಾದಾಗ ನಮ್ಮ ಜ್ಞಾನದ ಹಿರಿಮೆ ನಮ್ಗೆ ಅರ್ಥ ಆಗುತ್ತೆ. ಅದನ್ನು ಮುಂದಿನ ಪೀಳಿಗೆ ತಲುಪಿಸ್ಬೇಕು ನಾವು. ಮೊನ್ನೆ ಪ್ರಜ್ಞಾನಂದರ ಗೊತ್ತಿರಬೇಕಲ್ಲ ಹೆಸರು, ಕೇಳಿದ್ದೀವಿ, ಗ್ರ್ಯಾಂಡ್ ಮಾಸ್ಟರ್ ಚೆಸ್ ಪ್ರಜ್ಞಾನಂದ್ರ ಕೇಳಿದ್ರು BCCO CNN ನ್ಯೂಸಲ್ಲೋ ಇಂಟರ್ವ್ಯೂ ಟೈಮಲ್ಲಿ, ಹಣೆಗೆ ಅದೇನು ಬಿಳಿ ಹಿಡ್ದಿಡ್ತೀರಲ್ಲ ಏನದು ವಿಭೂತಿ ಅಂತ. ಅವ್ರಿಗೆ ಗೊತ್ತಿಲ್ಲ ವಿದೇಶಿಗರಿಗೆ ವಿಭೂತಿ ಅದು ಅಂತ, ಏನು ಇಡ್ತೀರಾ ಹಣೆಗೆ ಅಂತ ಕೇಳಿದ್ರು. ಆ ರೀತಿ ಪ್ರಶ್ನೆಗಳು ಬಂದಾಗ ಉತ್ತರ ಕೊಡಲಿಕ್ಕೆ ನಾವು ಸೂಕ್ತವಾದ ಕಾರಣ ಕೊಡಲಿಕ್ಕಾದ್ರೂ ನಾವು ನಮ್ಮ ಪರಂಪರೆ ಅರ್ಥ ಮಾಡ್ಕೊಂಡಿರಬೇಕು. ಏನಕ್ಕೆ ನೀವು ಹಣೆ ಕುಂಕುಮ ಮಾಡ್ತೀರಾ, ಏನಕ್ಕೆ ಸೀರೆ ಹಾಕೊಂಡು ಓಡಾಡ್ತೀರಾ, ಏನಕ್ಕೆ ಸಂಸ್ಕೃತಿ, ಏನಕ್ಕೆ ಕೂದಲಿಗೆ ಮಲ್ಲಿಗೆ, ಏನಕ್ಕೆ ಕೈಗೆ ಬಳೆಗಳು, ಉತ್ತರ ಕೊಡ್ಲಿಕ್ಕೆ ನಮ್ಗೆ ಉತ್ತರ ಗೊತ್ತಿರಬೇಕಲ್ಲ. ಅದಕ್ಕೋಸ್ಕರನಾದ್ರೂ ನಮ್ಮ ಪರಂಪರೆ ಅರ್ಥ ಮಾಡ್ಕೊಳ್ಬೇಕು ನಾವು. ಏನಕ್ಕೆ ನೀವು ಭಜನೆಗಳನ್ನು ಮಾಡ್ತೀರಾ, ಏನಕ್ಕೆ ಹನುಮಾನ್ ಚಾಲಿಸ ಆಡೋದು, ಏನಕ್ಕೆ ರಾಮರನ್ನು ಆರಾಧಿಸೋದು, ಪ್ರಶ್ನೆಗಳು ಬಂದಿದ್ದಾವೆ. ರಾಮ ಮಂದಿರದ ನಿರ್ಮಾಣ ಆಗುವ ಸಂದರ್ಭಕ್ಕೆ ರಾಮ ಮಂದಿರದ ಪರವಾಗಿ ಕೋರ್ಟ್ನಲ್ಲಿ ವಾದ ಮಾಡ್ತಿದ್ದಂಥ ಕೆ ಪರಾಶರನ್ ಎಂಬ ವಕೀಲರ ವಿರುದ್ಧ ನಿಂತಿದ್ದಂಥ ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಕೋರ್ಟ್ನಲ್ಲಿ ನಿಂತು ಪ್ರಶ್ನೆ ಮಾಡಿದರು. ರಾಮ ಮಂದಿರ ಕಟ್ತೀನಿ ಅಂತ ಹಿಂದೂಗಳು ಹೇಳ್ತೀರಾ, ಆದರೆ ರಾಮರು ಅಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ಹಿಂದೂಗಳ ಹತ್ರ ಏನು ಸಾಕ್ಷಿ ಇದೆ ಅಂತ. ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲೇ ಒಂದಿಷ್ಟು ಜನ ಹುಟ್ಕೊಂಡಿದ್ದಾರೆ. ನಿಮ್ಮ ರಾಮರು ಹುಟ್ಟೇ ಇಲ್ಲ, ನಿಮ್ಮ ರಾಮರು ಕಾಲ್ಪನಿಕ, ನಿಮ್ಮ ರಾಮರು ಐತಿಹಾಸಿಕ ಪುರುಷ ಅಲ್ಲ ಅಂತ ನಮ್ಮ ಆರಾಧ್ಯ ದೈವ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಅಸ್ತಿತ್ವದ ಮೇಲೆ ಪ್ರಶ್ನೆ ಚಿಹ್ನೆಯನ್ನು ಹಾಕುವಂಥ ಸಾವಿರಾರು ಜನ ನಮ್ಮ ದೇಶದಲ್ಲಿ ಹುಟ್ಕೊಂಡಿದ್ದಾರೆ. ಇದು ನಮ್ಮ ದೌರ್ಭಾಗ್ಯ. ಮೌಢ್ಯ ಬೆಳೀತಾ ಇದೆ ದೇಶದಲ್ಲಿ. ಇದನ್ನೇ ಸಾವರ್ಕರ್ ಅವರು ಹೇಳಿದ್ದು. ನಮ್ಮ ಪರಂಪರೆ ರಕ್ಷಣೆ ಆಗಬೇಕು, ಏನು ಮಾಡಬೇಕು ನಾವು? ಸಾವರ್ಕರ್ ಅವರ ಭಾವಚಿತ್ರವನ್ನು ಬರೋ ಟೈಮಿಗೆ ಹಾಕಿದ್ದೀರಾ ನೀವು ಮುಂದೆ, ನೋಡಿದಾಗ ಹೆಮ್ಮೆ ಆಯಿತು. ಸಾವರ್ಕರ್ ಅವರೇ ಆದರ್ಶ ಬೇಕಾಗಿರೋದು ನಮಗೆ. ಸಾವರ್ಕರ್ ಅವರು ಉದಾಹರಣೆಯನ್ನು ಕೊಟ್ಟಿದ್ರು. ಸಾವರ್ಕರ್ ಹೇಳ್ತಾರೆ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, ನೈದರ್ ಡು ಐ ಫಿಯರ್ ಎ ಕ್ರಿಶ್ಚಿಯನ್, ಬಟ್ ಐ ಫಿಯರ್ ದೋಸ್ ಹಿಂದೂಸ್ ಅಗೇನ್ಸ್ಟ್ ಹಿಂದುತ್ವ ಅಂತ ಸಾವರ್ಕರ್ ಅವರು ಹೇಳಿದರು. ಅಂದರೆ ನನಗೆ ಮುಸಲ್ಮಾನರಂದರೆ ಭಯ ಇಲ್ಲ, ಕ್ರಿಶ್ಚಿಯನರಂದರೆ ಭಯ ಇಲ್ಲ, ಆದರೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದುತ್ವದ ವಿರುದ್ಧವಾಗಿ ಮಾತಾಡ್ತಾರಲ್ಲ ಅಂತ ಸೋಕಾಲ್ಡ್ ಹಿಂದೂಗಳು ನೋಡಿದ್ರೆ ಭಯ ಆಗುತ್ತೆ ನನಗೆ ಅಂತ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಕೊಟ್ಟಂತ ಕರೆ. ಅರ್ಥಾತ್ ನಮ್ಮ ಧರ್ಮಕ್ಕೆ ಸಮಸ್ಯೆ ಬಂದರೆ ಇಲ್ಲೇ ಹುಟ್ಟಿರುವಂಥ ಹಿಂದೂಗಳಿಂದ ಬರುತ್ತೆ ಹೊರತಾಗಿ ಇನ್ಯಾರಿಂದಲೂ ಅಲ್ಲ. ಜಾಗೃತಿ ಮಾಡಬೇಕಂದ್ರೆ ನಮ್ಮ ಹಿಂದೂಗಳನ್ನೇ ಮಾಡಬೇಕು ನಾವು. ಮತ್ತು ನಮ್ಮ ಜಾಗೃತಿ ಎಷ್ಟರ ಮಟ್ಟಿಗೆ ಬೆಳೆದಿರಬೇಕು, ಮುಂದೆ ಈ ಬುದ್ಧಿಯೇ ಜೀವನ ಅಂದ್ಕೊಂಡಿರುವಂಥ ಬುದ್ಧಿಜೀವಿಗಳ ಪ್ರಶ್ನೆಗಳು ನಮ್ಮ ಮನೆ ಹೊಸಲಿನ ಬಾಗಿಲಿಗೆ ಬಂದು ನೀನು ರಾಮರು ಹುಟ್ಟಿದ್ರು ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ನಿನ್ನ ಹತ್ರ ಅಂತ ಪ್ರಶ್ನೆ ಮಾಡಿದ್ರೆ, ಈ ಪರಂಪರೆಯ ಒಂದೊಂದು ಮಗು ಕೂಡ ಎದೆ ಒಬ್ಬಿಸ್ಕೊಂಡು ತಟ್ಕೊಂಡು ಹೇಳ್ಕೊಳ್ಬೇಕು, ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಇಡೀ ರಾಮರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಬಾಯಿಂದ ಬರಬೇಕು. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧ್ಯ ಮಗ ಧ್ರುವಸಂಧಿ, ಧ್ರುವಸಂಧ್ಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶಿಷಕ, ಪ್ರಶಿಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರ ಅಂತ ರಾಮಕೃಷ್ಣ ಹೇಳುವ ಮಟ್ಟಕ್ಕೆ ರಾಮರ ಭಕ್ತಿ ಆದರ್ಶ ತತ್ವಗಳು ನಮ್ಮ ಮನಗಳಲ್ಲಿ ನೆಲೆ ಊರಿದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳು. ಇಷ್ಟೇ ಜಾಗೃತಿ, ಇಷ್ಟು ಜಾಗೃತಿ ಮನೆ ಮನೆಯಲ್ಲಿ ತಂದರೆ ಸಾಕು, ಮುಂದೊಂದು ದಿನ ಈ ಭಾರತದ ಆಧ್ಯಾತ್ಮಿಕ ಪರಂಪರೆಯನ್ನು ಅಲುಗಾಡಿಸುವ ಸಾಮರ್ಥ್ಯವು ಜಗತ್ತಿನ ಯಾವ ಬಾಹ್ಯ ಶಕ್ತಿಗೂ ಇರೋದಿಲ್ಲ. ಇವತ್ತು ನಾವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಇಷ್ಟನ್ನು ಮಾಡೋಣ. ಭಾರತದಲ್ಲಿ ಹುಟ್ಟಿದ್ದೀವಿ, ರಾಮರಿಗೆ ಜಯವನ್ನು ತಂದುಕೊಡೋಣ. ಮಂದಿರದಲ್ಲಿ ಮಾತ್ರ ಅಲ್ಲ, ಮನೆ ಮನಗಳಲ್ಲಿ ರಾಮರಿಗೆ ಜಯವನ್ನು ತಂದು ಕೊಟ್ಟರೆ ಸಾಕು. ರಾಮರು ದೇಶದಲ್ಲಿ ಧರ್ಮಕ್ಕೆ, ಸಂಸ್ಕೃತಿಗೆ ಜಯವನ್ನು ತಂದು ಕೊಡ್ತಾರೆ. ನಾನು ಹೇಳ್ತಿರೋದಲ್ಲ, ರಘುವೀರ ಗದ್ಯಂನಲ್ಲಿ ನಮ್ಮ ಪೂರ್ವಿಕರು ಬರೆದು ಹೋದಂಥ ಮಾತು. ನಮ್ಮ ಪೂರ್ವಿಕರು ಬರೆದ್ರು, ದಶವದನ ದಮಿತ ದೈವತ ಪರಿಷದ ಭರ್ತಿತ ದಾಶರಥಿ ಭಾವ, ದಿನಕರ ಕುಲ ಕಮಲ ದಿವಾಕರ, ದಿವಿಷದಧಿಪತಿ ರಣಸಾಚರಣ ಚತುರ ದಶರಥ ಚರಮರಣ ವಿಮೋಚನ, ಕೋಶಲ ಸುತ ಕುಮಾರ ಭಾವ ಕಂಚುಕಿತ ಕಾರಣಾಕಾರ, ಕೌಮಾರ ಕೇಳಿ ಗೋಪಾಯಿತ ಕೌಶಿಕಾದ್ವರ, ರಣದ್ವರ ಧುರ್ಯ ಭವ್ಯ ದಿವ್ಯಾಸರ ಬೃಂದ ವಂದಿತ, ಪ್ರಣತ ಜನ ವಿಮತ ವಿಮತಣ ಧೂರ್ ಲಲಿತ ಧೋರ್ ಲಲಿತ ತಣುದರ ವಿಷಕವಿ ತಾಡಣ ವಿಕಟಿತ ವಿಶರಾರು ಶರಾರು ತಾಟಕ ತಾಟಕೆ ಅಂತ ಸ್ಪಷ್ಟ ರಘುವೀರ ಗದ್ಯಂನಲ್ಲಿ ಬರೆದು ಹೋದ್ರು ನಮ್ಮ ಪೂರ್ವಿಕರು. ಅರ್ಥಾತ್ ರಾಮರು ಜಯವನ್ನು ತಂದು ಕೊಟ್ಟರೆ ರಾಮರು ಧರ್ಮಕ್ಕೆ ಜಯವನ್ನು ತಂದು ಕೊಟ್ಟೇ ಕೊಡ್ತಾರೆ. ರಾಮರಿಗೆ ಜಯ,
ನಮಗೆ ರಾಮರೇ ಆದರ್ಶ ಬೇಕಾಗಿರೋದು. ರಾಮರಿಗಿಂತ ದೊಡ್ಡ ಆದರ್ಶ ಜಗತ್ತಿನಲ್ಲಿಲ್ಲ. ಸ್ವತಃ ವಾಲ್ಮೀಕಿ ರಾಮಾಯಣ ಬರೆಯೋಕೆ ಮುಂಚೆ ನಾಡದ್ರ ಮುಂದೆ ವಾಲ್ಮೀಕಿ ಅವರ ಪ್ರಶ್ನೆ ಮಾಡಿದ್ರಲ್ಲ, ಕೋನ್ವಸ್ಮಿನ್ ಸಾಂಪ್ರದಾಯ ಲೋಕೆ ಗುಣವಾನ್ ಕಸ್ಯ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯ ದೃಢಪ್ರತಃ ಚಾರಿತ್ರ್ಯ ಚುಕೋಯುಕ್ತ ಸರ್ವಭೂತೇಷು ಕೋಯಿತ ಇತ್ವಾನ್ ಖ ಸಮರ್ಥಸ್ಯ ಕಸ್ಯೇಕ ಪ್ರಿಯದರ್ಶನಂ ಆತ್ಮವಾನ್ ಕೋಜಿತ ಕ್ರೋಧೋ ದಿತಿವಾನ್ ಕೋನಲಸೂಯಕ ಕಸ್ಯ ವಿಭ್ಯತಿ ದೇವಾಶ್ಚ ಜಾತ ರೋಷಸಿ ಸಮ್ಮಿಗೆ ಅಂತ ವಾಲ್ಮೀಕಿ ಅವರು ನಾಡರ ಮುಂದೆ ಇಟ್ಟಂತ ಪ್ರಶ್ನೆ. ಯಾರಿದ್ದಾರಪ್ಪ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ 16 ಗುಣಲಕ್ಷಣಗಳನ್ನು ಹೊಂದಿರುವಂಥ ವ್ಯಕ್ತಿ, ಷೋಡಶ ಗುಣಗಳನ್ನು ಹೊಂದಿರುವ ವ್ಯಕ್ತಿ ಈ ಕ್ಷಣದಲ್ಲಿ ಯಾರಾದರೂ ಇದ್ದಾರಾ? ಆಗ ನಾರದ್ರು ವಾಲ್ಮೀಕಿ ಅವ್ರಿಗೆ ಉತ್ತರ ಕೊಟ್ಟರಲ್ಲ, ನೀವು ಕೇಳ್ತಿರುವಂಥ ಅಷ್ಟು ಗುಣಗಳನ್ನು ಹೊಂದಿರುವಂಥ ವ್ಯಕ್ತಿ ಒಬ್ಬ ಜಗತ್ತಿನಲ್ಲಿದ್ದಾನೆ. ವಶಿಷ್ಠರ ಸಲಹೆಯಂತೆ ಋಷ್ಯಶೃಂಗರ ನೇತೃತ್ವದಲ್ಲಿ ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡಿದಂಥ ಪ್ರತಿಫಲವಾಗಿ ಸ್ವತಃ ಭಗವಂತನೇ ದಶರಥೋಸ್ತನಾಗಿ ಬಂದು ರಾಜನಾಗಿ ನಿಂದು ಪಿತೃವಾಕ್ಯ ಪರಿಪಾಲನೆ ಸಂಕಲ್ಪವನ್ನು ತೊಟ್ಟು ಅಯೋಧ್ಯೆ ನಗರಿಯನ್ನು ತ್ಯಜಿಸಿ ವನವಾಸಿ ಆಗಲಿಕ್ಕಿದ್ದಾನೆ. ಅಂತಹ ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಆದರ್ಶವನ್ನು ನೀವು ಜಗತ್ತಿಗೆ ನೀಡಿ ಅಂತ ಹೇಳಿದಾಗ ವಾಲ್ಮೀಕಿಯವರು ರಾಮರ ಆದರ್ಶ ನಮಗೆ ನೀಡಿದರು. ಅಂಥ ಸರ್ವಶ್ರೇಷ್ಠ ರಾಮರಲ್ಲದೆ ಇನ್ಯಾರ ಆದರ್ಶ ನಮಗೆ ಬೇಕಾಗಿದೆ ಜಗತ್ತಿನಲ್ಲಿ? ಆ ಆದರ್ಶ ತಗೊಳ್ಳೋಣ, ರಾಮರ ಆದರ್ಶ ತಗೊಳ್ಳೋಣ, ರಾಮರ ಹಾದಿನಲ್ಲಿ ನಡೆಯೋಣ. ನನ್ನ ನೆಚ್ಚಿನ ಬಂಧುಗಳೇ, ರಾಮರ ಹಾದಿನಲ್ಲಿ ನಡೆದು ದೇಶಕ್ಕೆ ಕೊಡುಗೆಯನ್ನು ಕೊಡೋಣ. ನಾವು ಏನು ಮಾಡಿದ್ರೂ ಪರವಾಗಿಲ್ಲ, ದೇಶಕ್ಕೆ ಪೂರ್ವಕವಾಗಿರಬೇಕು. ಹಿರಿಯರು ಭಾಳ ಚೆನ್ನಾಗಿ ಹೇಳಿದ್ರು, ಶಿಕ್ಷಣ ಅಂದರೆ ಡಿಗ್ರಿ ಸರ್ಟಿಫಿಕೇಟ್ ಮಾತ್ರ ಅಲ್ಲ, ನಾವು ಕೊಡುವಂಥ ಧಾರ್ಮಿಕತೆ ಸಂಸ್ಕಾರ ಶಿಕ್ಷಣ ಆಗಬೇಕಾಗಿದೆ. ವಿವೇಕಾನಂದರು ಸ್ಪಷ್ಟವಾಗಿ ಇದೇ ಮಾತನ್ನು ಹೇಳಿದ್ರು. ಅಕಸ್ಮಾತ್ ಭಾರತದ ಯುವಕಿಯರು ನೀವು ಪಡೆದಂಥ ಡಿಗ್ರಿ ಸರ್ಟಿಫಿಕೇಟ್ಗಳು ನಿಮ್ಮ ಭಾರತಕ್ಕೆ ಒಳಿತು ತರಲಿಲ್ಲ ಅಂದರೆ ಆ ಡಿಗ್ರಿ ಸರ್ಟಿಫಿಕೇಟನ್ನು ತೊಗೊಂಡೋಗಿ ದಯವಿಟ್ಟು ಹಿಂದೂ ಮಹಾಸಾಗರದಲ್ಲಿ ಮುಳುಗಿಸಿ ಬನ್ನಿ ಅಂತ ವಿವೇಕಾನಂದ ಹೇಳಿದ್ರು. ನಾವು ಮಾಡುವಂಥ ಒಂದೊಂದು ಕೆಲಸ ದೇಶಕ್ಕೆ ಪೂರಕವಾಗಿರಬೇಕು. ಅಂಥ ಯುವಕಯುತರಾಗಿ ನಾವು ತಯಾರಾಗಬೇಕು. ಯುವಕಯುತರು ಯಾರು? ನಮ್ಮ ರಾಮಕೃಷ್ಣಾಶ್ರಮದ ನಿರ್ಭಯಾನಂದ ಸ್ವಾಮೀಜಿಯವರು ಬಹಳ ಸುಂದರವಾಗಿ ಹೇಳ್ತಾ ಇದ್ರು, ದೇಶದಲ್ಲಿ 2 ಥರದ ಯುವಕಯುತರು ಇರ್ತಾರೆ. ಒಬ್ಬರು ಹೆಂಗಾಗಿರೋರು, ಇನ್ನೊಬ್ರು ಹೆಂಗೆಂಗೋ ಇರೋರು ಅಂತ ನಿರ್ಭಯಾನಂದರು ಕೊಟ್ಟಂಥ ಮಾತಿದು. ಇವು 2 ಥರದ. ಹೆಂಗೆಂಗೋ ಇರೋರು ಬರ್ತಾರೆ, ಕಾಲೇಜಿಗೆ ಬರ್ತಾರೆ, ಬಂದಿದ್ದೇನಕ್ಕೆ ಅಪ್ಪ ಅಮ್ಮ ಕಳಿಸಿದ್ದಾರೆ, ಬಂದಿದ್ದೀವಿ, ಏನು ಮಾಡ್ತೀರಾ? ಬರ್ತೀವಿ, ಫ್ರೆಂಡ್ಸ್ ಜೊತೆ ಮಾತಾಡ್ತೀವಿ, ಟೀಚರ್ ಹೇಳಿದನ್ನು ಕೇಳ್ತೀವಿ, ಮನೆಗೆ ಹೋಗ್ತೀವಿ, ಇಷ್ಟೇ. ಇವರೆಲ್ಲ ಯುವಕಯುತರು. ಇದು ವಯಸ್ಸಿನಿಂದ ಯುವಕಯುತರು 1000 ಲಕ್ಷಾಂತರ ಜನ ಇದ್ದಾರೆ. ಆ ರೀತಿ ಮನಸ್ಥಿತಿಯಿಂದ ಯುವಕಯುತರು ಇರಬೇಕಲ್ಲ. ಆ ಮನಸ್ಥಿತಿಯಿಂದ ಯುವಕಯುತರು ತರುಣರು ಯಾರಿದ್ದಾರೆ? ಯುವಕ ಯುವತಿಯರು ಅಂದ್ರೇನು, ಯವ್ವರ ಅಂದ್ರೇನು? ಸ್ವಾಮಿ ವಿವೇಕಾನಂದರು ಯವ್ವರಕ್ಕೆ ಹೊಸ ವ್ಯಾಖ್ಯಾನವನ್ನೇ ಕೊಟ್ಟರು, ಡೆಫಿನೇಷನ್ ಅನ್ನು. ವಿವೇಕಾನಂದ ಹೇಳ್ತಾರೆ, ವಿತ್ ದ ಮಸಲ್ಸ್ ಆಫ್ ಐರನ್ ಅಂಡ್ ನರ್ವ್ಸ್ ಆಫ್ ಸ್ಟೀಲ್. ಕಬ್ಬಿಣದಂಥ ಮಾಂಸಖಂಡಗಳು, ಉಕ್ಕಿನಂಥ ನರಮಂಡಲಗಳು, ಮಿಂಚಿನಂಥ ಬುದ್ಧಿಶಕ್ತಿ, ವಿದ್ಯುತ್ತಂಥ ಇಚ್ಛಾಶಕ್ತಿ. ಅಗೋನೋಡು ಬೆಟ್ಟ ಅಂದರೆ ನಿಂತ್ಕೊಂಡು ಬೆಟ್ಟ ನೋಡಬೇಡದಂತೆ, ಬೆಟ್ಟ ಪುಡಿ ಮಾಡಬೇಕೆ ಸ್ವಾಮೀಜಿ ಅಂತ ಕೇಳಬೇಕಂತೆ. ಅಗೋನೋಡು ದೇಶ ಅಂದರೆ ನಿಂತು ದೇಶ ನೋಡಬೇಡದಂತೆ, ದೇಶ ಕಟ್ಟಬೇಕೆ ಸ್ವಾಮೀಜಿ ಅಂತ ಕೇಳಬೇಕಂತೆ. ಅಂಥ ಸಾಮರ್ಥ್ಯ ಇರುವಂಥ 100 ಜನ ಯುವಕಯುತರು ಸಿಕ್ಕಿದ್ರೆ ಸಾಕು, ತಾಯಿ ಭಾರತೀಯ ಜಗತ್ತಿನ ಮುಂದೆ ಮತ್ತೊಮ್ಮೆ ವಿಶ್ವಮಾತೆಯಾಗಿ ಎದ್ದು ನಿಲ್ತಾಳೆ ಅಂತ ವಿವೇಕಾನಂದರು ಕೊಟ್ಟಂಥ ಮಾತು. ಅಂಥ ಯುವಕಯುತರು ನಾವಾಗಬಲ್ಲಿವ? 1000 ಜನ ಇದ್ದೀವಿ ನಾವು ಇವತ್ತು ಯುವಕಯುತರು, ವಯಸ್ಸಿನಿಂದ ಅನಿಸ್ಕೊಂಡವರು. ಮನಸ್ಥಿತಿಯಿಂದ ಎಷ್ಟು ಜನ ಯುವಕಯುತರು ಇದ್ದೀವಿ? ವಿವೇಕಾನಂದರು ಕೊಟ್ಟಂಥ ಡೆಫಿನೇಷನ್ನಲ್ಲಿ ಯುವಕಯುತರಾಗಬೇಕಂದ್ರೆ ಬೇಕಾಗಿರೋದು 3 ಅಸ್ತ್ರಗಳು. ದೇಹಬಲ ಗಳಿಸ್ಕೊಳ್ಳಿ. ಮೊದಲನೇದೇ ದೇಹಬಲ. ಬಂದ ತಕ್ಷಣ ಹೇಳಿದ್ರು ಸ್ವಿಮ್ಮಿಂಗ್ ಕಡ್ಡಾಯ ಮಾಡಿದ್ದೀವಿ ನಾವು LKG ಇಂದ ಮಕ್ಕಳಿಗೆ ಅಂತ. ದೇಹಬಲ ಬೆಳೆಸ್ಕೊಳ್ಳಿ. ಒಂದಲ್ಲ ಒಂದು ರೀತಿ ದೇಹಬಲ ಬೆಳೆಸ್ಕೊಳ್ಳಿ. ಯಾಕೆ? ಸಾಮಾನ್ಯ ಆಧ್ಯಾತ್ಮಿಕ ಬೇಡ, ಸೈಂಟಿಫಿಕ್ ಆಗಿ ಹೇಳೋಣ. ನಿಮ್ಮ ಬ್ರೈನ್ಸ್ನಲ್ಲಿ ಕೆಮಿಕಲ್ ರಿಲೀಸ್ ಆಗುತ್ತಾ? ಡೋಪಮಿನ್, ಆಡ್ರಲಿನ್, ಸೆರೋಟಿನ್, ಡೋಪಾಪಿಫ್ರಿನ್. ಈ ಕೆಮಿಕಲ್ ರಿಲೀಸ್ ಆಗೋದು ಯಾವಾಗ? ದೇಹವನ್ನು ದಂಡಿಸಿದಾಗ. ದೇಹ ಎಷ್ಟು ದಂಡಿಸ್ತಿರೋ ಅಷ್ಟು ನಿಮ್ಮ ಬ್ರೈನಿಗೆ ಕೆಲಸ ಮಾಡ್ಲಿಕ್ಕೆ ಬೇಕಾಗಂತ, ಮೋಟಿವೇಶನ್ ಮಾಡ್ಲಿಕ್ಕೆ ಬೇಕಾದಂಥ ಕೆಮಿಕಲ್ಸ್ಗಳು ರಿಲೀಸ್ ಆಗ್ತವೆ. ದೇಹವನ್ನು ದಂಡಿಸಿ ಪುಸ್ತಕದ ಮುಂದೆ ಕೂತ ಅಯ್ಯೋ ನಿದ್ದೆ ಬರಂಗಾಗುತ್ತೆ ಟೆಕ್ಸ್ಟ್ ಬುಕ್ ಮುಂದೆ ಕೂತ್ಕೊಂಡ್ರೆ ಅಂತ ಹೇಳ್ತೀವಲ್ಲ, ಯಾಕಾಗುತ್ತೆ? ಬ್ರೈನಲ್ಲಿ ಕೆಮಿಕಲ್ಸ್ಗಳು ರಿಲೀಸ್ ಆಗ್ತಿಲ್ಲ, ಬರ್ನೌಟ್ ಆಗಿದೆ ನಿಮ್ಮ ನ್ಯೂರಾನ್ಸ್ ಎಲ್ಲ. ಆ ಮೋಟಿವೇಟ್ ಮಾಡುವಂಥ ಡೋಪಮಿನ್, ಆಡ್ರಲಿನ್, ಸೆರೋಟಿನ್ ಅಂತ ಕೆಮಿಕಲ್ ರಿಲೀಸ್ ಆಗಬೇಕಂದ್ರೆ, ನೋಪೋಪಿಫ್ರಿನ್ ಅಂತ ಕೆಮಿಕಲ್ ರಿಲೀಸ್ ಆಗಬೇಕಂದ್ರೆ ದೇಹವನ್ನು ದಂಡಿಸಿ, ದೇಹಬಲ ಜಾಗೃತಗೊಳಿಸ್ಕೊಳ್ಳಿ. ದೇಹಬಲ ಆಯಿತು, ಮುಂದೆ ಆತ್ಮಬಲ, ಮನೋಬಲ ಅಂದ್ರೇನು? ಮನಸ್ಥಿತಿ ಗಟ್ಟಿಯಾಗಿರಬೇಕು, ಕಾನ್ಫಿಡೆನ್ಸ್ ಇರಬೇಕು. ವಿವೇಕಾನಂದ ಹೇಳಿದ್ರು, ವಿದೇಶವನ್ನು ಸುತ್ತಿ ಬಂದ ನಂತರ, ಇಂಡಿಯನ್ಸ್ ಹ್ಯಾವ್ ಎ ಗ್ರೇಟ್ ಮೈಂಡ್ ಬಟ್ ಎ ವೀಕ್ ಮೈಂಡ್ ಸೆಟ್ ಅಂತ. ಅದ್ಭುತ ಜ್ಞಾನ ಭಾರತೀಯರಲ್ಲಿ, ಅದ್ಭುತ ಮನಸ್ಸು, ಆದರೆ ಮನಸ್ಥಿತಿ ಕುಗ್ಗೋಗಿದೆ. ಆ ಮನಸ್ಥಿತಿ ಜಾಗೃತಗೊಳಿಸಬೇಕಲ್ಲ, ಸ್ವಾಭಿಮಾನ ಬರಬೇಕಲ್ಲ, ಅದನ್ನೇ ಹೇಳೋದು. ಯಾರು ನೆಪಗಳನ್ನು ಕೊಡ್ಲಿಕ್ಕೆ ಹೋಗಬೇಡಿ ಜೀವನದಲ್ಲಿ. ನಾನು ಬಡಮನೇಲಿ ಹುಟ್ಟು ಬಂದಿದ್ದು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಂದು, ನಾನೇನು ಮಹಾ ಸಾಧನೆ ಮಾಡ್ತೀನಿ. ನಾವು ನೋಡಿದ್ದೀವಿ ಬೆಂಗಳೂರಿನಲ್ಲಿ AC ಕಾಲೇಜ್ನಲ್ಲಿ ಓದೋರು, AC ಶಾಲೆಗಳಲ್ಲಿ ಓದೋರು, AC ಮನ್ನಲ್ಲಿ ಹುಟ್ಟು ಬೆಳೆದಿರ್ತಾರೆ ಮಕ್ಕಳು, AC ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ, AC ಸ್ಕೂಲಿಗೆ ಬಿಡ್ತಾರೆ, AC ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂತಾರೆ, AC ಆಡಿಟೋರಿಯಂನಲ್ಲಿ ಅವ್ರ ಅಸೆಂಬ್ಲಿ ನಡೆಯುತ್ತೆ. AC ಚೇಂಬರಲ್ಲೇ ಬೆಳೆದಿರುವಂಥ ಮಕ್ಕಳು, ಆ ಮಗುವಿನ ಚರ್ಮಕ್ಕೆ ಒಂದು ದಿನ ಬಿಸಿಲು ತಾಗಿಲ್ಲ. ಆ ರೀತಿ ಬೆಳೆದಿರುವಂಥ ಮಕ್ಕಳ 1000 ಜನ ನಾವು ದಿನ ನಮ್ಮ ಬೆಂಗಳೂರಿನಲ್ಲಿ ನೋಡ್ತಾ ಇರ್ತೀವಿ. ನಾನು ಹೇಳ್ತಿರೋದಲ್ಲ, ನಮ್ಮಪ್ಪ ಹೇಳಿದ್ದು. ನಮ್ಮಪ್ಪ ಬೆಂಗಳೂರಿನಲ್ಲಿ ಆಟೋ ಡ್ರೈವರ್, ಆಟೋ ಓಡಿಸ್ತಾರೆ ನಮ್ಮಪ್ಪ. ನಮ್ಮಪ್ಪ ಹೇಳ್ತಾರೆ, ಆಟೋದಲ್ಲಿ ಹೋಗ್ತಾ ಇರಬೇಕಾದ್ರೆ ಇಂಥ AC ಕಾರ್ನಲ್ಲಿ ಹೋಗ್ತಿರುವಂಥ ಮಕ್ಕಳನ್ನ ನೋಡ್ಕೊಂಡು ಹೋಗ್ತೀನಿ ನಾನು ಅಂತ. ಈ AC ಚೇಂಬರ್ನಲ್ಲಿ ಬೆಳೆದಿರುವಂಥ ಆ ಮಕ್ಕಳನ್ನ ಒಂದು ದಿನ ಬೀದಿಗೆ ಬಿಡಿ, ಒಂದು ನಾಯಿಯನ್ನು ಎದುರಿಸುವಂಥ ಸಾಮರ್ಥ್ಯ ಆ ಮಗುವಿಗೆ ಇರೋದಿಲ್ಲ.
ಕಾರಣ ಜೀವನದಲ್ಲಿ ತಾಕತ್ತೆ ಬೆಳೆಸ್ಕೊಂಡಿಲ್ಲ ಮನಸ್ಥಿತಿ. ಅದೇ ನಮ್ಮ ಮಕ್ಕಳು, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದಿರೋರು, ಸ್ಕೂಟಿ ಎತ್ಕೊಂಡು ಹೋಗ್ತಿರ್ತೀರಾ, ಯಾವ ಏರಿಯಾಗೆ ಹೋದ್ರೆ ಏನು ಸಮಸ್ಯೆ ಸ್ಪಷ್ಟ ಗೊತ್ತಿರುತ್ತೆ ನಿಮಗೆ. ಇದೆಲ್ಲ ಸಾಮಾನ್ಯ ಜೀವನದಲ್ಲಿ ಎದುರಿಸಬೇಕಾಗಿರುವಂಥ ಕಷ್ಟಗಳು. ಆ ಕಷ್ಟಗಳನ್ನು ಎದುರಿಸೋದು ಕೂಡ ಆ ಮಕ್ಕಳಿಗೆ ಗೊತ್ತಿಲ್ಲ. ತುಂಬ ಸೇಫ್ ಝೋನಲ್ಲಿ ಬೆಳೀತಿರ್ತಾರೆ, ಕಂಫರ್ಟ್ ಝೋನಲ್ಲಿ. ಆ ಕಂಫರ್ಟ್ ಝೋನ್ ಇರೋ ಮಕ್ಕಳನ್ನ ನೀವು ಎ ಸಿ ಚೇಂಬರಲ್ಲಿ ಕೂರಿಸ್ಕೊಂಡು ಮುಂದೆ ಬಿಸ್ನೆಸ್ ಮಾಡಪ್ಪ ಅಂದರೆ ಎದುರಿಗಿರುವಂಥ ವ್ಯಕ್ತಿಗೆ ನೋ ಅಂತ ರಿಜೆಕ್ಟ್ ಕೊಡಲಿಕ್ಕೂ ಕೂಡ ಆ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಆ ಕಾರಣದಿಂದ ಈ ನೆಪೋಟಿಸಮ್ನಲ್ಲಿ ಬೆಳೆದಿರುವಂಥ ಮಕ್ಕಳು ಇರ್ತಾರಲ್ಲ, ಅಮ್ಮಮ್ಮ ಅಂದರೆ 2 ತಲೆಮಾರು, 3ನೇ ತಲೆಮಾರಿಗೆ ಅವ್ರು ಇಡೀ ವಂಶದ ಆಸ್ತಿಯನ್ನು ಖರೀದಿಸಲಿಕ್ಕೆ ಒಂದು ಮಗು ಹುಟ್ಟಿರುತ್ತೆ ಆ ಮನೆಯಲ್ಲಿ. ಅವರ ಮನೆತನದ ಬಿಸ್ನೆಸ್ ನೋಡ್ಕೊಳ್ಳೋಷ್ಟು ಸಾಮರ್ಥ್ಯ ಮಕ್ಕಳಿಗೆ ಇರೋದಿಲ್ಲ. ನಾವು ಹುಟ್ಟಿದ್ದೀವಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ, ಸಾಧನೆ ಕಳ್ಕೊಂತೀನಂತೂ ಕಳ್ಕೊಳ್ಳಿಕ್ಕೆ ಏನಿಲ್ಲ ನಮ್ಮ ಹತ್ರ, ಪಟಾಪುಷ್ಟ ನಿಕ್ಲಾ ಹೀರೋ ಅಂತ ಬದುಕ್ತಾ ಇರೋದು ನಮ್ಮ ಜೀವನ. ಅದೇ ರೀತಿ ಬದುಕಬೇಕಾಗಿರೋದು ಮತ್ತು ಜೀವನವನ್ನು. ನೆಪಗಳು ಕೊಡಬೇಡಿ. ಬಡತನ ಅನ್ನೋದು ಜೀವನದಲ್ಲಿ ಶಾಪ ಅಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀವಿ ಶಾಪ ಅಲ್ಲ, ಅದೊಂದು ವರ. ಜಗತ್ತಿನ ಯಾವ ವಿಶ್ವವಿದ್ಯಾನಿಲಯವೂ ಕಲಿಸ್ಲಿಕ್ಕೆ ಆಗದಿರುವಂಥ ಪಾಠವನ್ನು ನಿಮ್ಮ ಮನೆತನ ಕಳಿಸ್ಕೊಡುತ್ತೆ ನಿಮಗೆ. ನಿಮ್ಮ ಜೀವನದಲ್ಲಿ ಪಡುವಂಥ ಕಷ್ಟಗಳು ಕಳಿಸ್ಕೊಡ್ತಾವೆ ನಿಮಗೆ. ಅದನ್ನು ಪಾಠವಾಗಿ ಸ್ವೀಕರಿಸಿ ಜೀವನದಲ್ಲಿ ಸಾಧನೆ ಮಾಡಿ. ಸಾಧನೆ ಮಾಡಲಿಕ್ಕೆ ಗುರಿಯನ್ನು ಇಡಿ. ಸಣ್ಣ ಪುಟ್ಟದಲ್ಲ ಗುರಿ. 15,000 ಸಂಬಳ 30,000 ಸಂಬಳ ಅಲ್ಲ. ನಾನು ಏನು ಕೆಲಸ ಮಾಡ್ತಿದ್ರು ಅದು ದಿ ಬೆಸ್ಟ್ ಆಗಬೇಕು. ಡಾಕ್ಟರ್ ಆಗ್ತೀನಿ, ಜಗತ್ತಿನ ದಿ ಬೆಸ್ಟ್ ಡಾಕ್ಟರ್ ಆಗ್ತೀನಿ. IAS ಆಗ್ತೀನಾ, ಒಂದು ಇನ್ಸ್ಟಿಟ್ಯೂಷನ್ ತೊಗೊತೀನಿ, ಆ ಇನ್ಸ್ಟಿಟ್ಯೂಷನ್ ಕಂಪ್ಲೀಟನ್ನು ಚೇಂಜ್ ಮಾಡ್ತೀನಿ. ನಾನು ಎಜುಕೇಷನ್ ಇರ್ಬೋದು, ಮೆಡಿಕಲ್ ಸೈನ್ಸ್ ಇರ್ಬೋದು, ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಚೇಂಜ್ ಮಾಡ್ತೀನಿ. ನಾನು ಜೀವನದಲ್ಲಿ ಏನು ಮಾಡಿದ್ರು ಗುರಿ ದೊಡ್ಡದಿರಬೇಕು. ಶಾಸ್ತ್ರಗಳ ಮಾತು, ಯೋ ವೈ ಭೂಮಿ ತತ್ ಸುಖಂ ನಲ್ಪೆ ಸುಖಮಸ್ತಿ. ಸಣ್ಣ ಪುಟ್ಟ ಕನಸಿನಲ್ಲಿ ಸಣ್ಣ ಪುಟ್ಟದರಲ್ಲಿ ಖುಷಿಯನ್ನು ಕಾಣೋದಲ್ಲ, ದೊಡ್ಡ ಕನಸನ್ನು ಕಾಣೋ, ದೊಡ್ಡ ಸಾಧನೆಯಲ್ಲಿ ಖುಷಿಯನ್ನು ಸುಖವನ್ನು ಕಾಣು. ಆ ದೊಡ್ಡ ಕನಸು ನಮ್ದಾಗಿರಬೇಕು. ಅಂಥ ಕನಸುಗಳನ್ನು APJ ಅಬ್ದುಲ್ ಕಲಾಂ ಅವರು ಹೇಳಿದ್ರಲ್ಲ, ಕನಸು ಯಾವುದು? APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಡ್ರೀಮ್ ಇಸ್ ನಾಟ್ ದಟ್ ಯು ಸಿ ವೈ ಸ್ಲೀಪಿಂಗ್, ಡ್ರೀಮ್ ಇಸ್ ದಟ್ ಡಸ್ ನಾಟ್ ಲೆಟ್ ಯು ಸ್ಲೀಪ್. ಮಲಗಿರಬೇಕಾದ್ರೆ ಕಾಣೋದಲ್ಲಪ್ಪ ಕನಸು, ಯಾವುದೇ ನನ್ನ ಮಲಗಲಿಕ್ಕೂ ಬಿಡದಂಗೆ ಪ್ರತಿಕ್ಷಣ ಕಾಡುತ್ತಲ್ಲ, ಅದು ನಿಜವಾದ ಕನಸು. ಅಂತಹ ಕನಸನ್ನು ಜೀವನದಲ್ಲಿ ಕಾಣಿ. ಅಂಥ ಅಗ್ನಿ ಉರಿತಾ ಇರಬೇಕು. ಆದ ಕನಸಿನ ಪರವಾಗಿ ವಿವೇಕಾನಂದ ಹೇಳಿದ್ರು, ಓನ್ಲಿ ಯೂಸ್ ಕ್ಯಾನ್ ಡೇರ್ ಟು ಡ್ರೀಮ್. ಯುವಕರಲ್ಲಿ ಮಾತ್ರ ಕನಸನ್ನು ಕಾಣುವಂಥ ಸಾಮರ್ಥ್ಯ ಇರುತ್ತೆ. ಯಾರಿಗೋಸ್ಕರ ಕನಸು ಕಾಡ್ತೀರಾ? ಸ್ವಾರ್ಥಕ್ಕೋಸ್ಕರ ಅಲ್ಲದಿದ್ರೂ ಪರವಾಗಿಲ್ಲ, ಮನೆಯಲ್ಲಿ ನಮಗೋಸ್ಕರ ಅಂತ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಿರುವಂಥ ಆ 2 ಜೀವಗಳಿದ್ದಾವಲ್ಲ, ತಂದೆ ತಾಯಿ, ಅವ್ರಿಗೋಸ್ಕರ ಆದರೂ ಕನಸನ್ನು ಕಾಣಿ. ನಿಮಗೆ ಮೋಟಿವೇಶನ್ ಬೇಕಾ ಓದಲಿಕ್ಕೆ? ಮೋಟಿವೇಶನ್ ಸ್ಪೀಚ್ಗಳು ಬೇಕಾಗಿಲ್ಲ. ನಿಮ್ಮ ತಂದೆ ತಾಯಿ ಮುಖವನ್ನು ನೋಡಿ ಸಾಕು, ಮೋಟಿವೇಶನ್ ಬರುತ್ತೆ. ಪರ್ಪಸ್ ಬೇಕಾ ಜೀವನದಲ್ಲಿ? ಅಪ್ಪ ಅಮ್ಮನನ್ನು ನೋಡಿ. ಅವ್ರಿಗಿಂತ ದೊಡ್ಡ ಪರ್ಪಸ್ ಜೀವನದಲ್ಲಿ ಬೇಕಾಗಿಲ್ಲ ಸಾಧನೆ ಮಾಡಲಿಕ್ಕೆ. ನಮ್ಮ ಅಮ್ಮ ಇದುವರೆಗೂ ಚೆನ್ನಾಗಿರೋ ಸೀರೆಯನ್ನು ಹಾಕಿಲ್ಲ. 1000 ರೂಪಾಯಿ ರೇಷ್ಮೆ ಸೀರೆನ ತಗೊಂಡು ನಮ್ಮವನಿಗೆ ಹಾಕಿಸ್ತೀನಿ ನಾನು. ನಮ್ಮಪ್ಪ ಇದುವರೆಗೂ ಚೆನ್ನಾಗಿರೋ ಗಾಡಿಯಲ್ಲಿ ಓಡಾಡಿಲ್ಲ. ರೋಲ್ಸ್ ರಾಯ್ಸನ್ನೇ ತೊಗೊಂಡು ದೂರ ತುಂಬ ಓಡಾಡಿಸ್ತೀನಿ ನಮ್ಮಪ್ಪನನ್ನು. ಆ ಕನಸು ತಂದೆ ತಾಯಂದ್ರಿಗೋಸ್ಕರ ಕಾಣಬೇಕಾಗಿದೆ. ನಾವು ದಿನ ಬೆಳಗ್ಗೆದ್ದು ಬಂದು ಶಾಲಾ ಕಾಲೇಜಿನ ಬೆಂಚ್ ಮೇಲೆ ಕೂತಾಗ ನೆನಪಾಗಬೇಕು, ನಾನು ಮಾತ್ರ ಬಂದು ಬೆಂಚ್ ಮೇಲೆ ಕೂರ್ತಾ ಇಲ್ಲ, ನನ್ನ ಅಪ್ಪ ನನ್ನ ಮೇಲೆ ಹೊತ್ತಿರುವಂಥ 100 ಕನಸುಗಳು ಬಂದು ದಿನನಿತ್ಯ ನನ್ನ ಜೊತೆ ಬೆಂಚ್ ಮೇಲೆ ಕೂರ್ತಾ ಇದೆ. ನನ್ನ ಅಮ್ಮ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಬಂದು ನನ್ನ ಜೊತೆ ಬೆಂಚ್ ಮೇಲೆ ಕೂರ್ತಾ ಇದೆ. ನನ್ನ ಅಪ್ಪ ನನ್ನ ಮೇಲೆ ಕಂಡಿರುವಂಥ 1000 ಆಶೆಗಳು ಬಂದು ದಿನನಿತ್ಯ ನನ್ನ ಜೊತೆ ಬೆಂಚ್ ಮೇಲೆ ಕೂರ್ತಾ ಇದೆ. ನೆನಪಾಗಬೇಕು ನಾವು. ನಮಗೆ ಸುಮ್ಮನೆ ಕಳಿಸ್ತಾರ ಯಾರು ತಂದೆ ತಾಯಂದರು? ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ, ಕರಾರುವಕ್ಕಾಗಿ. ಇವತ್ತು ನೀವು ಮನೆಗೆ ಹೋದ ನಂತರ ಅಪ್ಪ ಅಮ್ಮನ ಕೂರಿಸ್ಕೊಂಡು ಕೇಳಿ, ಏನು ಕಾಲೇಜಿಗೆ ಕಳಿಸ್ತಾ ಇದ್ದೀರಾ ನಾನು ಖಡಾಖಂಡಿತವಾಗಿ ಹೇಳ್ತಿಲ್ಲ. ಇರುವಂಥ ನಿಮ್ಮೆಲ್ಲ ಅಪ್ಪ ಅಮ್ಮಂದಿರು ಕೊಡುವಂಥ ಒಂದೇ ಒಂದು ಉತ್ತರ, ನನ್ನ ಜೀವನಕ್ಕಿಂತ ಎತ್ತರದ ಸ್ಥಾನದ ನಿನ್ನ ಜೀವನವನ್ನು ಬದುಕಬೇಕು, ನಿನ್ನ ಜೀವನ ಸುಖವಾಗಿರಬೇಕು, ಅದಕ್ಕೋಸ್ಕರ ಕಳಿಸ್ತಾ ಇದ್ದೀನಿ ಶಾಲಾ ಕಾಲೇಜ್ಗೆ ಅಂತ. ಯಾವುದೇ ಸ್ವಾರ್ಥ ಇಲ್ಲ ಆ 2 ಜೀವಗಳಿಗೆ, ಯಾವುದೇ ಸ್ವಾರ್ಥ ಇಲ್ಲ. ಎಲ್ಲ ನಮಗೋಸ್ಕರ ಅಂತ ಮುಡಿಪಾಗಿಟ್ಟಿದ್ದಾರೆ. ನಾವು ಅನ್ಕೋಬೋದು, ಅರೆ ಯವ್ವನವಿರೋದು ಎಂಜಾಯ್ ಮಾಡಲಿಕ್ಕೆ, ನನ್ನ ಫ್ರೆಂಡ್ಸ್ ನನಗೆ ಮುಖ್ಯ ಆಗ್ತಾರೆ, ನನ್ನ ಫ್ರೆಂಡ್ ಸರ್ಕಲ್ ಮುಖ್ಯ ಆಗುತ್ತೆ, ನಮ್ಮ ಅಪ್ಪ ಅಮ್ಮನಿಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ನನ್ನ ಫ್ರೆಂಡ್ಸು, ಎಷ್ಟೇ ಆಗಬಹುದು. ಆದರೆ ಅಕಸ್ಮಾತ್ ಒಂದು ದಿನ ಆಗದೇ ಇರಲಿ, ಆದರೆ ಅಕಸ್ಮಾತ್ ನಮಗೇನಾದರೂ ಒಂದು ಗಾಡಿಯಲ್ಲಿ ಓಡಾಡ್ತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಆಗಿ ನಮಗೆ ಆರೋಗ್ಯ ಸಮಸ್ಯೆ ಬಂದು ಹಾಸ್ಪಿಟಲೈಸ್ ಆದರೆ, ಹಾಸ್ಪಿಟಲ್ನ ರಿಸೆಪ್ಷನ್ನ ಮುಂದೆ ನಿಂತ್ಕೊಂಡು ದಯವಿಟ್ಟು ಆಗೋದಿದ್ರೆ ಖರ್ಚನ್ನು ಕಮ್ಮಿ ಮಾಡಿ ಅಂತ ಕೈ ಮುಗಿದು ಕೇಳ್ಕೊಳ್ಳೋದು ನಿಮ್ಮ ಅಪ್ಪ ಮಾತ್ರ. ನಿಮಗೆ ಸಮಸ್ಯೆ ಬಂದಾಗ ಊರಿನವರ ಹತ್ರ ಮುಂದೆ ನಿಂತ್ಕೊಂಡು, ಅನೇಕ ಜನರ ಹತ್ರ ನಿಂತ್ಕೊಂಡು ದಯವಿಟ್ಟು ನನ್ನ ಮಗನಿಗೆ ನನ್ನ ಮಗಳಿಗೆ ಏನೋ ಬೇಕಾಗಿದೆ ಅದಕ್ಕೆ ಸಾಲ ಕೊಡ್ತೀರಾ ಅಂತ ಕೈ ಚಾಚೋದು ನಿಮ್ಮ ತಾಯಿ ಮಾತ್ರ. ಅದು ನಿಮ್ಮ ಅಪ್ಪ ಅಮ್ಮ ಬಿಟ್ಟರೆ ಇನ್ಯಾರು ಮಾಡೋದಿಲ್ಲ ನಿಮಗೋಸ್ಕರ. ಜೀವನದಲ್ಲಿ ಏನನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ, ನಿಮ್ಮ ಫ್ರೆಂಡ್ ಕೂಡ ನಿನ್ನ ಹತ್ರ ಮಾತಾಡ್ತಿದ್ದಾರಾ ಅಂದರೆ ಎಕ್ಸಾಮ್ ಟೈಮಲ್ಲಿ ಏನೋ ನೋಟ್ಸ್ ಬೇಕಾಗಿದೆ ಅಂತ ಅರ್ಥ. ನಿನ್ನ ಫ್ರೆಂಡ್ಸ್ ಕೂಡ ಯಾವತ್ತೂ ಇಲ್ದಿರೋದು ಬಂದು ನಿನ್ನ ಜೊತೆ ಖುಷಿಯಾಗಿ ಮಾತಾಡ್ತಾರೆ ಅಂದರೆ ಏನೋ ಕೆಲಸ ಆಗಬೇಕಾಗಿದೆ ಅಂತ ಅರ್ಥ. ಏನಿಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಶಿಪ್ ಎಷ್ಟು ವರ್ಷ ಇರುತ್ತೆ? ಅಮ್ಮಮ್ಮ ಅಂದರೆ ಕಾಲೇಜ್ ಮುಗಿಸ್ತೀರಾ, ಕಾಲೇಜ್ ಆದಮೇಲೆ ಕೆಲಸದ ಟೈಮಲ್ಲಿ ಇರ್ಬೋದು, ಆದರೆ ಕೊನೆಗೆ ನಿಮಗೆ ಮುಖ್ಯ ಆಗೋದು ನಿಮ್ಮ ಮನೆ ಮಾತ್ರ. ಯಾಕೆ? ನಿಮ್ಮ ತಂದೆ ತಾಯಿ ಮಾತ್ರ ನಿಮ್ಮನ್ನು ಆ ರೀತಿ ನೋಡ್ಕೊಳ್ಳಿಕ್ಕೆ ಸಾಧ್ಯ. ಇನ್ಯಾರು ಕೂಡ ಅಷ್ಟು ಸ್ವಾರ್ಥತೆಯನ್ನು ಬಿಟ್ಟು ನಿಸ್ವಾರ್ಥವಾಗಿ ನಿಮಗೋಸ್ಕರ ಎಲ್ಲವನ್ನು ಅರ್ಪಣೆ ಮಾಡಲಿಕ್ಕೆ ಇನ್ಯಾರೂ ಸಿದ್ಧರಾಗಿರೋದಿಲ್ಲ. ಅಂಥ ತಂದೆ ತಾಯಂದ್ರಿಗೋಸ್ಕರ ನಾವು ಕನಸನ್ನು ಕಾಣಿ ಅವರ ಕನಸನ್ನು ಸಾಕಾರಗೊಳಿಸಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ? ನಿಮ್ಮ ತಂದೆ ತಾಯಂದ್ರಿಗೂ ಅನೇಕ ಜನ ಹೇಳಿರ್ತಾರೆ, ಮಗ ಹಾಳಾಗ್ತಿದ್ದಾನೆ, ಶಾಲೆಗೆ ಕಳಿಸ್ಬೇಡಿ, ಕಾಲೇಜಿಗೆ ಕಳಿಸ್ಬೇಡಿ, ಕೆಲಸಕ್ಕೆ ಹಾಕಿ. ಮನೇಲಿ ಹೇಳಿರ್ತಾರೆ 1000 ಜನ, ನಿಮ್ಮ ಮಗಳನ್ನೇನು ಕಾಲೇಜಿಗೆ ಕಳಿಸ್ತೀರಾ, ಮದುವೆ ಮಾಡಿಸಿ ಹೇಳೋರು 1000 ಜನ ಇರ್ತಾರೆ. ನಿಮ್ಮ ಮುಂದೆ ಹೇಳಿರಲ್ಲ ನಿಮ್ಮ ತಂದೆ ತಾಯಿ, ಅವ್ರು ಕೇಳಿರ್ತಾರೆ ಇಂಥ 1000 ಮಾತುಗಳನ್ನು. ಕೇಳಿದ ನಂತರವೂ ಅರೆ ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆಯಪ್ಪ, ನನ್ನ ಮಗಳ ಮೇಲೆ ನನಗೆ ವಿಶ್ವಾಸ ಇದೆ, ನನ್ನ ಮಗಳು ಚೆನ್ನಾಗಿ ಓದ್ತಾಳೆ, ನನ್ನ ಮಗ ಜೀವನದಲ್ಲಿ ಸಾಧನೆ ಮಾಡ್ತಾನೆ ಅಂತ ನಿಮ್ಮ ಶಾಲಾ ಕಾಲೇಜಿಗೆ ಕಳಿಸಿರ್ತಾರಲ್ಲ, ಆ ತಂದೆ ತಾಯಂದ್ರ ನಂಬಿಕೆ ಯಾವತ್ತಿಗೂ ಹುಸಿ ಮಾಡುವಂತಿಲ್ಲ ನಾವು.
ಆ ತಂದೆ ತಾಯಂದ್ರಿಗೋಸ್ಕರ ಜೀವನವನ್ನು ಅರ್ಪಣೆ ಮಾಡಬೇಕು, ಆ ತಂದೆ ತಾಯಂದ್ರಿಗೋಸ್ಕರ ಬದುಕಬೇಕು, ಆ ತಂದೆ ತಾಯಂದ್ರಿಗೋಸ್ಕರ ಬೆಳೆಸ್ಕೊಳ್ಳಿ ಮನಸ್ಥಿತಿಯನ್ನು. ಇದೇ ಮನೋಬಲ, ದೇಹಬಲ, ಮನೋಬಲ, ಕೊನೆಗೆ ಒಂದು ಆತ್ಮಬಲ. ಕೊನೆಯಲ್ಲಿ ಬೇಕಾಗಿರೋದು ಮೂರನೇ ಸೂತ್ರ ಆತ್ಮಬಲ. ಆತ್ಮಬಲ ಅಂದ್ರೇನು? 1000 ಜನ ಮಧ್ಯದಲ್ಲಿದ್ದರೂ ಕೂಡ ನೀನಾಗಿರೋದಿದೆಯಲ್ಲ ಅದೇ ಆತ್ಮಬಲ. 1000 ಜನ ಇನ್ಫ್ಲೂಯೆನ್ಸ್ 1000 ಮಾಡಲಿ, ಪಿಯರ್ ಪ್ರೆಷರ್ ಅಂತ ಹೇಳ್ತೀವಲ್ಲ, ಅಕ್ಕಪಕ್ಕದ ಸ್ನೇಹಿತರಿಂದ ಪ್ರೆಷರೈಸ್ ಆಗಿ ಏನೋ ಅನ್ನ ಮಾಡ್ಲಿಕ್ಕೆ ಹೋಗೋದು. ಯಾಕೆ ಮಾಡ್ತೀವಿ ಅಂದರೆ ಆತ್ಮಬಲ ಇಲ್ಲ ನಮ್ಮಲ್ಲಿ. ನಮ್ಮ ಹಾದಿಯನ್ನು ಫಾಲೋ ಮಾಡ್ಲಿಕ್ಕೆ ನಮ್ಮ ಹತ್ರ ಕಾನ್ಫಿಡೆನ್ಸ್ ಇಲ್ಲ, ಅದಕ್ಕೆ ಇನ್ನೊಬ್ಬರ ಹಾದಿಯನ್ನು ಫಾಲೋ ಮಾಡ್ತೀವಿ ನಾವು. ಆತ್ಮಬಲ ಇರಬೇಕು ಜೀವನದಲ್ಲಿ. ನಿನ್ನ ಗುರಿಯ ಪರವಾಗಿ ಆತ್ಮಬಲ ಇರಲಿ. ನಿಮ್ಮ ಗುರಿ ಯಾವುದನ್ನೇ ಇಟ್ಕೊಳ್ಳಿ. ಶಿಕ್ಷಣವೇ ಅಂತ ಹೇಳ್ತಿಲ್ಲ, ನನಗೆ ಶಿಕ್ಷಣ ಆಗ್ತಿಲ್ಲಪ್ಪ, ನಾನು ಸ್ಪೋರ್ಟ್ಸ್ನಲ್ಲಿ ಸಾಧನೆ ಮಾಡ್ತೀನಿ, ಮಾಡಿ ಸ್ಪೋರ್ಟ್ಸ್ನಲ್ಲಿ ಸಾಧನೆ. ಆದರೆ ಆ ಗುರಿಯ ಮೇಲೆ ಆತ್ಮಬಲ, ನಂಬಿಕೆ ಎಷ್ಟರ ಮಟ್ಟಿಗೆ ಇರಬೇಕು ನಿಮಗೆ. ವಿರಾಟ್ ಕೊಹ್ಲಿಗಿದ್ದಂಥ ನಂಬಿಕೆ. ಇವತ್ತು ವಿರಾಟ್ ಕೊಹ್ಲಿಯನ್ನು ಕಿಂಗ್ ಕೊಹ್ಲಿ ಅಂತ ಇಡೀ ದೇಶ ಆರಾಧಿಸುತ್ತಲ್ಲ, ಅದೇ ವಿರಾಟ್ ಕೊಹ್ಲಿ ಅಂಡರ್-18 ಮ್ಯಾಚ್ಗೆ ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಇತ್ತು ಅವ್ರದ್ದು. ಅಂಡರ್-18 ಮ್ಯಾಚಿಗೆ ಬಂದಿದ್ದಾಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡ್ತಿರಬೇಕಾದ್ರೆ 3 ದಿನದ ಮ್ಯಾಚು. 1 ದಿನ ಮ್ಯಾಚ್ ಮುಗೀತು, 2 ದಿನ ವಿರಾಟ್ ಕೊಹ್ಲಿ ಬ್ಯಾಟಿಂಗಿಗೆ ಬಂದರು. 2ನೇ ದಿನ ಮ್ಯಾಚ್ ಮುಗಿದಿದೆ, 3ನೇ ದಿನ ಮತ್ತೆ ರಿಸ್ಯೂಮ್ ಮಾಡಬೇಕು ವಿರಾಟ್ ಕೊಹ್ಲಿ. 3ನೇ ದಿನ ಮತ್ತೆ ಒಂದು ಬ್ಯಾಟಿಂಗ್ ಮಾಡಬೇಕು. 2ನೇ ದಿನ ಬ್ಯಾಟಿಂಗ್ ಮುಗಿಸಿ ಲಾಡ್ಜಲ್ಲಿ ಹೋಗಿ ಮಲ್ಕೊಂಡಿರಬೇಕಾದ್ರೆ ಮಧ್ಯರಾತ್ರಿ ಸುಮಾರಿಗೆ ಒಂದು ಫೋನ್ ಬರುತ್ತೆ. ಆ ಫೋನಲ್ಲಿ ಕೊಹ್ಲಿಗೆ ಹೇಳ್ತಾರೆ, ಅವರ ಅಕ್ಕನ ಫೋನ್. ಅಕ್ಕ ಹೇಳ್ತಾರೆ, ಮನೆಯಲ್ಲಿದ್ದಂಥ ನಮ್ಮ ಅಪ್ಪ ತೀರ್ಕೊಂಡಿದ್ದಾರಪ್ಪ, ದಯವಿಟ್ಟು ವಾಪಸ್ ಮನೆಗೆ ಬಂದುಬಿಡು ಅಂತ. 16 ವರ್ಷದ ಹುಡುಗ ವಿರಾಟ್ ಕೊಹ್ಲಿ, ಆಗ ಅಂಡರ್-18 ಮ್ಯಾಚ್. ಏನು ಮಾಡಬೇಕು? ಮನೇಲಿ ಅಪ್ಪ ತೀರ್ಕೊಂಡಿದ್ದಾರೆ, ಹುಡುಗ ಮ್ಯಾಚ್ ಆಡ್ಲಿಕ್ಕೆ ಬಂದಿದ್ದಾನೆ. ತಕ್ಷಣ ಅಕ್ಕನ ಫೋನ್ ಇಟ್ಟು ಕೋಚಿಗೆ ಫೋನ್ ಮಾಡಿದ್ರು ಕೊಹ್ಲಿ. ಕೋಚಿಗೆ ಹೇಳ್ತಾರೆ ವಿರಾಟ್, ಸರ್ ಮನೆಯಲ್ಲಿ ಅಪ್ಪ ತೀರ್ಕೊಂಡಿದ್ದಾರೆ ಅಂತ ಸರ್ ಅಂತ. ಕೋಚ್ ಕೇಳಿದ್ರು, ಏನು ಮಾಡ್ತೀಯ? ಮ್ಯಾಚ್ ಆಡ್ತೀನಿ ಸರ್ ನಾನು ಅಂತ. ತಕ್ಷಣ ಕೋಚಿಗೆ ಗಾಬರಿ ಆಯಿತು, ಏನೂ ಮಾತಾಡಲಿಲ್ಲ, ಫೋನ್ ಇಟ್ಟರು ಸರಿನಪ್ಪ ಅಂತ ಹೇಳಿ. ಕೊಹ್ಲಿ 3ನೇ ದಿನ ಬಂದರು ಬ್ಯಾಟಿಂಗಿಗೆ. ಬ್ಯಾಟಿಂಗ್ ಹೋಗೋಕೆ ಮುಂಚೆ ಕೋಚ್ ಕರೆದು ಕೇಳಿದ್ರು, ಮನೇಲಿ ಅಪ್ಪ ತೀರ್ಕೊಂಡಿದ್ದಾರೆ, ಅವ್ರನ್ನ ನೋಡೋಕೆ ಹೋಗೋದು ಬಿಟ್ಟು, ಅಂತ್ಯ ಸಂಸ್ಕಾರಕ್ಕೆ ಹೋಗೋದು ಬಿಟ್ಟು ಮ್ಯಾಚ್ ಆಡ್ತೀನಿ ಅಂತ ಬಂದಲ್ಲ, ಏನಕ್ಕೆ ಅಂತ. 16 ವರ್ಷದ ಹುಡುಗ ವಿರಾಟ್ ಕೊಹ್ಲಿ ಕೋಚಿಗೆ ಉತ್ತರ ಕೊಡ್ತಾರೆ, ಸರ್ ಅಕಸ್ಮಾತ್ ನಾನು ನಮ್ಮ ಮನೆಗೆ ಹೋದರೆ, ಈಗ ನನ್ನ ಕುಟುಂಬಸ್ಥರು ಸೇರಿರ್ತಾರೆ, ನಮ್ಮ ಬಂಧು ಬಳಗದವ್ರು ನೆಂಟರೆಲ್ಲ ಸೇರ್ಕೊಂಡು ನಮ್ಮ ಅಪ್ಪನ ಶವವನ್ನು ಮುಂದೆ ನಿಂತ್ಕೊಂಡು ಕಣ್ಣೀರಿಡ್ತಾರೆ ಸರ್. ಹೆಚ್ಚೆಚ್ಚಂದರೆ ನಾನು ಹೋಗಲ್ಲಿ ನಿಂತ್ಕೊಂಡು ಕಣ್ಣೀರಿಡ್ಬೋದು ಸರ್, ನಾನು ಇಟ್ಟಂಥ ಕಣ್ಣೀರಿಗೆ ಪ್ರತಿಫಲವಾಗಿ ನನ್ನ ತಂದೆ ಏನು ವಾಪಸ್ ಬರೋದಿಲ್ಲ ಸರ್. ಅದೇ ನಾನು ಅಕಸ್ಮಾತ್ ಇವತ್ತಿನ ದಿನ ಇಲ್ಲಿ ನಿಂತ್ಕೊಂಡು ಮ್ಯಾಚ್ ಆಡಿ ಅಕಸ್ಮಾತ್ ಸೆಂಚುರಿ ಹೊಡೆದ್ರೆ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಸರ್, ನನ್ನ ಮಗ ಏನೋ ಸಾಧನೆ ಮಾಡ್ತಿದ್ದಾನೆ ಅಂತ. ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತನಾದರೂ ಇವತ್ತು ನಾನು ಮ್ಯಾಚ್ ಆಡ್ತೀನಿ ಸರ್ ಅಂತ ವಿರಾಟ್ ಕೊಹ್ಲಿ ನಿಂತ್ಕೊಂಡು ಮ್ಯಾಚ್ ಆಡಿದ್ರು. ಅವತ್ತಿನ ದಿನ ವಿರಾಟ್ ಕೊಹ್ಲಿ 88 ರನ್ಸನ್ನು ಹೊಡೆದ್ರು, ಆಲ್ಮೋಸ್ಟ್ ಸೆಂಚುರಿ. ವಿರಾಟ್ ಕೊಹ್ಲಿ ಏನಕ್ಕೆ ಆ ಕೆಲಸ ಮಾಡಿ? ತನ್ನ ಕನಸಿನ ಮೇಲಿದ್ದಂಥ ನಂಬಿಕೆ, ನಾನು ಈ ಸಾಧನೆ ಮಾಡುವ ಮೂಲಕ ನನ್ನ ಅಪ್ಪನಿಗೆ ನಾನು ಆತ್ಮಶಾಂತಿಯನ್ನು ಒದಗಿಸ್ತೀನಿ. ತನ್ನ ಕನಸಿನ ಮೇಲಿದ್ದಂಥ ತನ್ನ ನಂಬಿಕೆ, ಅಷ್ಟು ನಂಬಿಕೆ ಇರಬೇಕು. ಇದನ್ನೇ ಆತ್ಮಬಲ ಅಂತ ಕರೆಯೋದು. ಅದೇ ಆ ದಿನ ನಾವು ಬದುಕಬೇಕಾಗಿದೆ. ಜೀವನ ಯಾವ ರೀತಿ ಬದುಕ್ತೀರಾ? ಒಬ್ಬ ದಾರ್ಶನಿಕರು ಭಾಳ ಸುಂದರವಾಗಿ ಹೇಳಿದ್ರು, ಹುಟ್ಟಿದ್ರೆ ತಾಯಿ ಸಂತೋಷ ಬೆಳೆದ್ರೆ ತಂದೆ ಆನಂದಿಸುವಂತಿರಬೇಕು, ಬಾಳಿದ್ರೆ ಸಮಾಜ ಸಂಭ್ರಮಿಸುವಂತಿರಬೇಕು, ಕೊನೆಗೊಂದು ದಿನ ಸತ್ತರೆ ಸ್ಮಶಾನ ಕೂಡ ನೀನು ನೋಡಿ ಕಣ್ಣೀರಿಡುವಂತಿರಬೇಕು. ಬದುಕಿದ್ರೆ ಅಂಥ ಬದುಕನ್ನು ಬದುಕು ಅಂತ. ಆ ಬದುಕನ್ನು ಬದುಕಬೇಕಂದ್ರೆ ಆ ಮಾರ್ಗದರ್ಶನ ನಮ್ಮ ಜೀವನದಲ್ಲಿ ಬಂದಿರಬೇಕು. ಈ ಆತ್ಮಬಲ, ಮನೋಬಲ, ದೇಹಬಲ ನಮ್ಮ ಮನಸ್ಸಿನಲ್ಲಿ ಮಾತ್ರ ಅಲ್ಲ, ನಡವಳಿಕೆನಲ್ಲಿ ಕಾಣಿಸ್ಬೇಕು. ನಮಗೆ ಕೂತಿದ್ದ ಜಾಗದಲ್ಲಿ ಬೆನ್ನು ಬಗ್ಗಿಸ್ಕೊಂಡು ತಲೆ ಬಗ್ಗಿಸ್ಕೊಂಡು ಕೂತಿರೋದಲ್ಲ. ಏನು ಮಾಡ್ತೀಯಪ್ಪ ಜೀವನದಲ್ಲಿ ಅಂದರೆ ಏನೋ ಮಾಡೋಣ ಬಿಡಿ ಸರ್ ಅಂತ ಉತ್ತರ ಕೊಡೋದಲ್ಲ. ನಮ್ಮ ನಡವಳಿಕೆನಲ್ಲಿ ಕಾಣಿಸ್ಬೇಕು ನಮ್ಮ ಆತ್ಮಬಲ. ನಡವಳಿಕೆ ಯಾವ ರೀತಿ ಆಟಿಟ್ಯೂಡ್ ಕಾಣಿಸ್ಬೇಕು ನಡವಳಿಕೆನಲ್ಲಿ. ದಾರ್ಶನಿಕರು ಹೇಳ್ತಾರಲ್ಲ, ನಡವಳಿಕೆ ಯಾವ ರೀತಿ ಇರಬೇಕು? ಐದರ್ ವಾಕ್ ಲೈಕ್ ಯು ಆನ್ ದ ಪ್ಲೇಸ್ ಆರ್ ವಾಕ್ ಲೈಕ್ ಯು ಡೋಂಟ್ ಕೇರ್ ಹೂ ಡಸ್. ಒಂದು ನಮ್ಮ ಅಪ್ಪಂದು ರೋಡು ಅನ್ನೋ ರೀತಿ ಓಡಾಡಿ, ಇಲ್ಲ ಯಾರಪ್ಪಂದಾದ್ರೆ ನನಗೇನು ಅನ್ನೋ ರೀತಿ ಓಡಾಡಿ. ನಡವಳಿಕೆನಲ್ಲಿ ಕಾಣಿಸ್ಬೇಕು ನಮ್ಮ ಆಟಿಟ್ಯೂಡ್ ಜೀವನದಲ್ಲಿ. ಅಂಥ ಆತ್ಮಬಲ, ಮನೋಬಲ, ದೇವಲ ಬಲವನ್ನು ಬೆಳೆಸ್ಕೊಳ್ಳೋಣ. ಜೀವನದಲ್ಲಿ ಸಾಧನೆಯನ್ನು ಮಾಡೋಣ. ಸಾಧನೆ ಯಾವುದು? ಇಷ್ಟನ್ನು ಒಂದು ಸಾಧನೆ ಏನು ಅಂತ ಹೇಳಬೇಕಂದ್ರೆ ಒಬ್ಬ ದಾರ್ಶನಿಕರು ಚೆನ್ನಾಗಿ ಹೇಳಿದ್ದಾರೆ. ಗೆಟ್ ಔಟ್ ಅಂದವ್ರ ಮುಂದೆ ಕಟ್ಔಟ್ ಆಗಿ ನಿಲ್ಲೋದಿದೆಯಲ್ಲ, ಅದು ನಿಜವಾದ ಸಾಧನೆ. ಅಂಥ ಸಾಧನೆನ ಜೀವನದಲ್ಲಿ ನೀವು ಮಾಡಿ. ಆ ಸಾಧನೆ ನಾವೆಲ್ಲ ಮಾಡ್ತೀವಿ ಅಂತ ನನಗಂತೂ ನಂಬಿಕೆ ಇದೆ. ಆ ಸಾಧನೆ ನಾವು ಮಾಡೇ ಮಾಡ್ತೀವಿ. ಅನೇಕರು ಹೇಳ್ತಾರೆ ಯೂತ್ ಆರ್ ಯೂಸ್ಲೆಸ್ ಅಂತ. ಯೂತ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಡ್ಲೆಸ್. ಕೆಲಸ ಏನು ಮಾಡಬೇಕಂತ ಗೊತ್ತಿಲ್ಲ, ಅದಕ್ಕೆ ಸುಮ್ಮನಿದ್ದೀವಿ ನಾವು. ಆ ಕೆಲಸವನ್ನು ಗುರುತಿಟ್ಕೊಳ್ಳಿ. ಜೀವನದಲ್ಲಿ ಏನು ಮಾಡ್ತೀನಿ ಅಂತ ಆ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಕೊನೆಗೊಂದು ಮಾತು, ನನ್ನ ನೆಚ್ಚಿನ ಬಂಧುಗಳೇ, ರಾಮರಿಗೆ ಜೀವನ ನಮ್ಮ ಪೂರ್ವಿಕರು ತಂದುಕೊಟ್ರು. ಈಗ ರಾಮರಿಗೆ ಮನೆಗಳ ಜೀವನ ನಾವು ತಂದು ಕೊಡಬೇಕಾಗಿದೆ. ರಾಮರಿಗೆ ಜಯ ತಂದು ಕೊಡೋದಂದರೆ ರಾಮರ ಹಾದಿನಲ್ಲಿ ನಡೆಯೋಣ, ಮನೆ ಅಯೋಧ್ಯೆಯನ್ನಾಗಿಸೋಣ. ಮುಂದೆ ಇಡೀ ದೇಶ ರಾಮರಾಜ್ಯವಾಗುತ್ತೆ. ಆ ಕೆಲಸ ಆಗಬೇಕಂದ್ರೆ ಮನಸ್ಸಿನಲ್ಲಿ ಅಂತ ಅಗ್ನಿ ಉರಿತಾ ಇರಬೇಕು ದೇಶ ಧರ್ಮದ ಪರವಾಗಿ. ಅಗ್ನಿ, ಕೃಷ್ಣ ಯಜುರ್ವೇದದ ಮಾತು, ಅಗ್ನಿಮಿಚ್ಛಧ್ವಂ ಭರತಃ, ಭಾರತೀಯರೇ ಅಗ್ನಿ ಅಂತ ತಯಾರಾಗಿ. ನಮ್ಮ ವೇದಗಳ ಪ್ರಥಮ ಪುಸ್ತಕ, ವೇದಗಳ ಪ್ರಥಮ ಮಂಡಳದ ಪ್ರಥಮ ಸೂಕ್ತದ ಪ್ರಥಮ ಮಂತ್ರ ಅಗ್ನಿಮೀಳೆ ಪುರೋಹಿತ ಮಿಂಗ್ನೆಸ ದೇವ ಮಾತ್ರಜಂ ಹೋತಾಹಾರ ಮೃತದಾತ. ಮೊದಲನೇ ಮಂತ್ರವೇ ಅದು. ಅಗ್ನಿಯನ್ನು ಆರಾಧಿಸಿದ್ವಿ. ಯಾವ ಅಗ್ನಿ? ಅಡುಗೆ ಮನೆಯಲ್ಲಿ ಉರಿಸುವಂಥ ಅಗ್ನಿ ಅಲ್ಲ, ನಮ್ಮ ಹೃದಯ ಗರ್ಭದಲ್ಲಿ ಜ್ವಲಂತ ಅಗ್ನಿಯಾಗಿ ಇರುತ್ತಲ್ಲ, ಆ ಪ್ರಚಂಡ ಅಗ್ನಿಯನ್ನು ಆರಾಧಿಸಿದ್ವಿ ನಾವು. ಆ ಅಗ್ನಿ ಜಾಗೃತವಾಗಲಿ ಜೀವನದಲ್ಲಿ. ಅಗ್ನಿ ಜಾಗೃತವಾಗಿ ನಮ್ಮ ಮುಂದಿನ ಕೆಲಸ ಯಾವುದು? ನಮ್ಮ ಪರಂಪರೆ ಉಳಿವು,
ಪರಂಪರೆ ಉಳಿಸ್ಕೊಳ್ಳಿಕ್ಕೆ ನಮ್ಮ ಪೂರ್ವಿಕರು ರಾಮ ಮಂದಿರ ಉಳಿಸ್ಕೊಂಡ್ರು. ಮುಂದೆ ನಮ್ಮ ಕಾರ್ಯ ಹಿರಿಯರು ಹೇಳಿದ್ದಾರೆ, ಅಯೋಧ್ಯ ತೋ ಬಿಜಾಕಿ ಹೇ, ಮಥುರಾ ಕಾಶಿ ಬಾಕಿ ಹೇ. ರಾಮರ ಕಾರ್ಯ ಸಾಕಾರಗೊಳಿಸಿದ್ದೀವಿ, ಮುಂದೆ ಕೃಷ್ಣರ ಕಾರ್ಯ ಸಾಕಾರ ಆಗಬೇಕಾಗಿದೆ, ಕಾಶಿ ವಿಶ್ವನಾಥರ ಕಾರ್ಯ ಸಾಕಾರ ಆಗಬೇಕಾಗಿದೆ. ಇದೇ ಪ್ರಶ್ನೆಯನ್ನ ಮೊನ್ನೆ ಕಾಶಿ ವಿಶ್ವನಾಥರ ದೇವಸ್ಥಾನದ ಕೇಸನ್ನು ಈಗ ಪ್ರಸ್ತುತ ಕೋರ್ಟ್ನಲ್ಲಿ ನಡೆಸ್ತಾ ಇರುವಂಥ ಶ್ರೀ ವಿಷ್ಣು ಶಂಕರ್ ಜಿಜೆನ್ ವಕೀಲರು ಅವ್ರ ಹತ್ರ ಕೂತ್ಕೊಂಡು ಸನಾತನ ಸಂಸ್ಥೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅವ್ರು ಹೇಳಿದ್ರು, ಆ ವಕೀಲರ ಹತ್ರ ಒಬ್ಬ ಪತ್ರಕರ್ತರು ಪ್ರಶ್ನೆ ಮಾಡಿದ್ರಂತೆ, ನೀವು ರಾಮ ಮಂದಿರ ಬೇಕು ಅಂತ ಹೇಳ್ತಿದ್ರಿ, ಈಗ ಮಥುರಾ ಕೃಷ್ಣ ಜನ್ಮಭೂಮಿ ಬೇಕು ಅಂತ ಹೇಳ್ತೀರಾ, ಮುಂದೆ ಕಾಶಿ ವಿಶ್ವನಾಥ ದೇವಸ್ಥಾನ ಮಾತಾಡ್ತೀರಾ? ಹಾಗೆ ನೋಡಿದ್ರೆ ಮೊಘಲರು ಭಾರತದಲ್ಲಿ ನಾಶ ಮಾಡಿ ಹೋಗಿರುವಂಥ 35,000 ಹಿಂದೂ ದೇವಸ್ಥಾನಗಳಿದ್ದಾವೆ. ಸೀತಾರಾಮ್ ಗೋಯಲ್ ಅಂತ ಇತಿಹಾಸಕಾರ ಹೇಳ್ತಾರೆ, ಸಾವರ್ಕರ್ ಅಂತ ಇತಿಹಾಸಕಾರ 6 ಗ್ಲೋರಿಯಸ್ ಎಪೋಕ್ಸ್ ಆಫ್ ಇಂಡಿಯನ್ ಹಿಸ್ಟರಿಯಲ್ಲಿ ಬರೀತಾರೆ. ಹಾಗಂತ ಮೊಘಲರು ನಾಶ ಮಾಡಿರುವಂಥ 35,000 ಹಿಂದೂ ದೇವಸ್ಥಾನಗಳನ್ನು ಕೂಡ ಹಿಂದೂಗಳು ವಾಪಸ್ ತಗೊಂತೀರ ಸಂವಿಧಾನದ ಅಡಿನಲ್ಲಿ? ಆಗ ವಕೀಲರಾದಂಥ ವಿಷ್ಣು ಶಂಕರ್ ಜಿಜೆನ್ ಅವರು ಹೇಳಿದ್ರು, ಪತ್ರಕರ್ತರು ಮುಂದುವರಿಸಿ ಕೇಳಿದ್ರು, ಆ 35,000 ಹಿಂದೂ ದೇವಸ್ಥಾನಗಳಲ್ಲಿ ತಾಜ್ ಮಹಲ್ ಕೂಡ ಒಂದು. ತಾಜ್ ಮಹಲ್ ಕೂಡ ಅದು ಶಾಜಾನ್ ಕಟ್ಟಿ ತಾಜ್ ಮಹಲ್ ಅಲ್ಲ, ಅದೊಂದು ಶಿವನ ದೇವಸ್ಥಾನ, ಅದು ತೇಜೋ ಮಹಲ್. ಅದನ್ನು ಮೋಸದಿಂದ ಶಿವಲಿಂಗ ನಾಶ ಮಾಡಿ ಅಲ್ಲೊಂದು ಮಿನಾರನ್ನು ಕಟ್ಕೊಂಡು ಅಲ್ಲೊಂದು ಗೋರಿಯನ್ನು ಕಟ್ಕೊಂಡು ಶಾಜಾನ್ ತಾಜ್ ಮಹಲ್ ಅಂತ ಕರೆಸ್ಕೊಂಡ ಅಂತ ಸೀತಾರಾಮ್ ಗೋಯಲ್ ಅಂತ ಇತಿಹಾಸಕಾರರು ಹೇಳ್ತಾರೆ. ಹಾಗಂತ ತಾಜ್ ಮಹಲ್ನು ಕೂಡ ನೀವು ಹಿಂದೂಗಳು ವಾಪಸ್ ತಗೊಂತೀರ ಸಂವಿಧಾನದ ಅಡಿನಲ್ಲಿ? ಆಗ ವಕೀಲರು ವಿಷ್ಣು ಶಂಕರ್ ಜಿಜೆನ್ ಅವರು ಪತ್ರಕರ್ತರಿಗೆ ಉತ್ತರ ಕೊಟ್ಟರೆ, ನಾನು ಹೇಳಿದಿರೋದಲ್ಲ, ವಕೀಲರು ಕೊಟ್ಟಂತ ಉತ್ತರ ಅವ್ರು ಹೇಳ್ತಾರೆ, ನೀವು ತಾಜ್ ಮಹಲ್ನ ಬಗ್ಗೆ ಈಗ ಮಾತಾಡ್ತಾ ಇದ್ದೀರಪ್ಪ, ನಾನು 2015ರಿಂದ ತಾಜ್ ಮಹಲ್ನ ಕೇಸನ್ನು ಕೋರ್ಟ್ನಲ್ಲಿ ನಡೆಸ್ತಾ ಇದ್ದೀನಿ. ಇನ್ನು ಕೆಲವು ವರ್ಷ ಅದು ತಾಜ್ ಮಹಲ್ ಶಾಜಾನ್ದಲ್ಲ, ಅಲ್ಲೊಂದು ಶಿವನ ದೇವಸ್ಥಾನ ಇತ್ತು, ಅದು ತೇಜೋ ಮಹಲ್, ಅದು ಕೂಡ ನಮ್ಮ ಪಾಲಿಗೆ ಸೇರಿದ್ದು ಅಂತ. ಸಂವಿಧಾನದ ಅಡಿನಲ್ಲಿ ತಾಜ್ ಮಹಲನ್ನು ವಾಪಸ್ ತಗೊಳ್ಳುವಂಥ, ತೇಜೋ ಮಹಲ್ ವಾಪಸ್ ತಗೊಳ್ಳುವಂಥ ಕೆಲಸ ನಾವು ಮಾಡ್ಲಿಕ್ಕಿದ್ದೀವಿ ಅಂತ ಶ್ರೀ ವಿಷ್ಣು ಶಂಕರ್ ಜಿ ಜೇನರು ವಕೀಲರು ಕೊಟ್ಟಂತ ಉತ್ತರ. ಈ ಹಾದಿನಲ್ಲಿ ನಮ್ಮ ಕೆಲಸ ಮುಂದೆ ಕೃಷ್ಣರ ಕಾರ್ಯ. ಕೃಷ್ಣರ ಕಾರ್ಯಕ್ಕೂ ಪ್ರಶ್ನೆಗಳು ಬರುತ್ತೆ. ಮಥುರಾ ಕೃಷ್ಣ ಜನ್ಮಭೂಮಿ ಬೇಕು ಅಂತ ಹೇಳ್ತೀರಾ, ಕೃಷ್ಣಲ್ಲಿ ಹಳ್ಳೆ ಹುಟ್ಟಿದ್ರು ಅನ್ನೋದಕ್ಕೇನು ಸಾಕ್ಷಿ ಇದೆ ಹಿಂದೂಗಳ ಹತ್ರ? ಬುದ್ಧಿಜೀವಿಗಳ ಪ್ರಶ್ನೆ ಮಾಡೇ ಮಾಡ್ತಾರೆ. ಈ ಬುದ್ಧಿಯೇ ಜೀವನ ಅನ್ಕೊಂಡಿರುವಂಥ ಜನರ ಈ ಪ್ರಶ್ನೆಗಳು ಬಂದಾಗಲೂ ನಮ್ಮಲ್ಲಿ ಕೃಷ್ಣ ಭಕ್ತಿ ಎಷ್ಟರ ಮಟ್ಟಿಗೆ ನೆಲೆಯೂರಿರ್ಬೇಕಂದ್ರೆ ಇಲ್ಲಿನ ಒಂದೊಂದು ಮಗು ಕೂಡ ಆಗಲೂ ಎದೆ ತಟ್ಕೊಂಡು ಹೇಳ್ಕೊಳ್ಬೇಕು, ರಾಮರ ವಂಶವೃಕ್ಷ ಮಾತ್ರ ಅಲ್ಲಪ್ಪ, ಶ್ರೀಕೃಷ್ಣ ಪರಮಾತ್ಮರ ವಂಶವೃಕ್ಷದ ಅಸ್ತಿತ್ವಕ್ಕೂ ಕೂಡ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಪುರಾವೆ ಬರಬೇಕು. ಮೊದಲಿಗೆ ಬಂದದ್ದು ಶ್ರೀ ವಿಷ್ಣು, ಶ್ರೀ ವಿಷ್ಣುವಿನ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ವೈವಾಸ್ವನ, ವೈವಾಸ್ವನನ ಮಗ ಮನು, ಮನುವಿನ ಮಗ ಇಳನ ಮಗ ಪುರೂರವ, ಪುರೂರವನ ಮಗ ಅಯುವಿನ ಮಗ ನಘೂಷ, ನಘೂಷನ ಮಗ ಯಾತಿಯ ಮಗ ಯದುವಿನ ಮಗ ಕ್ರೋಸ್ತು, ಕ್ರೋಸ್ತುವಿನ ಮಗ ಧ್ವಜೀವನ್ ಮಗ ಸ್ವಾತಿಯ ಮಗ ಋಷಂಕುವಿನ ಮಗ ಚಿತ್ರರಥನ ಮಗ ಶಶಿಬಿಂದುವಿನ ಮಗ ಪೃಥುಷಾರನ ಮಗ ಪೃಥ್ಯೋತ್ತಮನ ಮಗ ಉಷಾನ್ನ ಮಗ ಶಿತಾಪುವಿನ ಮಗ ರುಕುಮಕವಚನ ಮಗ ಪಾರವೃತನ ಮಗ ಜ್ಞಾಮೋಗನ ಮಗ ವಿದ್ರಭನ ಮಗ ಕ್ರೋತ್ನ ಮಗ ಕುಂತಿಯ ಮಗ ದೃಷ್ಟಿ ಮಗ ನಿಧೃತಿಯ ಮಗ ದಾಸಾಯ ಮಗ ವ್ಯೋಮನ ಮಗ ಜಿಮುತನ ಮಗ ವಿಕೃತಿಯ ಮಗ ಭೀಮರಥನ ಮಗ ನವರತ್ನ ಮಗ ದಶರಥನ ಮಗ ಶಾಕೂನಿ ಮಗ ಕರಂಭಿಯ ಮಗ ವಿಧ್ವರತ್ನ ಮಗ ಶೂರನ ಮಗ ಶಾಮಿನ್ನ ಮಗ ಪ್ರತಿಕ್ಷಾತ್ರನ ಮಗ ಸ್ವಯಂಭೋಜನ ಮಗ ಋದಿಕ್ನ ಮಗ ದೇವಗರ್ಭನ ಮಗ ಶೂರಸೇನ ಮಗ ವಾಸುದೇವನ ಮಗನೇ ಚಂದ್ರಾಂಶ ಚಕ್ರವರ್ತಿ ದೇವಕೀನಂದನ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳುವ ಮಟ್ಟಕ್ಕೆ ಕೂತ್ಕೊಳ್ಳಿ. ಹೇಳುವ ಮಟ್ಟಕ್ಕೆ ಕೃಷ್ಣರ ಭಕ್ತಿಯು ನಮ್ಮಲ್ಲಿ ಬರಲಿ ಅಂತ ತಮ್ಮಲ್ಲಿ ಕೇಳ್ಕೊಂತ, ಕೃಷ್ಣರ ಕಾರ್ಯಕ್ಕೆ ಒಮ್ಮೆ ನಾವು ಮುಂದಾದರೆ ಕೃಷ್ಣರೇ ನಮಗೆ ಜಯವನ್ನು ತಂದು ಕೊಡ್ತಾರೆ. ಭಗವದ್ಗೀತೆ ಕೊನೆ 18ನೇ ಅಧ್ಯಾಯದ ಕೊನೆ 78ನೇ ಶ್ಲೋಕ ಕೃಷ್ಣರು ಕೊಟ್ಟ ಮಾತು, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರ ತತ್ರ ಶಿವಿಜಾಭೂತಿ ಧ್ರುವ ನೀತಿರ್ಮತಿರ್ಮಮ. ಎಲ್ಲಿ ನಾನು ಯೋಗೇಶ್ವರ ಕೃಷ್ಣನಿರ್ತೀನೋ, ಎಲ್ಲಿ ನನ್ನನ್ನು ಪಾಲಿಸುವಂಥ ಹಿಂದೂ ಸಮಾಜ ಇರುತ್ತೋ, ನನ್ನ ಭಕ್ತರಿರ್ತಿರೋ, ಅಲ್ಲೆಲ್ಲ ನಿಮಗೆ ನಾನೇ ಜಯವನ್ನು ತಂದು ಕೊಡ್ತೀನಿ. ಅಕಸ್ಮಾತ್ ಜಯ ತಂದು ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ಶುಕಾಚಾರ್ಯ ಪರೀಕ್ಷಿತನಿಗೆ ಮಾಡಿದಂಥ ಶ್ರೀಮದ್ ಭಾಗವತಂನ ಮಾತು ಕೃಷ್ಣ ಹೇಳ್ತಾರೆ, ಅಕಸ್ಮಾತ್ ನಾನು ಕೊಟ್ಟಂಥ ಮಾತನ್ನು ಪಾಲಿಸುವಂಥ ಕೆಲಸ ಭಕ್ತರಿಗೋಸ್ಕರ ನನ್ನಿಂದಾಗಲಿಲ್ಲ ಅಂದರೆ ನನ್ನ ಭುಜಗಳನ್ನು ಕಡಿದ್ರು ಭಕ್ತರ ಕೈಯಲ್ಲಿ ನಾನು ಇಡ್ತೀನಿ ಅಂತ ಕೃಷ್ಣರೇ ಕೊಟ್ಟಂಥ ಮಾತು. ಅಂತ ಕೃಷ್ಣರೇ ಈ ಧರ್ಮ ಕಾರ್ಯಕ್ಕೆ ನಿಂತಿರಬೇಕಾದ್ರೆ ಸಂವಿಧಾನದ ಅಡಿನಲ್ಲಿ ಕೃಷ್ಣರ ಕಾರ್ಯ ಸಾಕಾರ ಆಗುವಂತೆ ನಾವು ಮಾಡೋಣ. ಇದು ಕೃಷ್ಣ ಹೇಳಿದಂಥ ಮಾತು, ಸಾಮಾನ್ಯರಲ್ಲ. ಬೇರೆ ಬೇರೆ ಮತದ ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ, ಬೇರೆ ಮತದ ಗ್ರಂಥವನ್ನು ಓದ್ತಾ ಇರಬೇಕಾದ್ರೆ ಅರ್ಥ ಆಗುತ್ತೆ. ಒಂದು ಮತದ ಗ್ರಂಥದಲ್ಲಿ ಓದ್ತಾ ಇರಬೇಕಾದ್ರೆ ಒಂದು ಮತ ಹೇಳ್ತಾರೆ, ನಾನು ಭಗವಂತನ ಸಂದೇಶ ತಂದಿರುವವನು. ಇನ್ನೊಂದು ಮತದ ಗ್ರಂಥ ಓದ್ತಾ ಇರಬೇಕಾದ್ರೆ ಅರ್ಥ ಆಗುತ್ತೆ, ಅದರಲ್ಲಿ ಬರೀತಾರೆ ನಾನು ಭಗವಂತನ ಸಂತಾನ, ಭಗವಂತನ ಮಗ. ಆದರೆ ನನ್ನ ಧರ್ಮದಲ್ಲಿ ಮಾತ್ರ
ಭಗವದ್ಗೀತೆಯ 11ನೇ ಅಧ್ಯಾಯದ ವಿಶ್ವರೂಪ ಸಂದರ್ಶನ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮುಂದೆ ನಿಂತು ಜಗತ್ತಿಗೆ ಘಂಟಾಘೋಷವಾಗಿ ಸಾರಿದ್ರು. ಆತ್ಮ ಗುಧಾಕೇಶ ಸರ್ವಭೂತಶೇ ಸ್ಥಿತ ಆ ಮಾದಿಶ್ಯ ಮಧ್ಯಂಚ ಭೂತಾನಮಂತೇವ ಚ. ಅರ್ಜುನ, ಆದಿಯೂ ನಾನೇ, ಅಂತ್ಯವೂ ನಾನೇ, ಭೂತಕಾಲವೂ ನಾನೇ, ಭವಿಷ್ಯತ್ ಕಾಲವೂ ನಾನೇ, ಪ್ರಸ್ತುತ ಕಾಲವೂ ನಾನೇ. ಜಗತ್ತಿನ ಪ್ರಕೃತಿಯ ಅಣು ರೇಣು ತೃಣ ಕಾಷ್ಟೆ ಕಣ ಕಣದಲ್ಲೂ ವಾಸಿಸುವಂತ ಆತ್ಮಗಳನ್ನು ನಿಗ್ರಹಿಸುವಂತ ಪರಮಾತ್ಮ ಭಗವಂತ ಅಂತ ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ ಅದು ನಾನೊಬ್ಬನೇ ಶ್ರೀಕೃಷ್ಣ ಪರಮಾತ್ಮ. ಜಗತ್ತಿಗೆ ಘಂಟಾಘೋಷವಾಗಿ ಸಾರಿಬಿಡುವಂತ ನಾನೇ ಭಗವಂತ ಅಂತ ಒಪ್ಪಿಕೊಂಡಂತೆ ಏಕೈಕ ಪರಂಪರೆ ಅದು ನಮ್ಮ ಸನಾತನ ಪರಂಪರೆ ಮಾತ್ರ. ಇಂಥ ಪರಂಪರೆನಲ್ಲಿ ಹುಟ್ಟಿದ್ದೀವಿ ಅಂದರೆ ನಮಗೆಲ್ಲ ಸ್ವಾಭಿಮಾನ ಇರಲಿ, ಹೆಮ್ಮೆ ಇರಲಿ. ಆ ಸ್ವಾಭಿಮಾನವನ್ನು ಗುರುತಾಗಿ ಜಗತ್ತು ನೋಡುವಂತೆ ಹಣೆಗೆ ಕುಂಕುಮ ಇಡೋದ್ರಿಂದ ಹಿಡಿದು ನಮ್ಮ ಸಂಸ್ಕಾರ ಪಾಲಿಸುವಂಥ ರೀತಿಯಲ್ಲಿ ನಾವು ನಡ್ಕೊಳ್ಳೋಣ. ಜಗತ್ತಿಗೆ ಪರಂಪರೆ ಪರಿಚಯ ಮಾಡ್ಕೊಡೋ ಅಂತ ತಮ್ಗೆ ಹೇಳ್ತಾ ನನಗೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಂಬಿಕಾ ವಿದ್ಯಾಲಯದ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ಗುರು ಮಹಾರಾಜು ಶಾರದಾ ಮಾತನ್ನು ಕ್ಲಾರಿಸಿದಂಥ 2 ಮಾತನ್ನು ಕೇಳಿಸ್ಕೊಂಡಂಥ ಗಣ್ಯರಿಗೆ, ಶಿಕ್ಷಕ ವೃಂದದವರಿಗೆ, ನನ್ನಂಥ ಸಾವಿರಾರು ಮಕ್ಕಳನ್ನು ತಮ್ಮ ಪಾದದ ಧೂಳಿಂದ ತಯಾರು ಮಾಡುವಂಥ ಸಾಮರ್ಥ್ಯ ಇರುವಂಥ ಎಲ್ಲ ಗುರುವೃಂದದವರಿಗೆ ಹಾಗೂ ಕೇಳಿಸ್ಕೊಂಡಂಥ ಎಲ್ಲ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ, ನನ್ನ ವಯಸ್ಕರಾಗಿರುವಂಥ ಎಲ್ಲ ಸ್ನೇಹಿತರಿಗೆ, ಮಿತ್ರರಿಗೆ, ತಮ್ಮೆಲ್ಲರ ಪಾದವೃಂದಗಳಿಗೆ, ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುವಂಥ ಪತ್ರಕರ್ತ ಬಂಧುಗಳಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಈಗ ಎಲ್ಲರೊಮ್ಮೆ ಜಯಕಾರ ಹಾಕ್ಬಿಡೋಣ. ನಿಮ್ಮ ಎರಡೂ ಕೈಗಳನ್ನು ಗಾಡಿನಲ್ಲಿ ತೂರ್ತಾ ಉಚ್ಚಕಂಠದಿಂದ ಭಾರತ್ ಮಾತೆಗೆ ಜಯಘೋಷ ಹಾಕಿ ಬಲ್ ಭಾರತ್ ಮಾತಾ ಕಿ, ಬಲ್ ಭಾರತ್ ಮಾತಾ ಕಿ, ವಂದೇ ವಂದೇ, ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ ಸತ್ ಶ್ರೀರಾಮಕೃಷ್ಣ ಅರ್ಪಣಮಸ್ತು. Now, I humbly request Sri Subramanya Nattoja sir, the president of today's program, to honor and felicitate our dynamic chief guest. I kindly request the other dignitaries to join him, and I also ask Ms. Harika Manjunath's parents to come up to the stage as well. Now, I would like to request our member of Governing Council, Shri Suresh Shetty sir, to address the gathering. Now, I would like to request our correspondent, Shri Subramanya Nattoja sir, for the presidential speech. ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಎಲ್ಲ ಸಜ್ಜನ ಬಂಧುಗಳೇ, ಭಾರತವನ್ನು ಮತ್ತೆ ಮತ್ತೆ ಪ್ರಕಾಶಿಸಲಿಕ್ಕೆ
ತನ್ನನ್ನು ಪೂರ್ತಿ ಸಮಾಜಕ್ಕೋಸ್ಕರ ಧಾರೆದಂಥ ಹರಿಕಾ ಮಂಜುನಾಥ್ ಅವರೇ, ಎಲ್ಲ ಅವರ ಪೋಷಕ ಬಂಧು ಮಂಜುನಾಥ್ ಅವರೇ, ಶ್ರೀಮತಿ ಮಂಜುನಾಥ್ ಅವರೇ, ಪ್ರಸಾದ್ ಪಾಣಜಿ ಅವರೇ, ಎಲ್ಲ ನೆಚ್ಚಿನ ವಿದ್ಯಾರ್ಥಿ ಬಂಧುಗಳೇ, ಮಂಜುನಾಥ್ ಅಂತವರ ಶ್ರೀಮತಿ ಮಂಜುನಾಥ್ ಅಂತವರ ಗರ್ಭದಲ್ಲಿ ಅಭೂತಪೂರ್ವವಾದಂಥ ಒಂದು ಚೇತನ ನಮ್ಮ ಸಮಾಜಕ್ಕೆ ಬಂದಿದೆ. ಬಹುಶಃ ನನ್ನ ಅನಿಸಿಕೆ, ಯಾವುದೋ ಒಂದು ಸಂದರ್ಭದಲ್ಲಿ ಸಮಾಜಕ್ಕೋಸ್ಕರ ತನ್ನನ್ನು ತಾನು ದಾರೆ ಎರೆದು ಸಮಾಜಕ್ಕೆ ಕೊನೆಯ ಸುರಿದಂತಹ ದಿವ್ಯ ಆತ್ಮನ ಜನನ ಈ ಪುಣ್ಯಾತುಗಿತಿಯ ಗರ್ಭದಲ್ಲಿ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಹರಿಕಾ ಮಂಜುನಾಥ್ ಅವರ ಇಬ್ಬರು ಪೋಷಕ ಬಂಧುಗಳಿಗೆ ಅಂಬಿಕಾ ಶರಣು ಸರ್, ಶರಣು. ಪಾಪ ತನ್ನ ಜೀವನ ಪರ್ಯಂತ ಇಡೀ ಭಾರತವನ್ನು ಓಡಾಡ್ತಾ ಇಂಥ ಜನಗಳ ಸಮುದಾಯವನ್ನು ಬಡಿದೇ ಬೀಸ್ತಾ ತನ್ನ ತೀಕ್ಷ್ಣವಾದ ಮಾತುಗಳಲ್ಲಿ ಕರ್ತವ್ಯ ಪ್ರಜ್ಞೆಯಿಂದ ಮೆರೆಯುವಂಥ ಸಂದರ್ಭದಲ್ಲಿ ಹಿಂದೂ ಸಮಾಜದ ನಮಗೂ ಒಂದು ಕರ್ತವ್ಯ ಇದೆ, ನಮಗೂ ಒಂದು ಜವಾಬ್ದಾರಿ ಇದೆ. ಅಂಬಿಕಾ ವಿದ್ಯಾಲಯ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಘೋಷಣೆ ಮಾಡಿರುವಂಥದ್ದು. ವರ್ಷಕ್ಕೆ 4 ಲಕ್ಷ ರೂಪಾಯಿ ಹಾಕ್ಕೊಂಡು ಬ್ಯಾಗ್ ಹಾಕ್ಕೊಂಡು ಹೋದಂಥ ವಿದ್ಯಾರ್ಥಿಗಳು ಅನೇಕರು ಇದ್ದಾರೆ ನಮ್ಮ ಕಂಡು ಬಂದಿದ್ದೆ. ವಿಭಿನ್ನವಾದಂಥ ಒಂದು ದಿವ್ಯ ಚೇತನ ಇವತ್ತು ಅಂಬಿಕಾದ ವೇದಿಕೆಯಲ್ಲಿ ವಿರಾಜಮಾನರಾಗಿದೆ. ಈ ನಿಟ್ಟಿನಲ್ಲಿ ಒಂದು ಮಾತು ನೆನಪಾಗ್ತಾಯಿದೆ, ಒಂದು ದೃಶ್ಯ ನೆನಪಾಗ್ತಾಯಿದೆ. ಶ್ರೀಮನ್ನಾರಾಯಣ ಕಡಲ ತೀರದಲ್ಲಿ ವಿರಾಜಮಾನರಾಗಿರುವಂಥ ಸಂದರ್ಭದಲ್ಲಿ ಲಕ್ಷ್ಮಿ ಕಾಲ ಬುಡದಲ್ಲಿರ್ತಾಳೆ. ನೀವೆಲ್ಲರೂ ಆ ಚಿತ್ರವನ್ನು ನೋಡಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ವಿಷ್ಣುವಿನ ಕಾಲ ಬುಡದಲ್ಲಿ ಲಕ್ಷ್ಮಿ ಇರ್ತಾಳೆ. ಅದರ ಅರ್ಥ ಹಣ, ಆರ್ಥಿಕತೆಗೆ ವಿಷ್ಣು ಎಷ್ಟು ಮೌಲ್ಯ ಕೊಟ್ಟಿದ್ದಾನೆ ಅಂತೇಳುವಂಥದ್ದು ನಿದರ್ಶನ ಅಂತ. ಅದು ಎಲ್ಲಿರಬೇಕು ಅಲ್ಲಿ ವಿಷ್ಣು ಇಟ್ಟಿದ್ದಾನೆ ಅಂತ. ಅದರೊಂದಿಗೆ ಕಾಲ ಬುಡದಲ್ಲಿ ಆ ಹಣಕಾಸು ಚಾಲನೆ ಆಗ್ತಾ ಇರಬೇಕು ಅಂತ. ಒಂದೇ ಕಡೆ ನಿಲ್ಲಬಾರ್ದು, ಅದು ನಿರಂತರವಾಗಿ ರೂಟೀನ್ ಆಗ್ತಾ ಇರಬೇಕು, ಚಾಲನೆ ಸಿಗಬೇಕು ಅಂತ ಅದೊಂದು ಸಾಂಕೇತಿಕ ಒಂದು ಅರ್ಥವನ್ನು ನನ್ನ ಚಿಂತನೆಗೆ ನಾನು ಒಳಪಟ್ಟಿದ್ದೇನೆ. ಈ ನಿಟ್ಟಿನಲ್ಲಿ ಹರಿಕಾ ಮಂಜುನಾಥ್ ಅವರಿಗೆ ನಮ್ಮ ಅಂಬಿಕಾ ವಿದ್ಯಾಲಯದ ವತಿಯಿಂದ ಅವರ ಪೂರ್ತಿ ಶಿಕ್ಷಣದ ಉಚಿತ ಶಿಕ್ಷಣದ ಜವಾಬ್ದಾರಿಯನ್ನು ಇವತ್ತು ನಟ್ಟೋಜ ಫೌಂಡೇಶನ್ ಟ್ರಸ್ಟನ್ನು ತಗೊಳ್ಳಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಅಂತ. ದಯವಿಟ್ಟು ಮಂಜುನಾಥ್ ಸರ್, ನಿಮ್ಮ ಮಗಳಿಗೋಸ್ಕರ ಶಿಕ್ಷಣಕ್ಕೆ ಬೇರೆ ಯಾವುದೇ ತಲೆಬಿಸಿ ಮಾಡುವ ಅವಶ್ಯಕತೆ ಇಲ್ಲ. ದಯವಿಟ್ಟು ನಾವಿದ್ದೇವೆ. ಅವಳ ಶಿಕ್ಷಣದ ಕೊನೆ ಹಂತ ತನಕ ಇರುವಂತಹ ಜವಾಬ್ದಾರಿ, ಇಂಥ ಪುಣ್ಯಾತಿಗೆತ್ತೆ ನಮ್ಮ ದೇಶದ ಉತ್ಕೃಷ್ಟ ಸ್ಥಾನಕ್ಕೆ ಹೋಗಬೇಕು ಅಂತ ನಮ್ಮ ಅಭಿಲಾಷೆ. ಈ ದಿವ್ಯ ಚೇತನಕ್ಕೆ ಒಂದು ಆಸೆ ಏನು ಅಂತಂದರೆ ನಾನೊಬ್ಬ IAS ಆಫೀಸರ್ ಆಗಬೇಕು ಅಂತ ಆಸೆ. ಆ ಮಹಾಲಿಂಗೇಶ್ವರ ಅದನ್ನು ಕರುಣಿಸಲಿ ಅಂತ ನಾನು ಅಂತರಾಳದಿಂದ ಅವರಿಗೆ ಆಶೀರ್ವಾದವನ್ನು ಮಾಡ್ತಾಯಿದ್ದೇನೆ. ಆದರೆ ವಿಧಿ ಬೇರೆ, ಏನಾಗ್ತದೋ ಗೊತ್ತಿಲ್ಲ. ಮುಂದೊಂದು ದಿನ IAS ಆಫೀಸರ್ ಆಗಲಿಲ್ಲ ಅಂತಿದ್ದರೆ ಈ ಅಂಬಿಕಾ ವಿದ್ಯಾಲಯದ ಬಾಗಿಲುಗಳು ಸದಾ ತೆರೆದಿರ್ತದೆ. ದಯವಿಟ್ಟು ಮಂಜುನಾಥ್ ಅವರು ನೀವು ಇಲ್ಲೇ ಬರಬೇಕು, ನಿಮ್ಮ ಸೇವೆಯನ್ನು ಅಂಬಿಕಾ ವಿದ್ಯಾಲಯದಲ್ಲೇ ಮಾಡಬೇಕು ಅಂತ. ಬಹುಶಃ ಈ ಮಾತು ನಾನು ಇಲ್ಲದೆ ಹೋದಲ್ಲಿ ನನ್ನ ಮಗ ನಡೆಸ್ತಾನೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ನಮಸ್ಕಾರ. A grateful heart is a magnet of blessings. Now, I kindly request Srimati Suchitra Prabhu ma'am to deliver the vote of thanks. Good day to all.
All of us are fortunate to be a part of this wonderful event. And on this occasion, on behalf of our institution, I would like to express my gratitude to all the dignitaries present here on the stage. Firstly, I would like to extend my heartfelt gratitude to the President, Nattoja Foundation Trust, Sri Subramanya Nattoja. Thank you, sir. All of us are fortunate to have such a great achiever who at a young age has received so many awards and who has made us speechless with her words. So a sincere thanks to Kumari Harika Manjunath for such a wonderful speech. I guess all our students can take inspiration from her and take her as a role model. I'm grateful to the Secretary, Nattoja Foundation Trust, Srimati Rajashri Nattoja. Thank you, ma'am. I would like to thank the members of Governing Council, Shri Suresh Shetty, sir. Thank you, sir. Dr. Madhav Bhatt. Thank you, sir. Shri Prasanna Bhatt. Thank you, sir. I am thankful to the Administrative Officer, Shri Ganesh Prasad, and Estate Manager, Shri Rajendra Prasad. Thank you both. I would like to thank the fortunate parents of Kumari Harika Manjunath for their presence. Thank you very much. I would like to extend my gratitude to the principals, Ambika Padavi Purva Vidyalaya Nellikate Shri Satyajit Upadhyaya, Ambika Vidyalaya CBSE Ms. Malati Bhatt, Ambika Mahavidyalaya Shri Rakesh Kumar Kamaje. Thank you all. I would also like to thank Shri Prasad Panaje for his presence. Thank you, sir. I would like to thank the personals of Suddi Puttur for telecasting this program live. Thank you very much. I would like to extend my thanks to all the teaching and non-teaching staff. Thank you all. And a big thanks to the lovely students who are in the pretty traditional attire today. Thank you all. So refreshment is available for the attendees in front of Shankara Sabha Bhavana. I request everyone to have it. Thank you. All the students, please sit wherever you are. All the students, please sit wherever you are. Without instructions, nobody can leave the auditorium. So please sit wherever you are. Kaushik sir and Namrat sir, ready? Students, please sit wherever you are. Please don't go anywhere. Only volunteers can go.
ಹರಿ ಓಂ.